ಯಾರೆಲ್ಲಿದ್ದೀರಿ ಪದ್ಮನ್ನ? ಬನ್ನಿ ಬನ್ನಿ. ಯಾರೋ ಒಂದು ಲೈಕ್ ಕೊಟ್ಟಿದ್ದಾರೆ. ಯಾರು ಲೈಕ್ ಕೊಟ್ಟಿದ್ದು? ನಮಸ್ಕಾರ. ಯಾರು? ನಾರಾಯಣ್ ಬಾವನಾ? ಓಕೆ ಓಕೆ. ಹಾಯ್ ಬಾವ, ಹೇಗಿದ್ದೀರಿ? ಊಟ ಆಯ್ತಾ? ನಮಗೆ ಭೂತಾಯಿ, ನಿಮಗೆ ಎಂಥದು? ಊಟ ಆಯಿತು. ನಮ್ಮದು ಊಟ ಆಯಿತು. ನಮಗೆ ನಿನ್ನೆ ಪದಾರ್ಥ ಇತ್ತಲ್ಲ ಅದರದ್ದೇ ಒಂದು ಟೈಟ್ ಆಪ್ ಮರಜಿ ಅಂಗಿ ಬೇತೆ ಹೊರಡ. ನಿಮಗೆ ಏನು? ನಮಗೆ ತೌತೆ. ನಿನ್ನೆ ತೌತೆ ಇತ್ತಲ್ಲ ಅದೇ. ಇನಿ ಮೀಸೆ ಮಿತ್ತು ಪೋತುಂಡು ಅವಂಜಿ ತೂಯಿನಿ ಎಂಚ ತೋಜುನು ಲೈವ್ ಶೋಕ್ ತೋಜುನ ಎಂಚ ತೋಜುನು ಎಡ್ಡೆ ತೋಜುನ ಅಜ್ಜ ಮುರಳಿ ಮಸ್ತ್ ಇತ್ತಿನ ಮಾರ ನಾನು ಕಟ್ ಬಂತೀನಿ. ಇಜ್ಜಿ ಕೋಡೆನೆ ಸೋಕಿತ್ತನು ಒಂದು ಕೋಡೆದ ಸೋಕಿತ್ತನ. ಓಕೆ. ಹಾಯ್ ಹಲ್ವಿನ್ ವ್ಲಾಗ್ಸ್, ಹೇಗಿದ್ದೀರಾ? ನಮಸ್ತೆ, ಗುಡ್ ಈವ್ನಿಂಗ್. ಊಟ ಆಗಲಿಲ್ಲ ಅಂತ ಕಾಣ್ತದೆ. ಎಂಚ ಒಳ್ಳಾರ ಸೌಖ್ಯನೇ? ಬನ್ನಿ ಬನ್ನಿ ಜನರೇ, ಬಂದು ಲೈಕ್ ಕೊಡಿ ಒಂದು ಲೈವಿಗೆ. ಯಾರೆಲ್ಲ ಬಂದಿದ್ದೀರಾ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆಯೇ ಯಾರೆಲ್ಲ ಇದು ಮಾಡಲಿಲ್ಲ, ಸಬ್ ಮಾಡಲಿಲ್ಲ, ಸ್ವಲ್ಪ ನೋಡಿ ಸಬ್ ಮಾಡಿ. ನಮಗೆ ಸಪೋರ್ಟ್. ನೈಟ್ ಶಿಫ್ಟೇ. ಓಕೆ ಓಕೆ. ದಾದ ಬೇಲೆ ಮಂತಂದು ದಾದಂಡು ಇನ್ನ ನೈಟ್ ಶಿಫ್ಟ್ ಲ್ಯಾಬ್ಡು. ಓ ಅಂದೇ. ಓಕೆ 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 ಓಕೆ. ಡಾಕ್ಟರ್ನ ಕೈತಲ್ಲ ಉಳ್ಳಾರ ತೇರು ಎಂಕ್ಲೆ ಬರೋಳಿಯ ಪಂಡದೆ ಹುಷಾರಿಜ್ಜಿನ ಬರ ಕುಡ್ಲದ ಕ್ವೆಶ್ಚನ್ಸ್ ಉಂಡು ಬೋಡ. ಕಡಪುರು ಹಾಯ್ ಹನ್ನ ಪಣದಲ್ಲಿ ಶಾಂತಕ್ಕ ನಮಸ್ತೆ. ಎಂಚು ಅಲ್ಲರು ಅಲ್ವಿನು ವಾ ಕ್ಲಿನಿಕ್ ಇರು ಉಳ್ಳಾರು ನಮ್ಮದು 2 ಮೀನು ಹತ್ತತೆ ಬೊಕ್ಕ ಹೆಂಗುಳ ನಾ ಅಂಚೆ ಬರ್ಪ ಫುಲ್ಲು ಕುಡ್ಲದಕ್ಲೇನ ಇಪ್ಪುನು. ಓಕೆ ಓಕೆ. ಕಡಪುರ್ಲೆ. ಹಾಯ್ ಶಾಂತಕ್ಕ, ಗುಡ್ ಈವ್ನಿಂಗ್. ಎಂಚವಲ್ಲರು ನಮಸ್ತೆ. ಲೈಕ್ ಕೊಡ್ದು ಸಪೋರ್ಟ್ ಮನ್ಪ್ಲೆ ಮನಸ್ಸಾಂಡೆ ದಾದೆ ಕಜಿಪು ಎನ್ನ ದಾನ ಸ್ಪೆಷಲ್ ಇಜ್ಜಿ ಕೋಡೆದೆ ನೆಂಚೂರು ಬೆಚ್ಚವಂತೀನಿ ಅನ್ನ ಟೈಮ್ ರಿಪೇರ್ ಬೋಡಾದ್ರ ಸೌಖ್ಯ ನನ್ನ ಬಂಡೇರು. ಶಾಂತಕ್ಕ ಕೋಡೇರು ಬೈಜರತೆ ಮೇರೆ ಪಂಡೇರು ನಮ್ಮ ಸಂಪತ್ತನ್ನಿದ್ದು ಅದನ್ನ ಒಂಚೂರು ಪ್ರಾಬ್ಲಮ್ ಇತ್ತು ನೀರಿಗಂದ. ಓಕೆ ಸಾರಿ. ನಮ್ಮದಾದ ದಾಲ್ ರೈಸ್ ಬೆಂಡೆ ಪಲ್ಯ. ಓ ಅಂದೆ. ಓಕೆ ಓಕೆ. ಅಲ್ವಿನ್ ವ್ಲಾಗ್ಸ್ ಹೇಳ್ತಂದುಲ್ಲೇರು ಅಲ್ವಿನ ಹೆಂಗೆ ಕ್ಲೀನಿಂಗ್ ಪುದರ್ ಪಲ್ಯವೇ ತೂಕ ಏ ಪಣ್ಣಲ್ಲ ಬರ್ಪ್ಯಾನ್ ತೆಮ್ಮ ಸೀತ ಬಣ್ಣಗವ್ರವ್ರ ಬೋಡಪ್ಪನು. ಶಾಂತಕ್ಕ ಆಂಟಿ ನಮಗೆ ಡೆತ್ ಆಯ್ನಿ ಅನ್ನ. ಓ ಅಂದೆ. ಅಚ್ಚಾ ಎಲ್ಲೇ ಪ್ರಾಯದಾರೆ? ಮಲ್ಲ ಪ್ರಾಯದಾರ? ಸೂಪರ್ ಪಣೋದಿಲ್ಲ ಶಾಂತಕ್ಕ. ಥ್ಯಾಂಕ್ ಯು ಶಾಂತಕ್ಕ, ಸಪೋರ್ಟ್ ಮನ್ಪುಣೇಕ್. ಬನ್ನಿ ಜನರೇ, ಬನ್ನಿ. ಎಲ್ಲಿಯ ಪ್ರಾಯನ್ನ ಹಾರ್ಟ್ ಅಟ್ಯಾಕ್ ಆಯ್ ನೀವು ಒಂದೇ ಒಲ್ಪ ವಾಮಿಡೇನೆ ಊರುಡೆ ಹಾರ್ಟ್ ಅಟ್ಯಾಕ್ ಹೋಗೋದೇವರೇ.
ಊರುಡನ್ನ ಅವನದು. ಓ ಅಂದೆ. ಓಕೆ 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 ಓಕೆ. फॅबलेस सपोर्ट मेसेज पाडून दिले. लाईक करले यार माता बोलला लाईक करले प्लीज. लाईक करत नकलो दादा पण बघा लाईक आणि पतंग दादा पण केलं. ಸಪೋರ್ಟ್ ಮಾಡಿ ಬನ್ನಿ ಜನರೇ, ಸಪೋರ್ಟ್ ಮಾಡಿ ಯಾರೆಲ್ಲ ಇದ್ದೀರಿ. ಹಾಗೆ ರಕ್ಷನ್ ಬಂದರು. ಹಾಯ್ ರಕ್ಷನ್, ಹೇಗಿದ್ದೀರಾ? ಊಟ ಆಯ್ತಾ? ಲೈವಿಗೆ ಜಾಯಿನ್ ಆಗಿ. ಹೌದು ಶಾಂತಕ್ಕ ಸಪೋರ್ಟ್ ಮಾಡ್ತಿದ್ದಾರೆ, ನೀವು ಸಪೋರ್ಟ್ ಮಾಡಿ, ಎಲ್ಲರೂ ಸಪೋರ್ಟ್ ಮಾಡಿ. ಶಾಂತಕ್ಕ ಹಾಯ್. ನಾರಾಯಣ್ ಬ್ರೋ ಪಣಂದಿದ್ದೀರಿ. ಯಾರು ಎಲ್ಲ ಹೋದ್ರ ಬಂದವರು? ಹಲೋ ಕ್ಲೂಕು ಪಣ್ಣಂದ್ರೆ ಶಾಂತಕ್ಕ. ಬನ್ನಿ ಜನರೇ, ಬಂದು ಲೈವಲ್ಲಿ ಸಪೋರ್ಟ್ ಮಾಡಿ. ಯಾರೆಲ್ಲ ಲೈಕ್ ಕೊಡಲಿಲ್ಲ ಪ್ಲೀಸ್ ಲೈಕ್ ಕೊಡಿ. ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಮಗೆ 1K ಜರ್ನಿಯನ್ನು ಒಳ್ಳೆ ರೀತಿಯಲ್ಲಿ ಪೂರ್ಣಗೊಳಿಸಿ. ಥ್ಯಾಂಕ್ ಯು ಸೋ ಮಚ್ ನಿಮಗೆಲ್ಲರಿಗೂ. ಶಾಂತಕ್ಕ ಸಪೋರ್ಟ್ ಮಂತೊಂದುಳ್ಳರು ತುಂಬ. ಬಾಕಿಯವರು ಏನು ಮೆಸೇಜ್ ಹಾಕಿಲ್ಲ. ರಕ್ಷಣೆ ಎಂತ ಮಾಡ್ತಾ ಇದ್ದೀಯ ನೀನು? ಒಂದು ಮೆಸೇಜ್ ಬಂದಿದೆ ಹಾಯ್ ಅಂತ. ನಾರಾಯಣ್ ಬಾವ್ ಒಂದು ಸ್ವಲ್ಪ 2 ಮೆಸೇಜ್ ಬಂದಿದೆ ಅಷ್ಟೇ. ಬನ್ನಿ. ಸರಿತಾ ನವೀನ್ ಬತ್ತೇರು. ಹಾಯ್ ಸರಿತಾ, ಎಂಚೊಳ್ಳರು ಸೌಖ್ಯನಾ? ಮನಸಾಂಡ ದಾದಾ ಕಜ್ಜಿಪು. ಶಾಂತಕ್ಕ ಕಪ್ಪು ಕೊರೊಂದುಳ್ಳರು ಎಂಚ ಉಳ್ಳರು ಯಾನು ಫಿಟ್ ಉಳ್ಳೆ. ಶಾಂತಕ್ಕ ಹಾಯ್. ಸರಿತಾ ಸಿಸ್ ಪಣಂದುಳ್ಳರು. ಸರಿತಾ ಸಿಸ್ ವನಸ ಆಂಡೇಕೇನು ಎನ್ನ ವನಸ ಆಂಡು ಕೋಡದನೆ ತೌತದ ರಸ ಎತ್ತನು. ಹಾಯ್ ಶಾಂತ ಸಿಸ್ಪನಂದಿಲ್ಲ. ಸರಿತಾ ಬಲೆ ಫ್ರೆಂಡ್ಸ್, ಬಲೆ ಯಾರೆಲ್ಲ ಇದ್ದೀರಾ ಬಂದು ಲೈವಲ್ಲಿ ಒಂದು ಮೆಸೇಜ್ ಹಾಕಿ. ಹಾಗೆಯೇ ಯಾರು ನೋಡ್ತಾ ಇದ್ದೀರಾ ಒಂದು ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟೇ ನಮಗೆ ಎಂತ ಬಂದಿರ. ನಿಮ್ಮ ಸಪೋರ್ಟ್ ನಮಗೆ ಅತ್ಯಗತ್ಯ. ಸರಿತಾರವರು ಲೈಕ್ ಕೊಟ್ರಾ? ಲೈಕ್ ಕೊಡದಿದ್ರೆ ಲೈಕ್ ಕೊಡಿ. ಒಂದು ರಕ್ಷನ್ ಅವ್ರು ಲೈಕ್ ಕೊಟ್ರಾ? ಲೈಕ್ ಕೊಡದಿದ್ದರೆ ಲೈಕ್ ಕೊಡಿ, ಎಲ್ಲರೂ ಸೇರಿ ಲೈಕ್ ಕೊಡಿ. ಎಂಕ ಮೀನು ಫ್ರೈ ಆ ಒಂದುಂಡು. ಓ ಅಂದ ಶಾಂತಕ್ಕ. ದಾದೆ ಅನ್ನ ಇರ್ನ ಭಾಷಣ ಅಂದು. ಎರಡಲ್ಲ ಕೇಂದ್ರ ಲೈಕ್ ಕೊಡ್ದು ಪಾಡೊಂದು ಹಂಚಿ. ಇವತ್ತು ನಾವು ಮಂಗಳೂರಿನ ಪ್ರಶ್ನೆ ಉತ್ತರಗಳನ್ನು ಕೇಳ್ತಾ ಇದ್ದೇವೆ. ಸೊ ಯಾರಿಗೆಲ್ಲ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ಮನಸ್ಸಿದೆ ಅವರೆಲ್ಲ ಬನ್ನಿ. ಒಂದು ಸ್ವಲ್ಪ ಪ್ರಶ್ನೆ ಕೇಳುವ ಕುಡ್ಲದ ಬಗ್ಗೆ. ಮತ್ತು ಪದ್ಯ ಬೇಕಾದರೆ ಪದ್ಯ ಹಾಡುವ, ಯಾವುದಾದ್ರೂ ಮನಸ್ಸಿದ್ದರೆ. ಮತ್ತು ಮಾತಾಡಲಿಕ್ಕಿದ್ರೆ ಮಾತಾಡುವ, ಏನಾದರೂ ಒಂದು 2 ಗಂಟೆ ಮಾಡಿ ಹೋಗುವ. ಸೊ ಎಲ್ಲರೂ ಬಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಯ್ ಶಾಂತಕ್ಕ ಅಂದು ಪಣಂದಿಲ್ಲ. ನಾರಾಯಣ್ ಕುಲಾಲ್ ಕಡಪುರಿಯ ಬಂಡೇರು. ಓಕೆ ತಿಕ್ಕಂಡು ಎಂಕ್ ಓಕೆ ಅಂಡ್ ಅವ 5 ನಿಮಿಷ ಮುಗಿಯು ನಂದು ಆಪುನು. ಓಕೆ ಪಣಂದಿಲ್ಲರು ಶಾಂತಕ್ಕ. ಸಪೋರ್ಟ್ ಮೆಸೇಜ್ ಪಾಡೊಂದುಳ್ಳರು ಶಾಂತಕ್ಕ. ಸೊ ಮಾತೆಲ್ಲ ಸಪೋರ್ಟ್ ಮೆಸೇಜ್ ಪಾಡೊಂದು ಎಪ್ಪುಳೆ ದಯಪಂಡ ನಂಗೆ 2 ಗಂಟೆ ವರೆನ ಮಾಡೋಣ ಅನ್ನೋದಿಲ್ಲ. 2 ಗಂಟೆ ವರನೇ ಮಾಡೋಣ. ಸಂಗಮೇಶ್ ಸಂಗಮ್ ಬರ್ತೀರ. ಹಾಯ್ ಸಂಗಮೇಶ್ ಸಂಗಮ್, ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ಊಟ ಆಯ್ತಾ ನಿಮ್ಮದು? ಥ್ಯಾಂಕ್ ಯು ಫಾರ್ ಕಮ್ಮಿಂಗ್. ಒಂದು ಲೈಕ್ ಕೊಡಿ. ಸಾಂಗ್ ಪಲ್ನೆ ಪಣದುಳ್ಳೇರು.
ಸಂಗಮೇಶ್ ನಮಸ್ಕಾರ ಪಣಂದುಲ್ಲೇರು. ರಕ್ಷನ್ ಬ್ರೋ ಹಾಯ್ ಪಣಂದುಲ್ಲೇರು. ಸಾಂಗ್ ಓ ಪಣ್ಕ ಒಂಜಿ ಭಕ್ತಿಗೀತೆ ಮೀನು ಪಣ್ಕನಾ. ಇಜ್ಜಿ ಶಾಂತಕ್ಕ ಇರ್ನ ಆಂಡೆ ಎಂದು ಕೆಲವೊಂದು ಶಾಂತ ಪ್ರವೀಣ್ ಓಕೆ ಪಂಡೇರು ಭಕ್ತಿಗೀತೆ ಆ ಒಂದು ಪಂಡ ಅಂತ. ಓಕೆ ಸೊ ನಮ್ಮ ಒಂಜಿ ಭಕ್ತಿಗೀತೆ ಒಟ್ಟು ಶುರು ಮನ್ಪುಗ ತೂಕ 8 ಜನ ಬರ್ಪೇರಂದು ಕೊರಂದಕ್ಕೆ ಲೈಕ್ ಕೊರ್ಲಿ. ಸರಿತ ನವೀನ್ ಹಾಯ್ ನಾರಾಯಣನ್ನ ಅಂದ್ ಪಂಡಲ್ಲ ಐದು ಬೊಕ್ಕ ಯಾನು ಬೊಕ್ಕ ಹೋದ್ವಿ ಅಂಚಿನ ಮೆಸೇಜ್ ಇತ್ತಂಡಲ್ಲ. ಎದ್ದೇಳು ಎದ್ದೇಳು ಮಂಜುನಾಥ ಏಳು ಬೆಳಗಾಯಿತು. ಎದ್ದೇಳು ಮಂಜುನಾಥ ಏಳು ಬೆಳಗಾಯಿತು. ಧರ್ಮ ದೇವತೆಗಳು ನಿನ್ನ ದರ್ಶನಕ್ಕೆ ಕಾದಿಹರು. ಧರ್ಮ ದೇವತೆಗಳು ನಿನ್ನ ದರ್ಶನಕ್ಕೆ ಕಾದಿಹರು. ಅನ್ನಪ್ಪ ಸ್ವಾಮಿಯು ನಿನ್ನ ಆಜ್ಞೆಗೆ ನಿಂತಿಹನು. ಎದ್ದೇಳು ಎದ್ದೇಳು ಮಂಜುನಾಥ ಏಳು ಬೆಳಗಾಯಿತು. ಮುನಿಗನಂಗಲು ಸ್ತೋತ್ರ ಮಾಡುತ್ತಿಹರು. ಮುನಿಗನಂಗಲು ಸ್ತೋತ್ರ ಮಾಡುತ್ತಿಹರು. ದೇವಾದಿ ದೇವತೆಗಳು ನಿನ್ನ ದರ್ಶನಕ್ಕೆ ಕಾದಿಹರು. ಎದ್ದೇಳು ಮಂಜುನಾಥ ಎದ್ದೇಳು. ಮೃಗರಾಜನು ನಿನ್ನ ದರ್ಶನಕ್ಕೆ ಬಂದಿಹನು. ಮೃಗರಾಜನು ನಿನ್ನ ದರ್ಶನಕ್ಕೆ ಬಂದಿಹನು. ಗಜರಾಜನು ನಿನಗೆ ಚಾಮರವ ಬೀಸುತಿಹನು. ಗಜರಾಜನು ನಿನಗೆ ಚಾಮರವ ಬೀಸುತಿಹನು. ನಿನ್ನ ಆಭರಣಗಳಿಗಾಗಿ ಆದಿಶೇಷನು. ನಿನ್ನ ಆಭರಣಗಳಿಗಾಗಿ ಆದಿಶೇಷನು. ನಿನ್ನ ಸೇರಲು ಕಾತರಿಸುತ್ತಿಹನು. ಎದ್ದೇಳು ಮಂಜುನಾಥ ಎದ್ದೇಳು. ಕೋಗಿಲೆಗಳು ಕೋಗಿಲೆಗಳು ಸುಸ್ವರದಿ ಗಾನ ಮೊಳಗುತಿಹವು. ಸರಿಗಪದ ಸದಪಗಪ ದಪಗ ಸರಿ ಗರಿಸದ ಸಾ. ಕೋಗಿಲೆಗಳು ಸುಸ್ವರದಿ ಗಾನ ಮೊಳಗುತಿಹವು. ಸವಿ ಮಾತಿನ ಹರಗಿನಿಯು ನಿನ್ನ ಧ್ಯಾನದಲ್ಲಿಹುದು. ಪಾರಿವಾಳಗಳು ನಿನ್ನ ದರ್ಶನಕ್ಕೆ ಕಾದಿಹವು. ಹೆಗ್ಗಡೆಯ ದಂಪತಿಗಳು ನಿನ್ನಯ ಸೇವೆಗೆ ಕಾತರಿಸುತ್ತಿಹರು. ತಡವು ಏತಕ್ಕೆ ಪ್ರಭುವೇ ತಡವು ಏತಕ್ಕೆ ಪ್ರಭುವೇ ನಿನ್ನ ದರ್ಶನವ ನೀಡೇಳು. ಎದ್ದೇಳು ಮಂಜುನಾಥ ಎದ್ದೇಳು ಎದ್ದೇಳು. ನೇತ್ರಾವತಿಯಲ್ಲಿ ಮಿಂದು ಜನರು ವಿಧ ವಿಧದಿ ಸೇವೆಗಳ ಗೈಯುತಿಹರು. ನೇತ್ರಾವತಿಯಲ್ಲಿ ಮಿಂದು ಜನರು ವಿಧ ವಿಧದ ಸೇವೆಗಳ ಗೈಯುತಿಹರು. ಸರ್ವರಕ್ಷಕ ಸರ್ವರಕ್ಷಕನು ನೀನು ದರ್ಶನವ ನೀಡೇಲು. ವಿಪ್ರರೆಲ್ಲರೂ ಕೂಡಿ ವೇದ ಘೋಷಿಸುತ್ತಿಹರು. ವಿಪ್ರರೆಲ್ಲರೂ ಕೂಡಿ ವೇದ ಘೋಷಿಸುತ್ತಿಹರು. ಮೋಕ್ಷವನ್ನು ನೀಡೇಳು. ರವಿಯ ಕಿರಣವು ನಿನ್ನ ಮಹಾದ್ವಾರವನ್ನು ಬೆಳಗುತ್ತಿಹದು. ದರ್ಶನವ ನೀಡೇಳು. ಏಳು ಬೆಳಗಾಯಿತು ಏಳು ಬೆಳಗಾಯಿತು. ಥ್ಯಾಂಕ್ ಯು ಸೋ ಮಚ್. ಒಬ್ಬ ಮಲ್ಲ ಪದ್ಯ ಮಾರ ನಾನು ಎಲ್ಲಿ ಅಂದೆ ನಿಂತೀನಿ. ಸ್ವಲ್ಪ ನೀರು ಕುಡಿತೇನೆ ಮತ್ತೆ ನಿಮ್ಮ ಮೆಸೇಜ್ ಓದ್ತೇನೆ ಆಯಿತಾ.
ಆ. ಸಣ್ಣ ಪದ್ಯದಿಂದ ಹೋಗಿದ್ದು ಅದು ದೊಡ್ಡದಾಗಿದೆ. ಓಕೆ, ಎಲ್ಲರೂ ಸಪೋರ್ಟ್ ಮಾಡಿದರು ನನಗೆ, ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಸಪೋರ್ಟ್ ಮೆಸೇಜ್ ಹಾಕಿದ್ದಾರೆ. ಅದರ ನಡುವಲ್ಲಿ ಮಂಜುನಾಥ ಅಂತಿದ್ದಾರೆ, ಹರೇ ಹರೇ ಕೃಷ್ಣ ಹರೇ ರಾಮ ಅಂತಿದ್ದಾರೆ. ಶಾಂತಕ್ಕ ಲೈಕ್ ಕೊಡಿ ಅಂತಿದ್ದಾರೆ. ಅನಿತಾ ಬಂದರು, ಹಾಯ್ ಅನಿತಾ ಹೇಗಿದ್ದೀರಿ? ಹಾಯ್ ಬ್ರೋ ನವೀನ್ ಪಣಂದುಳ್ಳರು. ಅನಿತಕ್ಕ ಸೌಖ್ಯ ಈರೆಂಚು ಒಲ್ಲರು ಮನಸಾಂಡೆ ದಾದೆ ಕಜಿಪು ಈರು ಓವು ಅನಿತಾ ಅಂದೆ ಇಂಕ ಒಂಜಿ ಪಂಡಿನೇ ಜಾತಿ ಯಾನು ಮೂಜಿನ ದಿನಕ್ಕೆ ಏನಂದುಲ್ಲೆ ಓವು ಅನಿತಾ ಈರು ಒಲ್ಪದಾರಂದು ಸೂಪರ್ ಸಾಂಗ್ ಬ್ರೋ ಪಣಂದುಳ್ಳರು. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಉಳ್ಳೆ ಪಣಂದುಳ್ಳರು. ಓಕೆ, ಹತ್ತಿಗೆ ಬತ್ತೀರಿ ಜಯ ಹತ್ತಿಗೆ ಎಂಚಲ್ಲರು ಹಾಯ್ ಸೌಖ್ಯನೇ. ಒಂಜಿ ಲೈಕ್ ಕೊರ್ಲೆ, ಲೈಕ್ ಕೊರ್ತು ಜಡ್ಡ ಏರ್ ಮಾತಾ ಲೈಕ್ ಕೊರ್ತು ಜಡ್ಡ ಲೈಕ್ ಕೊರ್ಲೆ. ಹತ್ತಿಗೆ ಲಂಚ ಪಣಂದುಳ್ಳರು ಶೋಕಾನಂದ್. ಥ್ಯಾಂಕ್ ಯು ಸೋ ಮಚ್. ಜಸ್ಟ್ ನಮ್ಮ ಟ್ರೈ ಮಾಡ್ಕೊಳತ್ತೆ ನಿಕ್ಳು ಪುರ ಕೇನ್ ಹಾಕಳು. ಓಕೆ, ಎಂಚ ಉಳ್ಳರು ಮಾತೆರ್ಲ ಉಸಾರುಳ್ಳಿ ಪಣಂದುಳ್ಳರು ಸೌಖ್ಯನೇ. ಅನಿತಾ ಯಾನು ಪನಕಜೆ ಪಣಂದುಳ್ಳೆ ಓ ಅಂದೆ. ಓಕೆ ಓಕೆ ಓಕೆ, ನೋ ಪ್ರಾಬ್ಲಮ್. ಥ್ಯಾಂಕ್ ಯು ಸೋ ಮಚ್. ಲೈಕ್ ಸಬ್ಸ್ಕ್ರೈಬರ್ ಬಂದರತೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಪನಕಜೆ ಹಿಡಿದು 2-3 ಜನ ಬರ್ತಾರೆ ನನ್ನ ಲೈವ್ಗೆ. ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್ ಮಾಡ್ಪಣಕ್ಕೆ ನಿಕ್ಕಳ ಸಪೋರ್ಟ್ ಏಪಲ್ಲ ಉಪ್ಪಾಡಿಂಚೇನೆ ಅಂಚೆನೆ ನಿಕ್ಕಳ ಫ್ರೆಂಡ್ಸ್ ನಕ್ಕಳ ಪುರ ಮೊಬೈಲ್ ಇತ್ತು ಒಂಚೂರು ಪೋದು ಒತ್ತಾರೆ ಒಳ್ಳೆ ಸಬ್ಸ್ಕ್ರೈಬ್ ಬಟನ್. ಒಂಜಿ ಸಾರು ಗೊಂತೆ ಜನ ಉಂಡನ ಒಂಜಿ 85 ಜನ ಅಂಡ ಒಂದು ಸಾರ ಆಪುನು. ನಿಕ್ಕಲ್ನ ಆಶೀರ್ವಾದ, ನಿಕ್ಕಲ್ನ ಸಪೋರ್ಟು ಅಂಚೆನೆ ನಿಕ್ಕಲ್ನ ಕೈಗುಣ. ಸಂಪತ್ತನ್ನೇ ಬತ್ತೀರು. ಹಾಯ್ ನವೀನನ್ನ ಪಣಂದುಲೇರು. ಹಾಯ್ ಸಂಪತ್ತನ್ನ ಎಂಚೊಲ್ಲರು ಮನಸಾಂಡೆ ದಾದೆ ಕಜಿಪು ಬೊಕ್ಕ ಈರ್ದಾನೆ ಲೇಟ್ ಈರ್ದಾನೆ ಮೂಲೊಂದಿಗೇನು ಜನ ಈರ್ದಾನೆ ಲೇಟ್ ಒಂದಿಗೇನು ನಾವೇ ನಾರಾಯಣ್ ಕುಲಾಲ್ 917 ಪಣಂದುಲೇರು. ಓ ಮಲ್ಲೆ ಜಾವೊಂದು ಪಾಡು. ಓಕೆ, ನನ್ನೆಲ್ಲ ಕೆಲವು ಬರುವೇರಿ ಎಕಡೆ ಒಂಜಿ ಕೋಡಿ ಪೋದಿತ್ತೆ ಅನಿತ್ತೆ ಅನ್ವಿತಕ್ಕ ಇತ್ತೆ ಬೈಯ ಲೈವ್ ಇಡಿತ್ತೆ ಆಯ್ತಾ ಆರು ಪಂಡೆ ಪಿನ್ ಮಂತ ದೀಯರೆ ಅನ್ನೋ ಅಂತೆ ಬರ್ತಿತ್ತೆ. ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ. ವನಸಾಂಡ ಹಾಕೇನಂದಿಲ್ಲ ಎನ್ನ ವನಸಾಂಡ ಅತ್ತಿಗೆ ವನಸಾದೆ ಲೈವ್ ಕುಳ್ಳು ದಿನೋಲೇನು ಐಕೆ ಎನ್ಮಾರೆ ಅಂಟಿದ ಟೈಮ್ ದಿತೀನಿ ದಯಪಂಡ ಬೊಕ್ಕ ಕೂಡ ನಡುಟು ಲಕ್ಕೆರ ಪುರ ಎಡ್ಡೆ ಆಪ್ ಜೈಕ್. ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ. ಎಲ್ಲರೂ ಊಟ ಮಾಡಿ ಆಯಿತು ಅಂತ ಭಾವಿಸುತ್ತೇನೆ. ಊಟ ಆಗದಿದ್ದರೆ ಮತ್ತೆ ಊಟ ಮಾಡುವ, ತೊಂದರೆ ಇಲ್ಲ. ಸಂಪತ್ ಅನ್ನೆ ಯಾನು ಇಡೀ ಬ್ಯುಸಿ ಇತ್ತೆ ಓ ಅಂದೆ. ಓಕೆ ಓಕೆ ಓಕೆ, ನೋ ಪ್ರಾಬ್ಲಮ್ ಅಂತ ರೆಸ್ಟ್ ಮನ್ಪ್ಲೆ ಬೋಡಂಡ ರೆಸ್ಟ್ ಮಂತದ ಬಲ್ಲೆ ತೊಂದರೆ ಇಜ್ಜಿ ನಮ್ಮ ಉಪ್ಪು ಆತ ಲಾಸ್ಟ್ ಮುಟ್ಟಲ್ಲ. ನಾನಿತ್ತೆ ಜಸ್ಟ್ ಸ್ಟಾರ್ಟ್ ಮಾಡ್ತೀನಿ ಆತ್ರಿ ಚುಚೂರೆ ಪಾಡ್ನಿತ್ತೆ ಬೊಕ್ಕ ಜಾಸ್ತಿ ಪಾಡು ಆತೆ. ಒಂಜಿ ಭಕ್ತಿ ಗೀತೆ ಶುರು ಮಂತ ನಾನೊಂಜಿ ಇರ್ನೊಂಜಿ ಬಜ ಪದ್ಯ ಹಾಕಿಂಡು ಕೋಡಕ್ಕೆ ಹಿಂದಿನ ಇರು. ಸೊ ಅವೇನು ಬೊಕ್ಕ ಮೀನು ಫನ್ ಪ್ಯಾನ್ ಯಾನು ನೀ ಬಿಸಿ ಇತ್ತೆ. ಓಕೆ ಓಕೆ, ಬನ್ನಿ ಜನರೇ ಬನ್ನಿ. ಯಾರೆಲ್ಲ ಲೈಕ್ ಮಾಡಲಿಲ್ಲ ಲೈಕ್ ಕೊಡಿ. ಹಾಗೇನೆ ಯಾರೆಲ್ಲ ಸಬ್ ಮಾಡಲಿಲ್ಲ ಪ್ಲೀಸ್ ಸಬ್ ಮಾಡಿ, ಮಾತಾಡಿ. ನಾವು ಕೇಳುವ ಒಂದು ಸಣ್ಣ ಪ್ರಶ್ನೆಗೆ ಉತ್ತರ ಕೊಡಿ. ನಾವೀಗ ಪ್ರಶ್ನೆಯನ್ನು ಶುರು ಮಾಡ್ತಿದ್ದೇವೆ ಈಗಲೇ. ನಮ್ಮ ಮೊದಲ ಪ್ರಶ್ನೆ, ಮಂಗಳೂರಿನಲ್ಲಿ ಸೂರ್ಯಾಸ್ತಕ್ಕೆ ಪ್ರಸಿದ್ಧ ಕಡಲ ತೀರ ಯಾವುದು? ಮಂಗಳೂರಿನಲ್ಲಿ ಸೂರ್ಯಾಸ್ತಕ್ಕೆ ಪ್ರಸಿದ್ಧ ಕಡಲ ತೀರ ಯಾವುದು? ಸಂಪತ್ತನ್ನೇ ಪಣಂಬೂರು ಪಣಂದುಲ್ಲೇರು ಕರೆಕ್ಟ್ ಆನ್ಸರ್. ರಕ್ಷನ್ ಕುಲಾಲ್ ಪಣಂಬೂರು ಪಣಂದಿತ್ತೇರು. ಓಕೆ, ಫಸ್ಟ್ ಆನ್ಸರ್ ರಕ್ಷನ್ ಕುಲಾಲೆ ಪೋತುಂಡು. 5,000 ರೂಪಾಯಿಗಳು ರಕ್ಷನ್ ಕುಲಾಲ್ನವರಿಗೆ ಹೋಗಿದೆ. ಪಣಂಬೂರು ಅಂತ ಶಾಂತಕ್ಕ ಸಹ ಹೇಳಿದ್ದಾರೆ. ಸೊ ಎಲ್ಲರೂ ಪಣಂಬೂರು ಅಂತ ಹೇಳಿದ್ದಾರೆ. ಶಾಂತಕ್ಕ ಈರು ದನಿ ಮೂಲು ಅಂತ ಕೇಳಿದ್ರೆ ಸಂಪತ್ತನ್ನ ಪಾಪ ಆರು ಬೈದಿರಿನಿ. ಸೊ ಆರೇನು ಅಂಚ ಕೇಂದ್ರ ಆರು ಪೋಯಡ್ಡೆ ಮಿನಿ ಬೊಕ್ಕ ರಡ್ಡಿ ಜನ ಕಟ್ವಾಡ್ ಹೊಡುತ್ತೆ. ಎಲ್ಲರೂ ಸೇರಿ ಶಾಂತಕ್ಕ ಮತ್ತು ಸಂಪತ್ತನನ್ನು ಕಟ್ಟಿ ಹಾಕಿ. ಯಾರಲ್ಲಿ ಎಂಜಿನ ಅನ್ಪೇರೆ ಸೇನಾಧಿಪತಿಗಳೇ ಸಂಪತ್ತನ್ನ ಮತ್ತು ಏರೆಗೌವಿಯ ಕಿರಿಕಿರಿ ಎಂದು ಬರೆದುಳ್ಳೇನೆ. ಯಾನು ಮೂಲು ಸಂಪು ಅವು ಬುಡಿಯ ಉಂಡೆ ಯಾನು ಮೂಲೆ ಸಂಪು ಅವು ಬುಡಿಯ ಉಂಡೆ ಏರೆಗಾವ್ಯ ಕಿರಿಕಿರಿ. ಓಕೆ, ನಾವು 2ನೇ ಪ್ರಶ್ನೆಗೆ ಹೋಗ್ತೇವೆ. ಸುಲ್ತಾನ್ ಬತ್ತೇರಿಯಿಂದ ದೋಣಿಯಲ್ಲಿ ಹೋಗಬಹುದಾದ ಕಡಲ ತೀರ ಯಾವುದು? ಆಯ್ತು, ಸುಲ್ತಾನ್ ಬ್ಯಾಟರಿಯಿಂದ ಅಂತ ಬರೀತೀನಿ.
ಚಾಟ್ GPT ಸುಲ್ತಾನ್ ಬತ್ತೇರಿಯಿಂದ ದೋಣಿಯಲ್ಲಿ ಹೋಗಬಹುದಾದ ಕಡಲ ತೀರ ಯಾವುದು? ಅದು ನಮ್ಮ ವಿಡಿಯೋ ನೋಡಿದವರಿಗೆ ಗೊತ್ತಿರ್ತದೆ. ವಾ ತೆಲಿಕೆ ಅನ್ನನವನಂದ್ರೆ ಶಾಂತಕ್ಕ ಉಳ್ಳಾಲ ಸಂಕವನಂದ್ರೆ ಶಾಂತಕ್ಕ ಸಂಪತ್ತನ್ನು ಉಳ್ಳಾಲ ಸಂಕವನಂದ್ರೆ ಶಾಂತಕ್ಕ ತಣ್ಣೀರು ಬಾವಿ ಬಂದ್ರೆ ಕರೆಕ್ಟ್ ಆನ್ಸರ್ ಶಾಂತಕ್ಕ. ಶಾಂತಕ್ಕನವರಿಗೆ 5,000 ರೂಪಾಯಿ ಹೋಗಿದೆ. ಶಾಂತವಾದ ಪ್ರವಾಸಿ ಕಡಲ ತೀರ ಯಾವುದು? ಮಂಗಳೂರಿನಲ್ಲಿ ಶಾಂತವಾದ ಪ್ರವಾಸಿ ಕಡಲ ತೀರ ಯಾವುದು? ಅದರ ಮಧ್ಯೆ ಯಾರೆಲ್ಲ ಲೈಕ್ ಕೊಡಲಿಲ್ಲ ಪ್ಲೀಸ್ ಲೈಕ್ ಕೊಡಿ. ಉಳ್ಳಾಲ ಸಂಕದಾದೆ ಏನಾಡ ದುಂಬು ನಾರಾಯಣ್ ಬ್ರೋ ಪಂತೇರೆಂದು ಬಂಡೇರು. ಓ ಅಂದ ಯಬ್ಬ ತಣ್ಣೀರು ಬಾವಿಂದ ನಾರಾಯಣ ಕುಲಾಲ್ ಬಂತೇರಾ? ಓಕೆ ಓಕೆ ಓಕೆ. ಅದು 5,000ವನ್ನು ನಾರಾಯಣ ಭಾವನಿಗೆ ಕೊಡಲಾಗಿದೆ. ಆರು ಕುಡ್ಲ ಇಪ್ಪುನ ಅವನದಲ್ಲಿರ ಓ ಅಂದು ಮಲ್ಲೆಜ್ಜಿ ಶಾಂತಕ್ಕ ಇರೆಗೆ ಇಪ್ಪಡು ಕಾಸು ಬಂಡೇರು ಅಂದ ಪಕ್ಕಡೆ ಆರು ಕಾಸು ಕೊರ್ಪು ಜರತ್ತ ಅಂಚದ ಪಣ್ಣಿ ಜಿನಂಡ ಪನ್ಪು ಜರ ಅಂಚ ಕಾಸು ತಿಕ್ಕು ಜತೆ ಅದಕ್ಕೋಸ್ಕರ. ಓಕೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಮೀನುಗಾರರಿಗೆ ಪ್ರಸಿದ್ಧವಾದ ಕಡಲ ತೀರ ಯಾವುದು ಮಂಗಳೂರಿನಲ್ಲಿ? ಇಜ್ಜಿ ಆಯ್ತು ದುಂಬುದಲ್ಲಿ ಉತ್ತರ ಕೊಡ್ತಿದ್ದೀರಿ. ಸಾರಿ ಮಂಗಳೂರಿನ ಶಾಂತವಾದ ಪ್ರವಾಸಿ ಕಡಲ ತೀರ ಯಾವುದು? ಯಾರಿಗೆಲ್ಲ ತಟ್ ಅಂತ ಹೇಳಿ ಉತ್ತರ ಗೊತ್ತಿದ್ರೆ ಮ್ಯೂಟ್ ಮಂತಿನ ಒಂದು ಕಾಲ್ ಬರ್ತಂಡ್ರೆ ಐಕಾವೆ ಕಾಸು ಕೊರ್ಪೆರೆಂದು ಪೂರ ಅರಂಟು ಮೂಲು ಅನ್ನೊಂದಿಲ್ಲ ಸಂಪು ಅಂತ ಹೇಳ್ತಂದ್ರೆ ಶಾಂತಕ್ಕ ಮ್ಯೂಟ್ ಮಾಡೋದಿಲ್ಲ ಅಂದ ಮ್ಯೂಟ್ ಚೂರು ಮಂತೀನಿ ನಾನು ಒಂದು ಕಾಲ್ ಬರ್ತಾನೆ ಅಂಚಾವೆ. ಸಾರಿ ಫಾರ್ ದಟ್ ದಯ ಪಂಡ ಒಂಜೊಂಜಿ ಕಾಲ್ ಬನ್ನ ಇಂಕ್ ಅವು ಆನ್ಸರ್ ಮನ್ಪೊಡಾಪುನು. ಶಾಂತಕ್ಕ ಹಾಯ್ ತ್ರಿಷಾ ಸೀಸ್ಪಾನದಲ್ಲಿ ತ್ರಿಷಾ ಬತ್ತಲ್ಲ ಹಾಯ್ ತ್ರಿಷಾ ಇಂಚೊಲ್ಲ ಸೌಖ್ಯನ ವನಸಾಂಡ ದಾದ ಗಜ್ಪು ಸಂಪತ್ತನೆ ಶಾಂತಕ್ಕ ಅಣ್ಣನ ಖಜಾನೆ ಖಾಲಿ ಆವು ಶಾಂತಕ್ಕ ಗೋರ್ದು ಕೊರ್ನೋ ಪೇರು ಗೋರ್ದು ಶ್ರೀನಾಥ್ ಕೊನ್ನತೀನಿ 6 ಬೈಜಿರ ಇರ್ಬೇಕ ಮಸ್ತಿ ನಾನು ಕೋಡೆ ಬತ್ತಿತ್ತೇರು ಅಂತೆ ಬರ್ತಿತ್ತೇರು ಪೋಯಿರ್ಬೇಕ. ಹಾಯ್ ತ್ರಿಷಾ ಬಂದ್ರೆ ಶಾಂತ ಅಕ್ಕ ದಾನಿ ಸಂಪು ಬಂದ್ರೆ ಓಕೆ ಎನ್ನ ಪ್ರಶ್ನೆಗೆ ಉತ್ತರ ದಿಗಜ್ಜಿ. ಮಂಗಳೂರಿನ ಶಾಂತವಾದ ಶಾಂತಕ್ಕನ ಪುದರಿತ್ತಿನ ಮಂಗಳೂರಿನ ಶಾಂತವಾದ ಪ್ರವಾಸಿ ಕಡಲ ತೀರ ಯಾವುದು? ಮಲ್ಪೆ ಪಡೆದ ತಪ್ಪು. ಪನಂಬೂರು ಪಣಂದಿಲ್ಲ ತಪ್ಪು. ಸೋಮೇಶ್ವರ್ ಪಣಂದಿಲ್ಲ ಕರೆಕ್ಟ್ ಆನ್ಸರ್. ಯಾರು ಕೊಟ್ಟಿದ್ದಾರೆ ಸೋಮೇಶ್ವರ್ ಅಂತ? ಶಾಂತಕ್ಕ ಕೊಟ್ಟಿದ್ದಾರೆ 5,000 ಮತ್ತೆ ಶಾಂತಕ್ಕನವರು ಗೆದ್ದಿದ್ದಾರೆ. ಸೊ ಇವತ್ತು 10,000ವನ್ನು ಕೊರ್ಕೊಂಡು ಹೋಗ್ತಿದ್ದಾರೆ ಶಾಂತಕ್ಕನವರು. ಪನಂಬೂರು ಬೀಚ್ ಅಂತ ಹೇಳ್ತಿದ್ದಾರೆ ಸಂಪತ್ತನ್ನ ತಪ್ಪು. ನಾರಾಯಣ ಕುಲಾಲ್ ತಣ್ಣೀರು ಬಾವಿ ಅಂತ ಹೇಳ್ತಿದ್ದಾರೆ ತಪ್ಪು. ಶಾಂತಕ್ಕ ಉಳ್ಳಾಲ ಪಣದಲ್ಲಿ ಅವು ತಪ್ಪು. ಇರು ಸರಿ ರೈಟ್ ಆನ್ಸರ್ ಕೊಡ್ತಾರವೇ. ಓಕೆ ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾವು ಕೇಳುವ ಸಣ್ಣ ಸಣ್ಣ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಪಾರಿವಾಳ ಬರ್ತೀರಿ. ಹಾಯ್ ಪಾರಿವಾಳ ಹೇಗಿದ್ದೀರಿ? ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್.
ಊಟ ಆಯ್ತಾ ನಿಮ್ಮದು? ಲೈಕ್ ಡನ್ ಅಂತ ಹೇಳ್ತಿದ್ದಾರೆ. ಜೀವನ್ ಕುಮಾರ್ ಬತ್ತೇರು, ಹಾಯ್ ಹಣ್ಣ ಬಂಡೇರು, ಹಾಯ್ ಜೀವನನ್ನ, ಥ್ಯಾಂಕ್ ಯು ಸೋ ಮಚ್. ಇಂಜಿನ 2 ದಿನ ಇರನ್ನು ತೂತಿ ಜಾಂದ್ಯಾನು. ನವೀನ್ ಬ್ರದರ್ ಊಟ ಆಯ್ತಾ ಕೇನಂದ್ರೆ ಆಯಿತು, ನನ್ನದಾಯಿತು ಸರ್, ನಿಮ್ದಾಯ್ತಾ? ಮತ್ತು ಲೈಕ್ ಕೊಡಿ ಬನ್ನೊಂದುಲ್ಲೇರು ಶಾಂತಕ್ಕ, ಹಾಯ್ ಪರಿವಾಳ ನಾರಾಯಣ್ ಬನ್ನೊಂದುಲ್ಲೇರು. ಸಂಪದನೆ ಯಾನು ಕುಡ್ಲಾಡು ಪೋಪುನ ಕಮ್ಮಿ ಇಜ್ಜಿನ ಪಂತ ಬಂಡಿರು. ಓ ಅಂದೆ ಎಂಕಲ್ ಪಕ್ಕಡೆ ಕೇನು ಕುಡ್ಲದೊಂಜಿ ಚೂರು ತೂಕ ಕುಡ್ಲದಾಕ್ಲೆಗೆ ಅದು ಗೊತ್ತುಂಡು ಒಂದು. ಶಾಂತಿ ಸಿಸ್ ಹಾಯ್ ಊಟ ಆಯ್ತಾ ಕೇನೊಂದುಲ್ಲೇರು. ಸಪ್ಪು ಹಾಯ್ ಊಟ ಆಯ್ತಾ ಕೇನೊಂದುಲ್ಲೇರು. ಸಂಪು ಹಾಯ್ ಸಂಪು ಬನ್ನೊಂದುಲ್ಲೇರು. ಜೀವನ್ ಕುಮಾರ್ ಅಂದಿ ರೀಚಾರ್ಜ್ ಖಾಲಿ ಆದಿತ್ತುಂಡು ಎನ್ನ. ಓ ಅಂದೆ, ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್. ಬತ್ತಿನಕ್ಕೆ ನಮ್ಮ ಇನಿ ತುಳುತ ಬಗ್ಗೆ ಎಂದು ಬಂತೊಂದಿಲ್ಲ ಪ್ರಶ್ನೆಗೆ ಏನೊಂದಿಲ್ಲ. ಅನ್ವಿತಕ್ಕ ಬರ್ತೀರಾ, ಹಾಯ್ ಅನ್ವಿತಕ್ಕ, ಹೇಗಿದ್ದೀರಿ ನೀವು? ನಿಮ್ಮ ಲೈವ್ ಮುಗಿಸಿ ಬಂದಿದ್ದೀರಿ, ಥ್ಯಾಂಕ್ ಯು ಸೋ ಮಚ್. ನವೀನ್ ಹೇಳಿ, ಸರ್ ಅಂತ ಹೇಳಿಬಿಡಿ, ನವೀನ್ ಹೇಳಿ. ನಾನು ನಿಮಗೆ ಅನ್ವಿತಾ ಸಿಸ್ ಅಂತ ಹೇಳ್ತಿದ್ದೀನಿ, ನೀವು ನವೀನ್ ಬ್ರದರ್ ಅಂತ ಹೇಳಿ ಆಯಿತಾ. ನಿಮ್ಮ ಪ್ರೀತಿಯ ನಂದು ಲೇಟ್ ಶಾಂತಿ ಸಿಸ್ ಊಟ ಆವಣದಲ್ಲಿ. ಹೌದಾ ಶಾಂತ? ಹೌದಾ ಪಾರಿವಾಳ ಅಂತ ಕೇಳ್ತಿದ್ದಾರೆ. ಯಾರೆಲ್ಲ ಇದ್ದೀರಾ ಪ್ಲೀಸ್ ಒಂದು ಲೈಕ್ ಕೊಡಿ, ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಅನ್ವಿತಕ್ಕನವರನ್ನು ಸಹ ಇದು ಮಾಡಿ, ಎಂತ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅವರಿಗೆ ಸಹ ಒಂದು 150 ಸಬ್ಸ್ಕ್ರೈಬರ್ ಬೇಕಾಗಿದ್ದಾರೆ. ಒಂದು ಇದಕ್ಕೆ ನಾನು ಅವರನ್ನು ಬ್ಲೂ ಕೊಟ್ಟು ಪಿನ್ ಮಾಡ್ತೇನೆ. ಎಲ್ಲರಿಗೂ ಒಂದು ಸೂಚನೆ, ನಾನು ಪಿನ್ನು ಮಾಡಿದ್ದು ಇವತ್ತು ಅನ್ವಿತಾ ಕ್ರಿಯೇಷನ್ ಆ್ಯಂಡ್ ಡೈಲಿ ವ್ಲಾಗ್ಸನ್ನು. ಅವರು ಸಹ ನನ್ನ ಹಾಗೆ 1K ಜರ್ನಿಯಲ್ಲಿ ಸ್ವಲ್ಪ ಹತ್ತಿರದಲ್ಲೇ ಇದ್ದಾರೆ. ಸೊ ಅವರಿಗೆ ಸ್ವಲ್ಪ ನೀವು ಸಪೋರ್ಟ್ ಮಾಡಿ ಎಲ್ಲರೂ. ಅವರ 1K ಅನ್ನು ಸಹ ಆದಷ್ಟು ಬೇಗ ಮಾಡಿ, ಓಕೆ. ಅಮ್ಮು ಕಿಚನ್ ಬಂದರು, ಹಾಯ್ ಅಮ್ಮು ಕಿಚನ್, ಹಾಯ್ ಬ್ರೋ ಅಂತ ಇದ್ದಾರೆ ಅಮ್ಮು ಕಿಚನ್. ಮತ್ತು ಗುಡ್ ಈವ್ನಿಂಗ್ ಅಂತಿದ್ದಾರೆ ಅಮ್ಮು ಕಿಚನ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಟು ಮೈ ಲೈವ್. ಪ್ಲೀಸ್ ಗಿವ್ ಎ ಲೈಕ್, ಒಂದು ಲೈಕ್ ಕೊಡಿ. ಹಾಗೆಯೇ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ. ಅಲ್ಲೇ ಒಂದು ಕಾಮೆಂಟ್ ಬಿಟ್ಟುಬಿಡಿ, ನಿಮ್ಮನ್ನು ನಾನು ಮತ್ತೆ ಕಾಮೆಂಟಲ್ಲೇ ನಿಮಗೆ ಬಂದು ಸಬ್ಸ್ಕ್ರೈಬ್ ಕೊಡ್ತೇನೆ. 1 ಅಲ್ಲ 3 ಸಬ್ಸ್ಕ್ರೈಬ್ ಕೊಡ್ತೇನೆ ಆಯಿತಾ. ಥ್ಯಾಂಕ್ ಯು ಸೋ ಮಚ್ ಅಮ್ಮು. ಕನ್ನಡದವರಲ್ಲ ನೀವು? ಸೂಪರ್ ಸಪೋರ್ಟ್ ಅಂತಿದ್ದಾರೆ ಪಾರಿವಾಳ. ಶಾಂತಕ್ಕ ಹಾಯ್ ಅಮ್ಮು ಒಣದುಲ್ಲೇರು. ಜೀವನ್ ಕುಮಾರ್ ಕ್ವೆಶ್ಚನ್ ಕೇನು ಜರ ಇರು ಕೇನು ಅಂತ ಕೇನು ಆಂಡು ಕೇನೊಂದುಲ್ಲೆ ಒಡೆಗೋಳು ಮಾರೆ. ಮೀನುಗಾರರಿಗೆ ಫಂಡ್ ಇರುತ್ತಾ? ಉಳ್ಳಾಲಂದು ಫಂಡ್ ಇರುತ್ತಾ? ಓಕೆ ಓಕೆ. ದೀಪಸ್ತಂಭ ಹೊಂದಿರುವ ಮಂಗಳೂರಿನ ಕಡಲ ತೀರ ಯಾವುದು? ದೀಪಸ್ತಂಭ ಹೊಂದಿರುವ ಮಂಗಳೂರಿನ ಕಡಲ ತೀರ ಯಾವುದು? ಪಾರಿವಾಳ ಸಪೋರ್ಟ್ ಮಂತೊಂದುಲ್ಲೇರು. ಶಾಂತಕ್ಕ ಕೇನೊಂದು ಉಳ್ಳೇರು ಜೀವನ್ ಬ್ರೋ ಪಂಡೇರು. ಓಕೆ ಪಾರಿವಾಳ ಗುಡ್ ಬನ್ನೊಂದುಲ್ಲೇರು. ಅನ್ವಿತಕ್ಕ ಥ್ಯಾಂಕ್ ಯು ಬ್ರೋ ಪಿನ್ ಮಾಡಿದ್ದಕ್ಕೆ. ಅಯ್ಯೋ ಅಷ್ಟೂ ಇಲ್ಲವೇ ನಮಗೆ? ನೀವು ನಮ್ಮನ್ನು ಅಷ್ಟು ಮೇಲೆ ಇಟ್ಟು ಅಲ್ಲಿ ನಾನು ಮತ್ತು ನಿಮ್ಮನ್ನು ಇಲ್ಲಿ ಕೆಳಗಿಡ್ಬೋದಾ? ನಿಮಗೂ ಸಪೋರ್ಟು ಸೇಮ್ ಬೇಕು, ನನಗೂ ಸಪೋರ್ಟ್ ಸೇಮ್ ಬೇಕು. ನಿಮಗೆ 150 ಬೇಕು, ನನಗೆ 85 ಬೇಕು ಅಷ್ಟೇ. 1K ಆಗಲಿಕ್ಕೆ. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ತೆಲುಗು ಬ್ರೋ ಅಮ್ಮು ಕಿಚನ್ ತೆಲುಗು. ಓಕೆ ಓಕೆ. ఎక్కడున్నారు అదే ఎప్పుడున్నారా ఇందులో పని పేరు ఎప్పుడున్నారు అన్నం తిన్నుదా? ఓకే నో ప్రాబ్లం. తెలుగు, కర్ణాటక, హిందీ, తుళు, తమిళ్, నో ప్రాబ్లం. ప్లీజ్ గో టు ఛానల్, వాచ్ ద 1 video, at least 1 video, put the comment. Okay, thank you so much. I will return to you in 3. Okay. ಪ್ರಮೋದ್ ಕುಲಾಲ್ ಬತ್ತೇರು, ಹಾಯ್ ಪಣಂದುಲ್ಲೇರು, ಥ್ಯಾಂಕ್ ಯು ಸೋ ಮಚ್. ಸುರತ್ ಕಲ್ ಪಣಂದುಲ್ಲೇರು, ತಪ್ಪು ಉತ್ತರ. ನವೀನ್ ಕುಲಾಲ್ ಹಾಯ್ ಪ್ರಮೋದ್ ಬನ್ನೊಂದುಲ್ಲೇರು. ಜೀವನ್ ಕುಮಾರ್ ಸುರತ್ ಕಲ್ ತಪ್ಪು ಉತ್ತರನ್ನ. ಅನಿತಾ ಬತ್ತೇರು ಕಪ್ಪು ಬನ್ನೊಂದುಲ್ಲೇರು. ಕಾಪು ಒಂದು ಕಾಪುಜ್ಜಿ ತಪ್ಪು, ಕಪ್ಪು ತಪ್ಪು. ಶಾಂತಕ್ಕ ಸುರತ್ ಕಲ್ ಪಣಂದುಲ್ಲೇರು ತಪ್ಪು. ನಾರಾಯಣ್ ಕುಲಾಲ್ ಸುರತ್ ಕಲ್ ಪಣೊಂದು ತಪ್ಪು. ಸುರತ್ ಕಲ್ ಹಿಡಿದು ಒಂಚೂರು ಪಿರ. ನಾರಾಯಣ್ ಕುಲಾಲ್ ಕಪ್ಪು ಬನ್ನೊಂದುಲ್ಲೇರು. ಬೊಕ್ಕ ಪಾರಿವಾಳ ಸಪೋರ್ಟ್ ಮಂತೊಂದುಲ್ಲೇರು. ಥ್ಯಾಂಕ್ ಯು ಸೋ ಮಚ್ ಪಾರಿವಾಳ. ಕುಡ್ಲದ ಬುರ್ಚಿ ಉಡುಪಿದ ಕೇಳಿ ಶಾಂತಕ್ಕ ಅವನೊಂದುಲ್ಲೇರು. ನಾರಾಯಣ್ ಬಾವ ಕೇಂಡ ಉಡುಪಿದಲ್ಲ ಅಂತ ದೆಪ್ಪಳೆವ. ನಿಮ್ಮ ಪ್ರೀತಿಯ ನವೀನ್ ನಾರಾಯಣ್ ಬ್ರದರ್ ಹಾಯ್ ಬಣಂದುಲ್ಲೇರು. ಸಪೋರ್ಟ್ ಮಂತೊಂದುಲ್ಲೇರು ನಾರಾಯಣ್ ಬ್ರದರ್. ಶಾಂತಕ್ಕ ಸಂಪು ಬಣಂದುಲ್ಲೇರು. ಸಂಪಾದನೆ ಓಡಿಬೋಯ್ರಿ ನಡುಟು. ಅನ್ವಿತಕ್ಕ ಭೋಜನಂ ಆಯಿಂದ. ಭೋಜನಮ ಆಯಿಂದಿ ಭೋಜನಮ ಆಯಿಂದಿ ಬೊಕ್ಕ ಬರ್ಪೆ ಅನ್ನ ಬಂಡೇರು. ಓಕೆ ಶಾಂತಕ್ಕ ನೋ ಪ್ರಾಬ್ಲಮ್. ಅಮ್ಮು ಕಿಚನ್ ಓಕೆ ಬ್ರೋ ಪಣಂದುಲ್ಲೇರು. ಥ್ಯಾಂಕ್ ಯು ಸೋ ಮಚ್ ಅಮ್ಮು ಕಿಚನ್. ಐ ವಿಲ್ ಗಿವ್ ಯು ಬ್ಲೂ ನೋ ಪ್ರಾಬ್ಲಮ್.
ಕಾಪು ಮಲ್ಪೆ ಪನಂಬೂರು ಇಸ್ ದ ರೈಟ್ ಆನ್ಸರ್ ಅವೇ ಆರ್ ಪೂರ ಪಂಡೇರು ಸಂಪತ್ತನ್ನೇ ಉಲ್ಲೇ ಪಣಂದುಲ್ಲೇರು ನಾರಾಯಣ್ ಕುಲಾಲ್ ಪಣದ ಉಡುಪಿದಲ್ಲ ಕಡಪುರ್ವೆ ಓಕೆ ಓಕೆ ಕಡಪುರ್ಲೆ ಅವೇ ಎಂಕೆ ಎಂಚಿನ ಪುರನ ಕಡಪುರ್ಲೆ ಅನ್ವಿತ ಅಂದ್ ತೆಲುಗು ಬ್ರೋ ಬಂದೇರು ಓಕೆ 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 ತಣ್ಣೀರು ಬಾವಿ ಪಣಂದುಲ್ಲೇರು ಅವಾಂಡಿ ನಮ್ಮ ಪಣಂಬೂರು ಇಸ್ ದ ರೈಟ್ ಆನ್ಸರ್ ಸೊ ಆರ್ ಕೊರಿಯರ್ ಥ್ಯಾಂಕ್ ಯು ಬ್ರೋ ಪಣಂದುಲ್ಲೇರು ಥ್ಯಾಂಕ್ ಯು ಅಮ್ಮು ಕಿಚನ್ ಸಂಪತ್ತನ್ನೇ ಶಾಂತಕ್ಕ ನ್ಯೂ ಉಳ್ಳರ ಅಂತ ಕೇಳುದಿಲ್ಲೇರು ಜೀವನ್ ಕುಮಾರ್ ನೆಕ್ಸ್ಟ್ ಕ್ವೆಶ್ಚನ್ ಕೇಳುದಿಲ್ಲೇರು ಓಕೆ ಟಿಪ್ಪು ಸುಲ್ತಾನ್ ಕಟ್ಟಿಸಿದ ಕೋಟೆ ಯಾವುದು? ಮಂಗಳೂರಲ್ಲಿ ಟಿಪ್ಪು ಸುಲ್ತಾನ್ ಕಟ್ಟಿಸಿದ ಕೋಟೆ ಯಾವುದು? ಯಾರಾದರೂ ಗಿಫ್ಟ್ ಕೊಟ್ಟರೆ ಹೇಳಿ, ರಿಟರ್ನ್ ಮಾಡ್ತೀನಿ. ಹೌದು, ಅನ್ವಿತಕ್ಕನವರಿಗೆ ಗಿಫ್ಟ್ ಕೊಟ್ಟರೆ ಹೇಳುವುದು ಬೇಡ, ಅವರಿಗೆ ಕಾಮೆಂಟ್ ಹಾಕಿ, ಅವರು ಕಾಮೆಂಟ್ ನೋಡಿ ರಿಟರ್ನ್ ಕೊಡಲಿ. ರಂಜಿತನ್ನ ಬಂದರು. ನಮಸ್ತೆ ರಂಜಿತನ್ನ. ಎಂಚ ಉಳ್ಳರು ವನಸಾಂಡೆ ಚಾ ಪರಿಹಾರ ಸಾರಿ ದಾದಿ ಕಾಜಿಪ್ಪು. ಭಾರತೀಯ ಟೆಸ್ಟ್ ತಂಡದ 80-90ರ ದಶಕದ ಅತ್ಯಂತ ಸಾಧು ಕ್ರಿಕೆಟಿಗರ್ ನವೀನ್ ದುಬೈ ಅಂಕನ ಒಳ ಪ್ರವೇಶ ಕಂಡುಕೊಂಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ರಂಜಿತನ್ನ. ಇರ ಕವನದ ಮೂಲಕ ಬರ್ತಾರೆ ಇರು. ವೆಲ್ಕಮ್ ವೆಲ್ಕಮ್. ಒಂಜಿ ಲೈಕ್ ಕೊರ್ಲೆ, ಯಾರೆಲ್ಲ ಲೈಕ್ ಕೊಡ್ತಿದ್ದಾರೆ ಪ್ಲೀಸ್ ಲೈಕ್ ಕೊರ್ಲೆ. ಸುಲ್ತಾನ್ ಬತ್ತೇರಿ ಬಂದು ಜೀವನನ್ನೇ ಪಣಂದುಲ್ಲೇರು. ಕರೆಕ್ಟ್ ಆನ್ಸರ್. 10,000 ಕೊಂಡು ಪೋಯರು ಜೀವನನ್ನೇ ಉಡುಪಿಗೆ. ಶಾಂತಕ್ಕ ನೇನರ ಪೋಪಿನ ಪ್ರೀತಿ ಲೈವ್ ಒಂದು ಪಂಡೇರು. ಕಲ್ಲಿನ ಕೋಟೆ ಪಣಂದುಲ್ಲೇರು ಸಂಪತ್ತನ್ನೇ ತಪ್ಪು. ಪೆರ್ಗುಡೆ ಮಾಟ ಲೈಕ್ ಕೊಟ್ಟೆ ನವೀನ್ ಬ್ರೋ ಪಂಡೇರು. ಓ ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಮುಂದಿನ ಪ್ರಶ್ನೆಗೆ ನಾವು ಹೋಗ್ತಾ ಇದ್ದೇವೆ. ಯಕ್ಷಗಾನಕ್ಕೆ ಪ್ರಸಿದ್ಧ ಸ್ಥಳ ಯಾವುದೊಂದುಂಡು, ಇದಕ್ಕೊಂದು ಉತ್ತರ ಉಂಡವು. ಕರೆಕ್ಟಾ ತಪ್ಪ ಅಂತ ಗೊತ್ತುಜ್ಜಿ. ಸಬ್ ಡನ್ ಬ್ರೋ, ಕಮೆಂಟೆಡ್ ಆನ್ ಪೋಸ್ಟ್. ಯಾ ಶೋರ್ ಐ ವಿಲ್ ರೀಸಬ್ ಯು. ಓಕೆ, ಡೋಂಟ್ ವರಿ. ಅನ್ವಿತಾ ಕಿಚನ್ ವಾಲ್ಟ್. ಅಮ್ಮು ಸರ್ ಓಕೆ. ಜೀವನ್ ಕುಮಾರ್ ರಂಗಸ್ಥಳ ಪಣಂದುಲ್ಲೇರು ತಪ್ಪು. ಅಮ್ಮು ಕಿಚನ್ ಓಕೆ ಬ್ರೋ ಪಣಂದುಲ್ಲೇರು ಥ್ಯಾಂಕ್ ಯು. ಜೀವನ್ ಕುಮಾರ್ ಕಟೀಲ್ ಪಣಂದುಲ್ಲೇರು ತಪ್ಪು. ಅತ್ತೆ ಅವು ಎಂಜಿನ ಗೊತ್ತುಂಡೆ ಒಂಜಿ ಊರ್ದ ಪುದರವು ಅಲ್ಪ ಪಂಡ ಅವು ಎಂಚ ಪ್ರಶ್ನೆ ಕೇಂದ್ರ ಗೊತ್ತು ಜಿಂಕ್. ಯಕ್ಷಗಾನಕ್ಕೆ ಪ್ರಸಿದ್ಧ ಸ್ಥಳ ಯಾವುದೊಂದು ಕೇಂದ್ರ ಒಂಜಿ ಉತ್ತರ ಕೊಡ್ತೇರು. ಅವೊಂಜಿ ಊರ್ದ ಪುದರ್ ನಿಂಕಲ್ನ ಕೈತಲೆ ಉಡುಪಿದ. ಸೊ ಅವು ಸರಿಯಾ ತಪ್ಪದ ನಿಂಕ್ಲ ಗೊತ್ತುಚ್ಚಿ ನನ್ನ ತೂಗೋಡು. ಮುಲ್ಕಿ ತಪ್ಪು. ಪ್ರವೀಣ್ ಬತ್ತೇರು. ಪ್ರವೀಣ್ ವೆಲ್ಕಮ್ ಟು ಲೈವ್. ಹೇಗಿದ್ದೀರಿ? ಎಂಚ ಉಳ್ಳಾರು ವನಸಾಂಡೆ ದಾದೆ ಕಾಜಿಪ್ಪು. ಒಂಜಿ ಲೈಕ್ ಕೊರ್ಲೆ, ಅಂಚನೆ ಸಬ್ಸ್ಕ್ರೈಬ್ ಮಾಡ್ತಿದ್ದ ಸಬ್ಸ್ಕ್ರೈಬ್ ಮಲ್ಪ್ಲೆ, ಸಪೋರ್ಟ್ ಮಲ್ಪ್ಲೆ. ಸಂಪತ್ತನೆ ಪೆರಡೂರು ಪಣಂದುಲ್ಲೇರು ನಲ್ಲ ಒಂದು ಚೂರಿ ಕರಬಲೆ ಕೈತಡೆ ಬತ್ತಾರ ನಿಕುಲು. ಸುಂಕದ ಗಟ್ಟೆ ತಪ್ಪು. ಒಂಚೂರ ಕರ ಸುಂಕದ ಗಟ್ಟೆ ಅವ್ಲ ಉಂಡ ನಿಕ್ಲಾಲ್ ಪಲ ಉಂಡ ಎಂಕ್ಲಾಲ್ ಪಂಜಿ ಉಂಡು ಬಜ್ಪೇಡು ಅವತ್ತ ಲೈಕ್ ಕೊಟ್ಟೆ ಬ್ರೋ. ಥ್ಯಾಂಕ್ ಯು ಸೋ ಮಚ್ ಅಣ್ಣ ಪ್ರವೀಣ್ ಅಣ್ಣ, ಥ್ಯಾಂಕ್ ಯು. ಒಂದು ಅನ್ವಿತಾ ಕ್ರಿಯೇಷನ್ ಅಂತ ಇದ್ದಾರೆ, ನೀವು ಯಾರಾದರೂ ಅವರನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸ್ವಲ್ಪ ಮಾಡಿ. ಅವರು ಸಹ 1K ಜರ್ನಿಯಲ್ಲಿ ಸ್ವಲ್ಪ ಹಿಂದೆ ಇದ್ದಾರೆ. ಸೊ ನಮಗೂ ಸಪೋರ್ಟ್ ಮಾಡುವ ಹಾಗೆ ಅವರಿಗೆ ಮಾಡಿ. ಅವರು ನಮಗೆ ನಿಮ್ಮದು ಎಲ್ಲ ಚಾನೆಲ್ ಇದ್ದರೆ ಸಪೋರ್ಟ್ ಮಾಡ್ತಾರೆ ಅವರು ಸಹ. ಸೊ ಕಾಮೆಂಟ್ ಹಾಕಿ ಆಯಿತಾ. ನವೀನ್ ತುಳು ವ್ಲಾಗ್ಸಿಂದ ಯಾರು ಹೋಗ್ತೀರಿ? ನವೀನ್ ಕೇರ್ ಆಫ್ ನವೀನ್ ತುಳು ವ್ಲಾಗ್ಸ್ ಅಂತ ಬರೀರಿ, ಅವರಿಗೆ ಗೊತ್ತಾಗಬೇಕು ನಮ್ಮಿಂದ ಬಂದದ್ದು ಅಂತ. ಪ್ರವೀಣ್ ಬ್ರೋ 381 ಸಬ್ ಡನ್ ಪಣಂದುಲ್ಲೇರು. ಓ ಹೌದಾ, ಓಕೆ. ಯಾನ್ ಪ್ರವೀಣ್ ಬ್ರೋ ಸಬ್ ಮಂತದತ್ತ ಮಲ್ತದೆ. ಸಂಪತ್ತನ್ನೇ ಶಶಿ ಇತ್ಲು ಅತ್. ಜೀವನ್ ಕುಮಾರ್ ಕ್ಲೂ ಕೊರ್ಲೆ. ಅಲ್ಪದ ಮೇರುಳ್ಳೇರುತ್ತೆ ನಮ್ಮ ರವಿಯನ್ನೇ ಉಳ್ಳೇರು ವೇಷ ಮಾಡುವೇರು. ನನ್ನದಾದ ಕ್ಲೂ ಅವು ಉತ್ತರನೇ ಅಂಡ್ ಅಯ್ಯೋ ದೇವರೇ. ಜೀವನ್ ಕುಮಾರ್ ಕ್ಲೂ ಕೊರ್ಲೆ ಅಣ್ಣ ಬಂಡೇರು. ಅಮ್ಮು ಕಿಚನ್ ಫ್ರೆಂಡ್ಸ್ ಮೈ ಸಿಮೆಂಟ್ಸ್ ನಾಟ್ ಶೋವಿಂಗ್, ಯು ಕ್ಯಾನ್ ಚೆಕ್ ಸಬ್ ಕೌಂಟಿಂಗ್. ಓಕೆ. ಫ್ರೆಂಡ್ಸ್ ಮೈ ಕಾಮೆಂಟ್ಸ್ ನಾಟ್ ಶೋವಿಂಗ್, ಯು ಕ್ಯಾನ್ ಚೆಕ್ ಸಬ್ ಕೌಂಟಿಂಗ್. ನೋ ಪ್ರಾಬ್ಲಮ್. ಜೀವನ್ ಕುಮಾರ್ ಶಶಿ ಮನನ್ ತಪ್ಪು. ಅನ್ವಿತಾ ಮಣ್ಣಿಗಟ್ಟೆ ತಪ್ಪು. ಜೀವನ್ ಕುಮಾರ್ ಕಡಬ ತಪ್ಪು. ಕಟಪಾಡಿ ಇಸ್ ದ ರೈಟ್ ಆನ್ಸರ್. ಸಂಪತ್ತನ್ನವರಿಗೆ 5,000 ಹೋಗಿದೆ. ಅನ್ನಿತಲ್ಲ ಕಟಪಾಡಿನ ಪಂಡೇರು, ಬಟ್ ಅವು ಟೈಮ್ ಆದಾಂಡೀರು ಪನ್ನಾಗ.
ಬೊಕ್ಕ ಅಮ್ಮು ಪ್ರವೀಣ್ ಬ್ರೋ 381 ಸಬ್ ಮೈನ್ ಪ್ಲೀಸ್ ರಿಟರ್ನ್ ಟು ಮೀ. ಓಕೆ ಓಕೆ ದೇ ವಿಲ್ ರಿಟರ್ನ್ ಟು ಯು, ಡೋ ವರಿ. ಜಸ್ಟ್ ಪಿನ್ ಚಾನೆಲ್ ಆಲ್ರೆಡಿ ಸಬ್ ಪನೊಂದುಲ್ಲೇರು. ಓಕೆ 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 ರವಿ ಕಟ್ಟಪಾಡಿ ಪನೊಂದುಲ್ಲೇರು. ಕರೆಕ್ಟ್ ಆನ್ಸರ್ ವಾಡು ಪ್ರಶ್ನೆಗೆ ಉತ್ತರಲಾಡು, ಉತ್ತರ ಪ್ರಶ್ನೆ ಲಾಡು. ನಾನು ಓಡಿತ್ತೆ ಮಾರ್ರೆ. ಓಕೆ ನೆಕ್ಸ್ಟ್ ಮಂಗಳೂರಿನ ಹಳೆಯ ಮಾರುಕಟ್ಟೆ ಯಾವುದು? ಮಂಗಳೂರಿನ ಹಳೆಯ ಮಾರುಕಟ್ಟೆ ಯಾವುದು? 5,000 ಫ್ರೆಂಡ್ ಅನ್ನೋದಕ್ಕಿಂತ ಓಕೆ. ಮಾಮು ಪಣದುಲ್ಲೇರು, ಅಮ್ಮು ಪಣದುಲ್ಲೇರು, ಜೀವನ ದಕ್ಕೆ ಪಣದುಲ್ಲೇರು. ಮೀಂದತ್ತಿ ಮಾರುಕಟ್ಟೆ ಭಾರಿ ಫೇಮಸ್ ಮಾರುಕಟ್ಟೆ. ಸಂಪತ್ ಜಿ ಕ್ಯಾನ್ ಯು ಚೆಕ್ ಸಬ್ ಕೌಂಟಿಂಗ್ ಆ್ಯಂಡ್ ರಿಟರ್ನ್ ಟು ಮೀ? Ammu Kitchen do everyone same thing, just go there and they watch their video and put the comment, then they will return to you, don't worry. Okay, ಸರೋಜಿನಿ ಮಾರ್ಕೆಟ್ ಬಣ್ಣ ತಪ್ಪು. ಕುಡ್ಲದನಿಕೆ ನೋಡ್ಚಿ ಸಂಪತ್ ಬ್ರೋ ಬಣ್ಣದಲ್ಲಿ. ಓಕೆ ಅನ್ನಿತ್ತೆ ಉಡುಪಿಗೆ ಜಪ್ಪು ಹಾಕೊಂಡ. ಓಕೆ ಜೀವನ್ ಕುಮಾರ್ ಹಂಪನಕಟ್ಟೆ ಬಣ್ಣದಲ್ಲೇರು, ನಾರಾಯಣ್ ಕುಲಾಲ್ ಹಂಪನಕಟ್ಟೆ ಬಣ್ಣದಲ್ಲೇರು. ಕರೆಕ್ಟ್ ಆನ್ಸರ್ ಹಂಪನಕಟ್ಟೆ ಇಸ್ ದ ರೈಟ್ ಆನ್ಸರ್. ಏರ್ ಫಸ್ಟ್ ಬಂತರ ಅಕ್ಲಿಗೆ ಉತ್ತರ. ಓಕೆ ಉಡುಪಿಯ ಮಲ್ಪೆ ಕಡಲ ತೀರದ ವಿಶೇಷತೆ ಏನು? ಉಡುಪಿಯ ಮಲ್ಪೆ ಕಡಲ ತೀರದ ವಿಶೇಷತೆ ಏನು? ಚಾಟ್ ಲಿಮಿಟ್ over bro, my comments not showing, that is way I am saying with the sub counting number. It's okay Ammu Kitchen, if you put the comment, you don't want to inform them, they will subscribe return. Okay, don't worry. Okay, no problem, it's okay, it's okay. ಪೊಯ್ಯಡ್ ಗೊಬ್ಬುನ ಅಂತ ಪಣದಲ್ಲಿರು. ಬೋಟಿಂಗ್ ಅಮ್ಮು ಸಬ್ ಡನ್ ಪಣದಲ್ಲಿರು. ಪ್ರವೀಣ್ ಎಸ್ ಎಮ್. ಓಕೆ ಸಿ ಪ್ರವೀಣ್ ಎಸ್ ಎಮ್ ಆಲ್ರೆಡಿ ರಿಟರ್ನ್ಡ್ ಟು ಯು. ಓಕೆ ಅಲ್ಲೇ ಬರ್ಪುಣ ಸಂಪನ್ನ ಮೀಪುಣ. ಜೀವನ್ ಕುಮಾರ್ ಭಾರತದ ಹೆಬ್ಬಾಗಿಲಲ್ಲಿ ಒಂದಾಗಿದೆ ಮಲ್ಪೆ, ಅವು ಹತ್ತಂದೆ ಕೊಡೊಂಜಿಂಡು. ಉತ್ತರ ಕರೆಕ್ಟ್ ಉತ್ತರ ಯಾರು ಕೊಡ್ತಾರೋ ಅವರಿಗೆ 5,000 ರೂಪಾಯಿಗಳ ನಗದು ಬಹುಮಾನವನ್ನು ನಾವು ಕೊಡ್ತಾ ಇದ್ದೇವೆ. ಸೊ ಯಾರೆಲ್ಲ ಲೈವಲ್ಲಿದ್ದೀರಾ ಪ್ಲೀಸ್ 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 ಲೈಕ್ ಕೊಡಿ. ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. 9 ಬಂಧನಗಳಲ್ಲಿ ಒಂದು ಅದೂ ಅಲ್ಲ ಇನ್ನೊಂದುಂಟು. ಅನಿತಕ್ಕ ಮೀನು ಪತ್ತು ನಾವಣದಲ್ಲಿ. ಅನಿತಾ ಬತ್ ತಪ್ಪು, ಮೀನು ಪತ್ತು ನತ್ತು. ದೀಪಾ ಸ್ತಂಭ ಕರೆಕ್ಟ್ ಆನ್ಸರ್. ಸೈಂಟ್ ಮೇರೀಸ್ ದ್ವೀಪ ಉಂಡಲ್ಪ ಅಂಚಾದ ಅವು ಫೇಮಸ್ ಉಂಡು. ಧನಂಜಯ ಮೂಲ್ಯ ಬತ್ತಿರು. ಹಾಯ್ ಧನಂಜಯ ಬ್ರೋ, ಎವಡ ಉಣ್ಣಾರು ನೀನು ಅನ್ನಂ ತಿನ್ನುದ? ನಾರಾಯಣ್ ಕುಲ್ಲಲ್ಲ ಹಾಯ್ ಧನು ಬ್ರೋ ಬಣದಲೇರು. ಓಡಬೋದಿತ್ತ ಧನಂಜಯರೇ, ಓಡ್ಲಿತ್ತಾರೆ ಇರು 4 ದಿನ ತೂತಿನಿಜ್ಜಿರೇನು ಎಂಕ್ಲು. ಧನಂಜಯ ಮೂಲ್ಯ ನಮಸ್ಕಾರ ಬಣದಲ್ಲಿರು, ಬ್ಯುಸಿಯೇ ಇರು. ಓಕೆ ಓಕೆ ಸೆಕೆ ಶುರುವಾನಾಗ ಏಸಿದ ಬೆಲೆ ಜಾಸ್ತಿ ಆಗ್ಬಿಡ ತಂಚ ಅವು ವಾರಿಯು ಧನು ಬ್ರೋ ಬಣದಲ್ಲಿರು. ಬೊಕ್ಕ ಉಡುಪಿಯ ಪರ್ಯಾಯ ವ್ಯವಸ್ಥೆಯ ಅವಧಿ ಎಷ್ಟು ವರ್ಷ? ಉಡುಪಿಯ ಪರ್ಯಾಯ ವ್ಯವಸ್ಥೆಯ ಅವಧಿ ಎಷ್ಟು ವರ್ಷ? ಸಂಪತ್ತನ್ನು 10,000 ಗೆದ್ದುಕೊಂಡು ಇವತ್ತು ಖುಷಿಯಲ್ಲಿದ್ದಾರೆ ಅಂತೆ ಬಿಸಿ ಬಣದಲ್ಲಿರು. 6 ಇಸ್ ದ ತಪ್ಪು ಆನ್ಸರ್, 2 ಇಸ್ ದ ತಪ್ಪು ಆನ್ಸರ್. 5 ತಪ್ಪು, 2 ತಪ್ಪು. ಮುಂದೆ ಬನ್ನಿ, ಇನ್ನಾದ್ರೂ ಜೀವನದ ಮೇಲೆ ಮುಂದೆ ಬನ್ನಿ. ಕಮಾನ್ ಕಮಾನ್ ಮುಂದೆ ಬನ್ನಿ. ತಪ್ಪು ತಪ್ಪು. ಸಂಪತ್ತನ್ನ ವೆರಿ ಕ್ಲೋಸ್ ಸಂಪತ್ತನ್ನ. ಒಂದು ಸ್ಟೆಪ್ ಮುಂದೆ ಹೋದರೆ ಮತ್ತೊಂದು 5,000. 63 ಬತ್ತೇರು. ಸುದೀಪ್ ಹಾಯ್ ಸುದೀಪ್ ಬೇರೆ ಒಂಜಿ ಪುದರ್ ಕನ್ಫ್ಯೂಸ್ ಆಪುಂಡು ರೆಡ್ಡಿ ಜನಟ್ ಒಂಜಿ ಸುದೀಪ್ ನಮಸ್ತೆ ಸುದೀಪ್ ಎಂಚೊಲ್ಲಾರು ಸೌಖ್ಯನಾ? ಸಂಪತ್ತನೆ ವರ್ಮ ಬಂಡೆದು ಫೈನಲಿ 5,000 ಕೊಡೋರಾಗ ಎಂದಿದ್ದೇರು. ವೆರಿ ಗುಡ್. ಸಂಪತ್ತನಿಗೆ ಮತ್ತೊಂದು 5,000, 15,000ಗಳ ಮೊತ್ತದೊಂದಿಗೆ ಸಂಪತ್ತನ್ನ ಟಾಪ್ ಅಲ್ಲಿದ್ದಾರೆ ಇವತ್ತು. ಶ್ರೀನಾಥನನ್ನು ಹಿಂದಿಕ್ಕಿದ್ದಾರೆ, ಅವರು ಇಲ್ಲವೇ ಇಲ್ಲಲ್ಲ ಇವತ್ತಕ್ಕೆ. ಓಕೆ ಸಂಪತ್ತನೆ 15,000 ಬಣದಲ್ಲಿ. ಓಕೆ ವೆರಿ ಗುಡ್. ಉಡುಪಿಯ ಖ್ಯಾತ ಮತ್ಸ್ಯ ಆಹಾರ ಯಾವುದು? ಉಡುಪಿಯ ಖ್ಯಾತ ಮತ್ಸ್ಯ ಆಹಾರ ಯಾವುದು?
ಕಾಸು ಅಕೌಂಟು ಪಾಡ್ಲಿ ಒಣದುಲ್ಲೇರು ಅವು ಲಾಸ್ಟ್ ಕೊಂಚ ಭಜನೆ ಮನ್ಪ ಇಟ್ಟು ಕಾಸು ಬರ್ಪುಣೀರೆ ಕವೆ ನೇ ಮೀನಿಂದ ಯಾನೆ ಪಂಡೆತೆ ಮತ್ಸ್ಯ ಪಂಡ ಮೀನೆತ್ತ ಶ್ರೀನಾಥ್ ಬರ್ತಿರು 100 ವರ್ಷ ಆಯುಷ್ಯ ಇರೆ ಗವೆ ಉಳ್ಳೆ ಉಳ್ಳೆ ಚೂರು ಬಿಜಿ ಬಂಡೇರು ಓಕೆ ನೋ ಪ್ರಾಬ್ಲಮ್ ಶ್ರೀನಾಥ್ ಅನ್ನ ಈರು ಉಳ್ಳಾರ ತೆಂಕ್ಲೆಗ್ ಯಾವ್ ಒಂಜಿ ಲೈಕ್ ಒಂಜಿ ಕೊರ್ಲೆ ಬೊಕ್ಕ ಇರ್ನ ಟೈಮ್ ಬಲ್ಲೆ ತೊಂದರೆ ಇಜ್ಜಿ ಬಾಡು ಊಟ ಪಣೊಂದು ತಪ್ಪು ಧನಂಜಯನ ಮನಸ್ಸ ಅಂಡ ಮಾತಿರ್ನಲ್ಲ ಕೇಳಿ ಎನ್ನ ಆಂಡು ಧನಂಜಯ 63 ಹಾಯ್ ಪಣೊಂದುಲ್ಲೇರು ಸಂಪತ್ತನ್ನು 20,000 ಗೆಂದರೆ ರೆಡಿ ಬಂತಂದುಲ್ಲೇರು 20,000 ಆತುಜಿ ಮೀನು ಯಾನೆ ಬಂತುಜೇನ ಮತ್ಸ್ಯ ಬಂಡದು ಮೀನತ್ ಮೀನ್ದ ಪುದರುಂಡು ಒಂಜಿ ಒಂಜಿ ಮಸಾಲೆ ಎಂದುಂಡು ಒಯ್ತನ ಒಂಜಿ ಮಸಾಲೆ ಮೀನ್ದ ಯಾನು ತೂವೊಂದು ಉಳ್ಳಿ ಓ ಅಂದ ಓಕೆ ಓಕೆ ನೋ ಪ್ರಾಬ್ಲಮ್ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮನ್ಪುನಕ್ ಅಂಜಲ್ ಸಾಂಬಾರು ಅಂಜಲ್ ಸಾಂಬಾರು ತಿಕ್ಕಣಿ ರೈಟ್ ಆನ್ಸರ್ ಸಂಪತ್ತನ್ನ ಬಂಗುಡೆ ಇಸ್ ದ ರೈಟ್ ಆನ್ಸರ್ ಬಂಗುಡೆ ಮಸಾಲ ನಾರಾಯಣ್ ಕುಲಾಲ್ ಅಂಜಲ್ ಪಣದುಲ್ಲೇರು ಜೀವನ್ ಕುಮಾರ್ ಫಿಶ್ ಫ್ರೈ ಪಣದುಲ್ಲೇರು ಪೇಡೆ ಪಣದುಲ್ಲೇರು ಕ್ವೆಶ್ಚನ್ ಇಂಜಿನ್ ಅಂತ ಕೇನೊಂದುಲ್ಲೇರು ದೆಂಜಿ ಪಣದುಲ್ಲೇರು ಸುದೀಪ್ ಬ್ರೋ ಕ್ವೆಶ್ಚನ್ ಕೇಂದು ಉತ್ತರ ಬತ್ತದಾಂಡು ಸೊ ನೆಕ್ಸ್ಟ್ ಕ್ವೆಶ್ಚನ್ ಪೋಯ್ ನಮ್ಮವೇ ಬೈಂದೂರಿನ ಪ್ರಸಿದ್ಧ ದೇವಾಲಯ ಯಾವುದು 20,000 ಸಂಪತ್ತನ್ನು ಗೆದ್ದಿದೆ ಟಾಪ್ ಉಡುಲ್ಲೇರು ಬೈಂದೂರಿನ ಪ್ರಸಿದ್ಧ ದೇವಾಲಯ ಯಾವುದು ಯಾರು ನಮ್ಮ ರಂಜಿತನ್ನ ಒಂದು ಒಮ್ಮೆ ಹಾಯ್ ಹೇಳಿ ಹೋಗಿಬಿಟ್ರಲ್ಲ ಎಲ್ಲಿ ಹೋದ್ರಿ ಇವರು ಅಜಿಪ ಸಬ್ಬಡನ್ನು ಕಮೆಂಟೆಡ್ ಆನ್ ಫೋಸ್ಟ್ ಪ್ಲೀಸ್ ಚೆಕ್ ಒಂಡೇರು ಓಕೆ ಶ್ರೀನಾಥ್ ಬ್ರೋ 60 ಸಬ್ಬಡನ್ನ ಓಕೆ ಶ್ರೀನಾಥ್ ಅನ್ನ ಅಲ್ಲಿ ಯಾರು ಅಮ್ಮು ಕಿಚನ್ ವರ್ಲ್ಡ್ ಪಂಡದು ಆಂಧ್ರ ಪ್ರದೇಶದ ಬೈದಿರು ಸೊ ಆರೆಗ್ ಸಬ್ಸ್ಕ್ರೈಬ್ చెప్పండియా ನವೀನ್ ಕುಮಾರ್ ಸಿಗಂದೂರು ಪಣದಲ್ಲಿ ತಪ್ಪು ಸೌತ್ ಅಡ್ಕ ತಪ್ಪು ಎಲ್ಲಿದ್ದೀರಪ್ಪ ಮೆಸೇಜ್ ಮಾರಿಗುಡಿ ತಪ್ಪು ಶಿವೂರು ತಪ್ಪು ತಿರ್ಗುನು ಕಮ್ಮಿ ಅದೇ ಅಂದ ಅಂಚನ ತಿರ್ಗುನು ಕಮ್ಮಿಯಿಂದ ಅವು ಹೆಂಗೊತ್ತು ಜೀರು ಭಂಡಾರ ಕುಡ್ಲದಕ್ಕೇನು ಚಿಂದ ಅಂಚೇನು ಉಡುಪಿದಕ್ಕೇನ್ರೆ ಸುಮಂತ ಇತ್ತೆ ಯಾನ್ ಮಣಿ ಪಂದೆ ಕುಡ್ಲದಕ್ಕೇನಾಗ ಇರು ಉತ್ತರ ಕೊರೊಂದು ಪೋತುವಡ ಇರಿಗೆ ಎಡ್ಡೆ ಕಾಸು ಆತಿತ್ತೆ 20 ಅಡೆ 50 ಬನ್ನಿ ಕುಡ್ಲದನಿ ಕೇನ್ಲೆ ಲೈಕ್ ಹಾಪುನು ಮಾಡೋದಿಲ್ಲ ಅಂದಕ್ಕೇನು ಎತ್ತೆ ಮಿತ್ತು ಪೋಪೆತ್ತ ಕುಡ್ಲಾಕ ಒಂದೇ ಕೊಂಚ ಉತ್ತರ ಕೊರ್ಲೆ ಎಕ್ಕಡೊಂಜಿ ಬೀಚಿದ ಪುದರ್ ಪಂಡಾರ ಒಂಜಿ ಅವೇ ಪುದರ್ ಮೂಲು ದೇವಸ್ಥಾನ ಉಂಡು ಎರಡಲ್ಲಿ ನೆನಪುಂಡ ಕುಡ್ಲ ಬುಡ್ಚಿ ಉಡುಪಿ ಆವರಣದಲ್ಲಿರು ಶ್ರೀನಾಥ್ ಎನ್ನ ರೆಕಾರ್ಡ್ ಏರ್ಲ ಬ್ರೇಕ್ ಮನ್ಪೇರೆ ಸಾಧ್ಯ ಅಜ್ಜಿಂದ ಒಂದು ಏಜ್ರಲ್ಲ ಸೋಮೇಶ್ವರ ಟೆಂಪಲ್ ಇಸ್ ದ ರೈಟ್ ಆನ್ಸರ್ ಮಿಸ್ಟರ್ ಸುದೀಪ್ 1631 5,000 ಗೆದ್ದುಕೊಂಡಿದ್ದೀರಿ ನೀವು ಓಕೆ ಸಂಪತ್ತನ್ನೇ ಪಣಂಬೂರು ಬಣಂದುಲೇರು ಜೀವನ್ ಕುಮಾರ್ ಶಶಿತ್ಲು ಬಣಂದುಲೇರು ತಪ್ಪು ಎಲ್ಲರೂ ತಪ್ಪು ಆನ್ಸರ್ ಕೊಟ್ಟಿದ್ದೀರಿ ಆದರೆ ಮಿಸ್ಟರ್ ಸುದೀಪು ಸೋಮೇಶ್ವರ ಅಂತ 5,000ವನ್ನು ಕಳೆದುಕೊಂಡು ಹೋಗಿದ್ದಾರೆ ಜೋಕ್ಲೆ ಕಳೆದುಕೊಂಡು ಹೋಗಿದ್ದಾರೆ ಓಕೆ ನಾವು ಮಂಗಳೂರಿಗೆ ಹೋಗ್ತಾ ಇದ್ದೇವೆ ಮತ್ತೆ ಧರ್ಮಸ್ಥಳದಲ್ಲಿ ಪ್ರತಿ ವರ್ಷ ನಡೆಯುವ ಪ್ರಮುಖ ಜಾತ್ರೆ ಯಾವುದು ಧರ್ಮಸ್ಥಳದಲ್ಲಿ ಪ್ರತಿ ವರ್ಷ ನಡೆಯುವ ಪ್ರಮುಖ ಜಾತ್ರೆ ಯಾವುದು ಇನಿ ಕಾಸು ಲೂಟ್ವೇರ್ ಪೂರ ಅಂದು ದಸರಾ ತಪ್ಪು ಲಕ್ಷ ದೀಪೋತ್ಸವ ಇಸ್ ದ ರೈಟ್ ಆನ್ಸರ್ ಕರೆಕ್ಟ್ ಆನ್ಸರ್ ಲಕ್ಷ ದೀಪೋತ್ಸವ 5,000 ಗೆದ್ದುಕೊಂಡಿದ್ದಾರೆ ನಾರಾಯಣ್ ಭವನ್ ಅವರು ಥ್ಯಾಂಕ್ ಯು ಸೋ ಮಚ್ ಜೀವನ್ ಕುಮಾರ್ ಸಹ ಲಕ್ಷದ್ವೀಪ ಅಂತ ಹೇಳಿದ್ದಾರೆ ಓಕೆ
ಉಡುಪಿಯ ಪ್ರಸಿದ್ಧ ಹಬ್ಬದ ಮೆರವಣಿಗೆ ಯಾವುದು? ಉಡುಪಿಯ ಪ್ರಸಿದ್ಧ ಹಬ್ಬದ ಮೆರವಣಿಗೆ ಯಾವುದು? ಗಣೇಶ ಚತುರ್ಥಿ ತಪ್ಪು. ಜನ್ಮಾಷ್ಟಮಿ ಒಂಜೆ ತಪ್ಪು. ಬೇತೆ ಬೇತೆ. ಓಕೆ ಓಕೆ. ಪರ್ಯಾಯ ದೀಪೋತ್ಸವ ತಪ್ಪು. ಕುಲಾಲ್ಸಿಸ್ ಬತ್ತೀರು. ಹಾಯ್ ಕುಲಾಲ್ಸಿಸ್, ಎಂಚೆ ಉಳ್ಳರು ಸೌಖ್ಯನಿ ಮನಸಾಂಡೆ ದಾದೆ ಕಜಿಪು. ವೆಲ್ಕಮ್ ಟು ಲೈವ್. ಪ್ಲೀಸ್ ಲೈಕ್ ಕೊರ್ಲೆ. ಲೈಕ್ ಕೊರಿಯರ್ ತೋಜು ನೋಕಿ. ದೀಪಾವಳಿ ತಪ್ಪು. ಉಡುಪಿಯ ಪ್ರಸಿದ್ಧ ಹಬ್ಬದ ಮೆರವಣಿಗೆ ಪನ್ಪಿಯನ್ ಹಬ್ಬದ ಮೆರವಣಿಗೆ ಯಾವುದು? ಜೀವನ್ ಕುಮಾರ್ ದೀಪಾವಳಿ ತಪ್ಪು. ರೆಕ್ ತಪ್ಪು. ಕುಲಾಲ್ಸಿಸ್ ಹಾಯ್ ನಾರಾಯಣ್ ಬರ್ಕೊಳ್ಳೋದಿಲ್ಲ. ಸಂಪತ್ತನ್ನಿ ರಿಪೀಟ್ ಕ್ವಶನ್ ಮಾಡೋದಿಲ್ಲ ಕುಡ್ಲದಕ್ಕೆನ್ನೆ. ಓಕೆ. ಉಡುಪಿಯ ಪ್ರಸಿದ್ಧ ಹಬ್ಬದ ಮೆರವಣಿಗೆ ಪಂಡ ಒಂಜಿ ಮೆರವಣಿಗೆ ಉಂಟು ಎಡ್ಡೆ. ಅವು ಸಿಂಪಲ್ ದಾಲಜ್ಜಿ ನಮ್ಮ ಊರುಡು ಪುರ ಒಂಜಿ ಜಾತ್ರೆಗೆ ನಮ್ಮ ದಾದನ ಪನ್ಪ ಅವೇ ಕ್ಲೂ ಕೊರ್ರೆ ದಾಲಜ್ಜಿ. ಕ್ಲೂ ಕೊರ್ರೇನೆ ಟಿಜ್ಜಿ. ಕುಲಾಲ್ಸಿಸ್ ಇರೆಗ್ ದಾದೆ ಬ್ರೋ ಪಣಂದುಲ್ಲೆರ್ ಎಂಕ್ ಪಲ್ಲಕ್ಕಿ ಉತ್ಸವ ಇಸ್ ದ ರೈಟ್ ಆನ್ಸರ್. ಬಟ್ ಐಕೊಂಜಿ ರಥೋತ್ಸವ ಅವನ್ಪೇರವೆ. ರಥೋತ್ಸವ ಇಸ್ ದ ರೈಟ್ ಆನ್ಸರ್. ರಥೋತ್ಸವ. ಓಕೆ, ಥ್ಯಾಂಕ್ ಯು ಸೋ ಮಚ್. ಇರೆಗ್ ದಾದೆ ಬ್ರೋ ಪಂಡಕ್ಕೆ ಎಂಕ್ ಒಂದು ಕೋಡೆದ ನಿತ್ತನು ಕಜಿಪು ತೌತೆದ ಅವೇನೆ ಬೆಚ್ಚ ಬಂತೀನಿ. ನಾರಾಯಣ್ ಕುಲಾಲ್ ಮೊಸರು ಕುಡಿಕೆ ಅವನದುಲ್ಲೆರ್ ಅವ ಅಷ್ಟೇ ಹಬ್ಬದ ಅವ್ರ ಜಾತ್ರೆ ಪಂಡ ಜಾತ್ರೆನ ಹಬ್ಬದ ರತ್ ಅಂದುವಾ. ಎಂಕ್ ಮದಪುಂಡಿ ಒಣಂದು ರಡ್ಡರ್ ಸರ್ ಆಂಡಲ ಕೊರ್ಲೆ ಒಣಂದುಲ್ಲೆ. ಓ ದೇವರೇ, ಒಂಜಿ ವಿಷಯ ಗೊತ್ತಂಡೆ ಕುಡಂಜಿ ಪ್ರಶ್ನೆ. ಮಂಗಳೂರು ನಗರವನ್ನು ಸಮುದ್ರ ತೀರದಲ್ಲಿರುವ ಯಾವ ಸಮುದ್ರ ತೊಳೆಯುತ್ತದೆ ಎಂದು ಪ್ರಸಿದ್ಧ ಪ್ರಶ್ನೆ. ಅವು ಚಾಟ್ ಜಿಪಿಟಿ ಪಂಡ ಕುಡ್ಲನು ಒವು ಸಮುದ್ರ ಪಟ್ಟೊಂಡು ಒಂದು ಅರಬ್ಬಿ ಸಮುದ್ರ ಇಸ್ ದ ರೈಟ್ ಆನ್ಸರ್. ಕರೆಕ್ಟ್ ಆನ್ಸರ್ ಕೊಡ್ತೇರೆ. 5,000 ಪಕ್ಕದೆ ತೊಂದೇರು. ಅರಬ್ಬಿ ಸಮುದ್ರ ಅಂದು ಮಿಸ್ಟರ್ 1631 ಫಂಡೇರು. ಥ್ಯಾಂಕ್ ಯು ಸೋ ಮಚ್. ಮಾತಿರಲ್ಲ ಏರ್ ಮಾತಾ ಲೈಕ್ ಕೊಡ್ತು ಜರ ಪ್ಲೀಸ್ ಲೈಕ್ ಕೊರ್ಲಿ. ಈ ಚಾಟ್ ಜಿ ಬಿಟ್ಟಿದ ಪ್ರಶ್ನೆ ಹೋದ್ರೆ ನಿಂಗೆ ಮಂಡ್ಯ ಚಾಪನ್ ಮಾರ್ರೆ ಇರ್ನ ಅಂಗಿ ಫಿಟ್ಟುಂಡುಗೆ ವೇದಕ್ಕೆ ಅಂಜಿ ಚೂರು ಟೈಟ್ ಆವೊಂದುಂಡು ಮಲ್ಲೆಜಿ ಇಂದು ಪಾಡ್ನಿ ಉಪ್ಪಾಡ ಅಂಚಿಂದು. ಶ್ರೀನಾಥ್ ಜೈ ಪನೊಂದುಲ್ಲೆರು ಚೇಂಜ್ ಅನ್ಪಡ. ಮಂಗಳೂರು ಯಾವ ನದಿ ತೀರಗಳಲ್ಲಿ ಇವೆ? ಸಮುದ್ರ ಪಂತ್ ಜೀರು ಶ್ರೀನಾಥ್ ಪಣಂದುಲ್ಲೇರು ಕೂಡ 2 ಸರ ಕಟ್ಟ ಪಂಡ ಲೂಸ್ ಪಾಡೋಡ್ಗೆ ಪಣಂದುಲ್ಲೇರು. ಓ ಅಂದ ಅಚ್ಚ ಒಂದು ಟೈಟ್ ದೋಜಿನ ಟೈಟ್ ಇಜ್ಜಾವ ಅಂಚ ಪತ್ತುನೋ ಎಲಾಸ್ಟಿಕ್ ದಲ್ಲ ಕಂದ ಟೈಟ್ ಇಜ್ಜಾವ ಒಂದ ಗ್ಯಾಪ್ ಉಂಟು ಅಕ್ಲೆ ಟೈಟ್ ದೋಜಿನ ಅಂದದ ನಾಲಿಗೆ ಪತಿ ತಿಲಗ. ನೇತ್ರಾವತಿ ಬೊಕ್ಕ ಒಂಜೇನ ನೇತ್ರಾವತಿ అంటే ಕುಮಾರಧಾರಣ. ಓಕೆ, ಅವು ಆದುಪ್ಪು ಅಣ್ಣ ಮೂಲ ಮಾತ್ರ ಉತ್ತರ ನೇತ್ರಾವತಿ ಮತ್ತು ಗುರುಪುರ ನದಿಗಳೊಂದುಂಡು ಅಂದೇ ಪೇಪರ್ ಟೈಟ್ ಉಂಡು ಅವು ಅಂದು ಪೇಪರ್ ಟೈಟ್ ಪನ್ಪೇರು ಟೈಟ್ ಉಂಡು ಅವು ಒಂದು ಸಂಪತ್ ಪರತಂಗ್ಯ ಅಂದ್ಕೇನೋಲ್ಲ ಅಂದೇ ಪರತ್ತೆ ಬೊಕೆಂಚಿನ ನಮ್ಮ ಪೊಸತ್ ಪಾಡೋಡು ದೀಪಾವಳಿ ಬರೋಡು.
ಕುಮಾರಧಾರ ಉಪ್ಪಿನಂಗಡಿ ಬಣ್ಣದಲ್ಲೇರು. ಓ ಅಂದೆ, ಓಕೆ ಓಕೆ. ಜೀವನ್ ಕುಮಾರ್ ಕ್ವಶನ್ ಬಣ್ಣದಲ್ಲೇರು. ಓಕೆ, ಹೊಸ ಪ್ರಶ್ನೆ. ಮಂಗಳೂರು ಯಾವ ರಾಜ್ಯದಲ್ಲಿದೆ? ಬನ್ನಿ 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 ಜನರೇ, ಸುಲಭದ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಇವತ್ತಿನ ಪ್ರೈಸ್ ಗೆದ್ದುಕೊಂಡು ಹೋಗಿ. ಇವತ್ತು ನಾವು ಹಣವನ್ನು ನೀರಿನಾಗೆ ಕೊಡ್ತಾ ಇದ್ದೇವೆ. ಕರ್ನಾಟಕ ಬಣ್ಣದಲ್ಲಿದೆ. ವಾಹ್ 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 ವಾಹ್. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಓಕೆ, ಮಂಗಳೂರಿನ ಪ್ರಸಿದ್ಧ ಆಹಾರ ಯಾವುದು? ಒಂದು 3-4 ಹೇಳಿ. ಮಂಗಳೂರಿನ ಪ್ರಸಿದ್ಧ ಆಹಾರ. ಮೀನೂಟ ತಪ್ಪು. ಕೋರಿ ರೊಟ್ಟಿ ಕರೆಕ್ಟ್ ಆನ್ಸರ್. ಒಂಜಿ ಸರಿ ಅಂಡು. ಓಕೆ, ನೆಕ್ಸ್ಟ್. ನಾಲುಂಡೊಟ್ಟು ಬನ್ಸ್ ಅವು ಐಟಿ ಚಾರ್ಜಿ ಬಿಟ್ಟಿಜ್ಜಿ ಮುಂದಕ್ಕೆ ಧರ್ಮಕ್ಕೆ ಕೊರಲೆ ಅವನದಲ್ಲೇ. ಪುಂಡಿ ಬನ್ಸ್ ಒಂದು ಏಜಿನ ಪುಂಡಿ ಬನ್ಸ್ ಹೊಸತ್ತು. ಜೀವನ್ ಕುಮಾರ್ ಇಡ್ಲಿ ಸಾಂಬಾರು ಮಾಡೋದಿಲ್ಲ. ತಪ್ಪು. ನಿಕ್ಕಳು ಒಂಜೇನು ಮರತ್ತೆ ಹೋತಾರತ. ನೀರು ದೋಸೆ ಕರೆಕ್ಟ್. ಪುಂಡಿ ಇಜ್ಜಿ, ಗೋಳಿ ಬಜ್ಜೆ ಇಜ್ಜಿ. ಯಾವ ಆತೆ ಕೊಂಚ ಅಪ್ಪ ಕೊಡ್ತೇರ. ಅಪ್ಪ ಮಲ್ಲಜ್ಜಿ ಯಾವ ಆತೆ ಯಾವ ರಡ್ಡಿ ಯಾವ ಸೇಮಿ ದಡ್ಡೆ ನೀರು ದೋಸೆ ಪೂರ ಹೊಣದಲ್ಲ. ವೆರಿ ಗುಡ್ ವೆರಿ ಗುಡ್. ಅಂಚನೆ ಬರಡ ಪೂರ ಅಡ್ಡೆ. ರೆಡ್ಡರ ಸಾರು ತಿಕ್ಕುವಾಗ ಏನೋದಿಲ್ಲ. ರೆಡ್ಡರ ಸಾರು ಮಾತ್ರ ಒಂದ್ಸಾರಿ ತಿರ್ನುತ್ತೇವ 4 ಜನಕ್ಕವೇ. ಪ್ರಮೋದ್ ಬಸಳೆ ಹೊಣದಲ್ಲ. ನೆಕ್ಸ್ಟ್ ಕ್ವೆಶ್ಚನ್. ಓಕೆ, ಮಂಗಳೂರಿನ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದನ್ನು ಹೆಸರಿಸಿ. ಮಂಗಳೂರಿನ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದನ್ನು ಹೆಸರಿಸಿ. ಮಂಗಳದೇವಿ ಇಸ್ ದ ಕರೆಕ್ಟ್ ಆನ್ಸರ್. ಕಟೀಲು ಪೂರ ಸರಿ ಆನ್ಸರ್. ಅಲ್ಲೆಲ್ಲ ಚಾರ್ಜಿ ಬಿಟ್ಟು ಮೂಲ ಒಂಜೆ ಬಂತ ನಾವೇ. ಕುಲಾಲ್ ಸಿಸ್ಲ ಮಂಗಲದೇವಿ ಪಂಡೇರು, ಸುಬ್ರಹ್ಮಣ್ಯ ಬನದಲ್ಲಿರು, ಸುದೀಪರು. ವೆರಿ ಗುಡ್ ಗುಡ್ ಆನ್ಸರ್. ವೆರಿ ಗುಡ್ ವೆರಿ ಗುಡ್. ಏ ರಕ್ಷನ್ ದೂರ ಪೋಯರ್ ಮಾರ. ರಕ್ಷನ್ ಖಾಲಿಯ? ಮಂಗಳೂರು ಯಾವ ತೋಟಕ್ಕಾಗಿ ಪ್ರಸಿದ್ಧವಾಗಿದೆ? ಎಂಕ ಐನ್ಸಾರಾಗೆ. ಓಕೆ ಓಕೆ ಓಕೆ. ಮಂಗಳೂರು ಯಾವ ತೋಟಗಳಿಗೆ ಪ್ರಸಿದ್ಧವಾಗಿದೆ? ತೋಟಗಳಿಗೆ. ಅಡಿಕೆ ಇಸ್ ದ ರೈಟ್ ಆನ್ಸರ್. ಇನ್ನೊಂದು ತೆಂಗು ಇಸ್ ದ ರೈಟ್ ಆನ್ಸರ್. ಕರೆಕ್ಟ್. 2,000 ಶ್ರೀನಾಥ್ ಪೋತುಂಡು, 2,000 ಜೀವನ್ ಕುಮಾರ್ ಪೋತುಂಡು. ಸೊ ಅಡಿಕೆ ಮತ್ತು ತೆಂಗು ತೋಟಗಳು ಮಂಗಳೂರಿನ ಪ್ರಸಿದ್ಧವಾದ 3. ಮಂಗಳೂರು ವಿಶ್ವವಿದ್ಯಾಲಯ ಯಾವ ವರ್ಷದಲ್ಲಿ ಸ್ಥಾಪಿಸಲ್ಪಟ್ಟಿತು? ನೆಕ್ಸ್ಟ್ ಕಾಸಿಜ್ಜಿ ಕುರುಚಿ. ಸಾವಿರದ 1950 ಇಸ್ ದ ತಪ್ಪು ಉತ್ತರ. ಒಂದು 1000 ಬೈಜದ ಇಲ್ಲ. ಸರಿಯಾದ ಉತ್ತರ ಇನ್ನೂ ಬರಲಿಲ್ಲ. ನಾನು ಕಾಯ್ತಾ ಇದ್ದೇನೆ ಸರಿಯಾದ ಉತ್ತರ. ಚಂದ್ರಣ್ಣ ಬರ್ತೀರಾ? ಹಾಯ್ ಚಂದ್ರಣ್ಣ, ಹೇಗಿದ್ದೀರಿ? ಊಟ ಒನಸಾಂಡೆ ದಾದೆ ಗಜಿಪು. ಜೀವನ್ ಕುಮಾರ್ 1980 ಕರೆಕ್ಟ್. 1980 ಇಸ್ ಅ ಕರೆಕ್ಟ್ ಆನ್ಸರ್. ಜೀವನ್ ಕುಮಾರ್ ಥ್ಯಾಂಕ್ ಯು ಸೋ ಮಚ್. 5,000 ಜೀವನನ್ನ ಗೆದ್ದುಕೊಂಡು ಹೋಗಿದ್ದಾರೆ. 1980. ಚಂದ್ರಣ್ಣ ಹಾಯ್ ಹೇಳ್ತಿದ್ದಾರೆ.
14 ಮಂದಿ ಇದ್ದೀರಿ, ಯಾರೆಲ್ಲ ಇದ್ದೀರಾ? ಪ್ಲೀಸ್ ಲೈಕ್ ಕೊಡದಿದ್ರೆ ಲೈಕ್ ಕೊಡಿ, ಹಾಗೆಯೇ ಸಪೋರ್ಟ್ ಮಾಡಿ. ನಾವು ಕೇಳುವ ಸಣ್ಣ ಸಣ್ಣ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಲಕ್ಷಗಳನ್ನು ಗೆದ್ದುಕೊಂಡು ಹೋಗಿ ಶ್ರೀನಾಥ್ನಾಗಿ. ಮಂಗಳೂರಿನ ಸಾಂಪ್ರದಾಯಿಕ ಹಡಗು ನಿರ್ಮಾಣ ಕಲೆ ಯಾವ ಹೆಸರಿನಿಂದ ಪ್ರಸಿದ್ಧವಾಗಿದೆ? ಜೀವನ್ ಕುಮಾರ್ ಇರ್ನ ರೂಮ್ ತೋಜಾಲೆಗೆ ಪಡೆದುಳ್ಳೇರಿ. ರೂಮ್ ತೋಜಾವನ ಒಂಜಿ ಚಾನ್ಸ್ ಇಜ್ಜಿ ಬ್ರೋ, ಪ್ಲೀಸ್. ಐ ಆಮ್ ಸೋ ಸಾರಿ. ಅವೇ ರೂಮ್ನೊಂಜಿ ತೋಜ್ಪೋಲ ಕಜ್ಜಿ. ಮಾಫ್ ಕರೋ ಮುಜೆ, ಮಾಫ್ ಕರೋ. ಶ್ರೀನಾಥ್ ಮೇಘವೈರ ಪಡೆದುಳ್ಳೆ. ಮೇಘವೈರನ ಅತ್ತ ಪಂಡ ಒಂಜಿ ಉಂದು ಐಕೊಂಜಿ ಪುದರುಂಡು ಎಂಚಿನ ಮೊಗವೀರ ಅವು ಅತ್ತು ಪಂಡ ಏರ್ ಮನ್ಪುನಂದತ್ತು. ಮಂಗಳೂರಿನ ಸಾಂಪ್ರದಾಯಿಕ ಹಡಗು ನಿರ್ಮಾಣ ಕಲೆ ಯಾವ ಹೆಸರಿನಿಂದ ಪ್ರಸಿದ್ಧ? ಸಂಗೀತ ಪಣದಲ್ಲಿ ಅದು ತಪ್ಪು. ಬನ್ನಿ ಜನರೇ, ಬನ್ನಿ ಲೈವ್ಗೆ ಲೈಕ್ ಕೊಟ್ಟು ಸಹಕಾರ ಮಾಡಿ. ಹಾಗೆಯೇ ನಾವು ಕೇಳುವ ಪ್ರಶ್ನೆಗಾಗಿ ಉತ್ತರ ಕೊಡಿ. ಐಕ್ ಯಾನು ಎಂಕ್ಲು ದುಬೈ ಹಿಡ್ದ ಬೊಂಬೈ ಹಿಡ್ದು ಪುರ ಬಣ್ಣಗ ಎಂಕ್ಲು ಪನ್ಪ ಎಂಕ್ಲು ಪೋಂದುಲ್ಲ ಓಡೆಗ್ ಅಂತ ಕ್ಲೂ ಅವು. ಗೊತ್ತಾಯ್ಜಿ? ಓಕೆ. ಕುಡ್ಲದ ಸಾಂಪ್ರದಾಯಿಕ ಹಡಗು ನಿರ್ಮಾಣ ಪಂಡ ಒಂಜಿ ಹೋಡ ಮನ್ಪು ಇರತ್ತೆ. ಅವೊಂಜಿ ಕಲೆಕ್ ಒಂಜಿ ಪುದರುಂಡು ಅದರ ಮನ್ಪುನೊಂದು. ನಾರಾಯಣ್ ಕುಲಾಲ್ ಒಂಜಿ ಉತ್ತರ ಕೊರಿಯರು. ಏರ್ಪೋರ್ಟ್ ತಪ್ಪು, ಟ್ರಾನ್ಸ್ಪೋರ್ಟ್ ತಪ್ಪು. ಶೆಟ್ಟಿ ದಿನಕರಡ್ ಬತ್ತೀರು. ಹಾಯ್ ಅನ್ನ ಎಂಚ ಉಳ್ಳಾರು? ನಮಸ್ಕಾರ, ಸೌಖ್ಯನೇ? ಒಂಜಿ ಲೈಕ್ ಕೊರ್ಲೆ ಅಂಚೆನೆ. ಇರು ಸಬ್ಸ್ಕ್ರೈಬ್ ಮಾಡ್ತಿಜಾಡ, ಪ್ಲೀಸ್ ಸಬ್ಸ್ಕ್ರೈಬ್ ಮನ್ಪ್ಲೆ. ಇರ್ನ ಚಾನೆಲ್ ಇತ್ತಂದಂಡ ಒಂಜಿ ಕಾಮೆಂಟ್ ಪಾಡ್ಲೆ ಬೊಕ ಎಂಕುಲ ಇರೇನು ಸಬ್ಸ್ಕ್ರೈಬ್ ಮನ್ಪುವ. ಚಾನೆಲ್ ಇಜ್ಜಿಂದಂಡ ಇಂಚೇನೆ ಸಪೋರ್ಟ್ ಮನ್ಪುಳೆ. ಥ್ಯಾಂಕ್ ಯು ಸೋ ಮಚ್. ಬತ್ತಿನಕ್ಕೆ ಊರು ಅಲ್ಪ ದಾದ ಕತೆ ಒಂಚೂರು ಪಲ್ನೆ ಎಂಕ್ಲೆ ಗೊತ್ತಾಪುಣ್ ಬೊಕ್ಕ. ಶೆಟ್ಟಿ ದಿನಕರ ಬೈದಿರು ಮಾತೆರ್ಲಾರೆ ವೆಲ್ಕಮ್ ಮನ್ಪ್ಲೆ. ಹಾಯ್ ಪಲ್ನೆ ರೇಗ್ಲೊಂಜಿ ಅವು ಸರಿ ಅವೇ ಪುದರ್ಡು ಬರ್ಪುಂಡುತ್ತೆ. ನಾರಾಯಣ ಬಾಯಿ ಊರಿಗೊಂದು ಬರೇ ಇರತ್ತೆ. ಸೊ ಅಂಚ ಒಂಜಿ ಪುದರುಡು ಉಂಡು. ಯಾನು ಉತ್ತರನೇ ಕೊರಡಾಪುಣ ಅಂತ. ಬಜ್ಪತ್ತಿ ಪಿದಯ್ಯರ್ ತಪ್ಪು, ಪಿದಯ್ಯೂರು ತಪ್ಪು. ಪಲ್ನೆ ಓಕೆ ಯಾನೆ ಪನ್ಪೆ. ಉರು ನಿರ್ಮಾಣ ಪನ್ಪೆರಾಯ್ಕು. ಉರು URU ಉರು ನಿರ್ಮಾಣ ಬಂದರತ್ತೊಂದು ಮಲ್ಪೆ. ಜೀವನ್ ಕುಮಾರ್ ಕೂರ್ಗು ಬನ್ನೊಂದುಲ್ಲೆರ್ ತಪ್ಪು. ಶ್ರೀನಾಥ್ ಓ ಯಾನ್ ಕೇಂದನೆ ಇಜ್ಜಿ ಕೇಂದ್ರ ಯಾನ್ಲ ಕೇಂದಿಜಿ ಇತ್ತೆ ಚಾರ್ಜ್ ಬಿಡಿಡೆ ತೂಯಿನಿ ಯಾನ್. ಓಕೆ ಅಂಡಲ್ಲ ಆದುಪ್ಪೋ. ಮಂಗಳೂರಿನ ಜಲಾವೃತ ಹೊಲಗಳಲ್ಲಿ ನಡೆಯುವ ಎಮ್ಮೆಯ ಓಟವನ್ನು ಏನೆಂದು ಕರೆಯುತ್ತಾರೆ? ಕ್ವೆಶ್ಚನ್ ಆನ್ಸರ್ ತಾಲಿ ಆಪುಜಿ ಬಂಡಿರ್. ಬೊಕ ನಿಕುಲು ಪಕ್ಕ 5 ಸರ ದೆತೊಂಡಡ್ಡ ಎಂಚಿನ ಅನ್ಪುಣು ಐಕೊಂತ ಬಂಗದ ಕ್ವಶನ್ಗೆ ಏನು. ಕಂಬಳ ಎಂದವರಿಗೆ 5,000 ಆಲ್ರೆಡಿ ಸಿಕ್ಕಿದೆ. ಶ್ರೀನಾಥ್ನವರು ಕಂಬಳ ಅಂತ ಹೇಳಿದ್ದಾರೆ ಮೊದಲಿಗೆ. ಸೊ ಎಲ್ಲರೂ ಕಂಬಳ ಅಂತ ಹೇಳಿ ಪ್ರಸಿದ್ಧವಾದ 5,000ವನ್ನು ಗೆದ್ದುಕೊಂಡಿದ್ದಾರೆ ಶ್ರೀನಾಥ್ನವರು. ರಕ್ಷನ್ ಅವರ ಇವತ್ತು ಬೇಗ ಖಾಲಿ ಆಯ್ತಾ ಅಂತಲ್ಲ. ಬೊಕ್ಕ ಮೇರೋಡೇರು ನಮ್ಮ ದಿನಕರಣ್ಣ ಎಲ್ಲಿದ್ದೀರಿ? ಇದ್ದೀರಾ? ಮೆಸೇಜ್ ಪಾಡಲಿಲ್ಲ ನೀವು.
ಜೀವನದಲ್ಲಿ ನೆಕ್ಸ್ಟ್ ಕ್ವಶನ್ ಪಣೋದಿಲ್ಲರೆ ಶ್ರೀನಾಥ್ ಮಾಮು ಜೈ ಪಣೋದಿಲ್ಲರೆ. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾ ಇದ್ದೇವೆ. ಮಂಗಳೂರಿನಲ್ಲಿ ಹೆಚ್ಚಿನವರು ಮಾತಾಡುವ 3 ಪ್ರಮುಖ ಭಾಷೆಗಳು ಯಾವುವು? ಮಂಗಳೂರಿನಲ್ಲಿ ಹೆಚ್ಚು ಜನರು ಮಾತಾಡುವ 3 ಪ್ರಮುಖ ಭಾಷೆಗಳು ಯಾವುವು? ಒಟ್ಟಿಗೆ ಹೇಳ್ಬೇಕು, ಒಟ್ಟಿಗೆ ಹೇಳಿದರೆ ಮಾತ್ರ ಪ್ರೈಸ್, ಇಲ್ಲಾಂದ್ರೆ ಇಲ್ಲ. ತುಳು, ಕನ್ನಡ, ಕೊಂಕಣಿ ಇಸ್ ದ ರೈಟ್ ಆನ್ಸರ್. ಜೀವನ್ ಕುಮಾರ್ ಅವರು 5,000 ಗೆದ್ದಿದ್ದಾರೆ. ಯಾಕೆಂದರೆ ನಾನು ಮೊದಲೇ ಹೇಳಿದ್ದೇನೆ ಒಟ್ಟಿಗೆ ಹೇಳ್ಬೇಕಂತ. ಸೊ ಒಟ್ಟಿಗೆ ಹೇಳಿದ್ದು ಫಸ್ಟ್ ಜೀವನ್ ಕುಮಾರ್ ಅವರು. ಸೊ 5,000 ಅವರಿಗೆ ಹೋಗಿದೆ. ವೆರಿ ಗುಡ್, ವೆರಿ ಗುಡ್. ಹೀಗೇರಿ ಬನ್ನಿ ಲೈವ್ಗೆ ಬಂದು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ನಮ್ಮ ಕ್ವಶನ್ಗಳಿಗೆ ಉತ್ತರ ಕೊಟ್ಟು 5,000 ಗೆದ್ದುಕೊಳ್ಳಿ. ಹಣವನ್ನಲ್ಲ, ಪ್ರೀತಿಯನ್ನು. ಮಂಗಳೂರು ಯಾವ ಕ್ರಿಶ್ಚಿಯನ್ ಸ್ತೋತ್ರ ಗ್ರಹಕ್ಕಾಗಿ ಪ್ರಸಿದ್ಧವಾಗಿದೆ? ಮಂಗಳೂರು ಯಾವ ಕ್ರಿಶ್ಚಿಯನ್ ಸ್ತೋತ್ರ ಗ್ರಹಕ್ಕಾಗಿ ಪ್ರಸಿದ್ಧವಾಗಿದೆ? ಅದನ್ನು ಎಂಕ್ಲೆ ಅರ್ಥ ಆಯ್ಜಿ, ಬಟ್ ಒಂಜಿ ಉತ್ತರ ಉಂಡು. ಮಲ್ಲ ಚರ್ಚಿದ ಬುಧರ್ ಉಂಡು. ಏಸು ತಪ್ಪು, ಚರ್ಚಿದ ಬುಧರ್. ಬಳೆ ಮುಂಜಿನ ಕೋಡಿಯಾಲ್ ಬೈಲ್ ತಪ್ಪು. ಚರ್ಚಿನ ಹೆಸರು ಹತ್ತೂರು ತಪ್ಪು. ತ್ರಿಷಾಗೂ ಗೊತ್ತುಪ್ಪು, ಬಟ್ ಅಲ್ಲಿ ತೂಂದು ಜಲ ಅಂತ. ಸೈನ್ ಡಿಪ್ಲೊಮಾ ಚರ್ಚ್ ತಪ್ಪು. ಯಾರೆಲ್ಲ ಇದ್ದೀರಿ ಜನರೇ, ಯಾರೆಲ್ಲ ಇದ್ದೀರಿ? ಪ್ಲೀಸ್ ಲೈಕ್ ಕೊಡಿ, ಹಾಗೆಯೇ ಮೆಸೇಜ್ ಮಾಡಿ. ನಿಮಗೆ ಗೊತ್ತಿದ್ರೆ ಉತ್ತರ ಮಾಡಿ. ಮಿಲಾಗ್ರೀಸ್ ಇಸ್ ದ ರೈಟ್ ಆನ್ಸರ್. 963 ಮಿಲಾಗ್ರೀಸ್ ಇಸ್ ದ, ಒಂದು ನಿಮಿಷ, ಸರಿ, ಕರೆಕ್ಟ್. ಮಿಲಾಗ್ರೀಸ್ ಇಸ್ ದ ರೈಟ್ ಆನ್ಸರ್. 5,000 ಹೋಗಿದೆ ಸುದೀಪ್ನವರಿಗೆ. ರಕ್ಷಿತ್ ರಾಖಿ ಬರ್ತೀರಾ? ರಕ್ಷಿತ್ ಎಂಚೊಲ್ಲರು ಸೌಖ್ಯನೇ? ಮನಸಾಡೆ ನಮಸ್ತೆ ಮಲ್ಲ ಕುಳೆಗು ಒಂದು ಪನ್ನೋದಿಲ್ಲ ಒಂದು ಶ್ರೀನಾಥ ತದ ಮಾರ್ರೆ ಕುಡೊಂಜಿ ಪುದಾರ್ ಬಂತ ಬರ್ತೀನಿ. ನಮಸ್ತೆ ಮಲ್ಲಕ್ಳೆಗು. ಓಕೆ, ಥ್ಯಾಂಕ್ ಯು. ಏರ್ ಮಲ್ಲಕ್ಳ ಗೊತ್ತುಜ್ಜಿ, ಒಲ್ಲ ಪ್ರಾಯೋಡ್ ಎಂಕುಲು ಮಲ್ಲಕ್ಳು ಅಂತೆ. ನಮಸ್ತೆ ಜೋಕ್ಲೆ. ರಕ್ಷಿತನ್ನ ವೆಲ್ಕಮ್ ಟು ಲೈವ್. ಒಂಜಿ ಲೈಕ್ ಕೊರ್ಲಿ, ಬೊಕ್ಕ ಅಂಚೆನೆ ಒಂಜಿ ಸಪೋರ್ಟ್ ಮಲ್ತು ಜಡ ಒಂಜಿ ಸಬ್ಸ್ಕ್ರೈಬ್ ಮಲ್ತು ಸಪೋರ್ಟ್ ಮನ್ಪ್ಲೆ. ಚಾನೆಲ್ ಇತ್ತನ ಕಾಮೆಂಟ್ ಮಾಡಲಿ, ಎಂಕುಳ ಪಿರ ಸಪೋರ್ಟ್ ಮನ್ಪುವ. ಜೀವನ್ ಕುಮಾರ್ ನೆಕ್ಸ್ಟ್ ಕ್ವಶನ್. ಶ್ರೀನಾಥ್ ನೋ ಪನ್ನೊಂದಿಲ್ಲ. ಓಕೆ. ಬೊಕ್ಕ ಮಂಗಳೂರು ಬಾಂಬೆ ನಡುವೆ ಆರಂಭವಾದ ಮೊದಲ ರೈಲು ಯಾವ ವರ್ಷದಲ್ಲಿ ಚಾಲನೆ ಕಂಡಿತ್ತು? ಯಾವ ವರ್ಷದಲ್ಲಿ ಮಂಗಳೂರು ಬಾಂಬೆ ಮೊದಲ ರೈಲು ಚಾಲನೆಗೊಂಡಿತ್ತು? ಫ್ರೀ ಫೈರ್ ಬಾಯ್ಸ್ ಬತ್ತೀರಿ ಬಂಡೇರಿ. ಏನು ಫ್ರೀ ಫೈರ್ ಬಾಯ್ಸ್ ಆರೇನಾ? ರಕ್ಷಿತಾ? ಓಕೆ. ಜೀವನ್ ಕುಮಾರ್ 1986 ಪನ್ನೊಂದುಲ್ಲೇರು ತಪ್ಪು. ಶ್ರೀನಾಥ್ ರಕ್ಷಿತ್ ಪನ್ನೊಂದುಲ್ಲೆ. ಓ ಅಂದ. ಓಕೆ. ಅರ್ನ ಚಾನೆಲ್ ಅವು. ಓಕೆ, ರಕ್ಷಿತನ್ನ ಚಾನೆಲ್ ಇತ್ತಂದಂಡ ಎಂಕ್ಲೆಗೆ ಕಾಮೆಂಟ್ ಮಾಡಲೆ. ಎಂಕುಳಿರೆಗೆ 2 ಮೂಜಿ ಐಡಿ ನೀವು ಕೊರಪ ಅವೇ ಸಬ್ಸ್ಕ್ರೈಬ್ ಮಲ್ಪ. ಡೋಂಟ್ ವಾರಿ. ಅಂಚೆನೆ ಎಂಕಲ ಫ್ಯಾಮಿಲಿದ ಅಕ್ಕಳು ಪೂರ ಒಳ್ಳೆರು, ಅಕ್ಕಳು ಪೂರ ಮನ್ಪೇರು. 1947 ಜಾಪಗ ಚಾಲ ಆತಿಚ್ಚಿ. ರಕ್ಷಿತ್ ವನ ಸಾಂಡ್ ಇರೇನ ಆಂಡೆ ಇರೇನ ಪರ ಪ್ರೇಕ್ಷಕೆ ಊರುಡು ಕರೆಂಟ್ ಇದ್ದಂದ ಲೈವ್ಗೆ ಬೈದಿಜ್ಜಿ. ಸಾರಿ ಬ್ರದರ್ ಮಂಡೆ ಒಂಜಿ ಚೂರು ಎಮರ್ಜೆನ್ಸಿ
ಸಾರಿ ಅವೇ ಯಾನು ಚೂರು ಬೊಕ್ಕ ಬರ್ಪೆ ಪ್ರೀತಿ ಲೈವ್ ಬೋದು ಯಾವ ಸಾವು ಸಂಪತ್ತನ್ನ ನೋ ವರೀಸ್. ಓಕೆ ಮುಂದಿನ ಮೇರ ತೆಂಚಿನ ಬರೀನಿ ಒನಸಾಂಡ್ ಇರೆನಾಂಡೆ ಇರೆನ ಪರ ಪ್ರೇಕ್ಷಕೆ ಊರುಡು ಕರೆಂಟ್ ಇಜ್ಜಂದ ಲೈವ್ಗೆ ಬೈದಿಜ್ಜಿ ಸಾರಿ ಬ್ರದರ್ ಪಣದುಲ್ಲೇರು ಓ ಅಂದೆ ಓಕೆ ರಕ್ಷಿತನ್ನ ಓಕೆ ಎನ್ನೆಲ್ಲ ಒನಸಾತುಂಡು ವೆಜ್ಜಿ ಸಾಂಬಾರು ಎತ್ತುಂಡು ಅವೇನೇ ಬೆಚ್ಚವಂತ ತಿನ್ನಿ ಚೂರು ಬೊಕ್ಕ ಬರ್ಪೆ ಓಕೆ ಥ್ಯಾಂಕ್ ಯು ಸೋ ಮಚ್ ಓಕೆ ನೋ ಪ್ರಾಬ್ಲಮ್. ಸೊ ಪ್ರಶ್ನೆಗೆ ಉತ್ತರ ತೆಗಿಜ್ಜಿ ಪೂರ ತಪ್ಪು ಉತ್ತರ ಕೊಡ್ತಾರೆ. ಸೊ ಕರೆಕ್ಟ್ ಉತ್ತರ ಪಲ್ಲೆ 1900 ಬೊಕ್ಕ ಆತು ದೂರಲಜ್ಜಿ 1900 ಬೊಕ್ಕ ಆತು ದೂರಲಜ್ಜಿ. ಒಂದು ಯಾನ್ ರಡ್ಡೆ ಸರೀರಿನ ಚಾನೆಲ್ಗೆ ಜಾಯಿನ್ ಆಪುಣ. ಸೊ ಬ್ಲೂ ದೆತ್ತೊಂದು ಅಂಚೆನೆ ಪೋತೆ ಪಂದು ಎನ್ನೊಡ್ಚಿ ಇಜ್ಜಪ್ಪ ಅಂಚದಾಲಜ್ಜಪ್ಪ ಎಂಕಿತ ಇರು ಬತ್ತಿತ್ತಾರೊಂದು ನೆನಪುಲೆಜ್ಜಿ ಪಂಡ ನಮಕ್ ಸಬ್ಸ್ಕ್ರೈಬ್ ಆದ ದಿನೋಲ ಬರೊಂದಿತ್ತೆಡ್ಡ ನಂಗೆ ಕೊಂಚ ನೆನಪುಪ್ಪುಂಡ ಮೇರೆ ದಿನೋಲ ಬರೊಂದುಲ್ಲೇರಂದು ಇರು ಬೈಜರತೆ. ಸೊ ಅಂಚದವ ನೆನಪೇಜ್ಜಿ ಬ್ಲೂಲ ದೆಪ್ಪೆ ಪಿರಲದ ಇಜ್ಜಿ ದಾಲಜ್ಜಿ ಅಲ್ಲಿತ್ತೆಲ್ಲ ಉಂಡು ಇರಡ ಬ್ಲೂ ಕಲ್ಲರಲ್ಲಿ ಏನಿದೆ. ನಾರಾಯಣ್ ಕುಲಾಲ್ 1970 ತಪ್ಪು. ಶ್ರೀನಾಥ್ 1901 ಮುಂದೆ ಹೋಗಿ ಸ್ವಲ್ಪ ಮುಂದೆ ಹೋಗಿ. ನಾರಾಯಣ್ ಕುಲಾಲ್ 1990 1998 ಯಾನ್ ಪಂತೆ ಒಣದುಲೇರು ದಾದಿ ಸುದು ಪಂತಿನಿ ನಿಕುಳು ಪಂತಿನ ಒಂಜಿಲ ಸರಿಜ್ಜಿ ಈ ತೋರ್ತು ಸರಿಜ್ಜಿ. 1907 ಈಸ್ ದ ರೈಟ್ ಆನ್ಸರ್. ನಾರಾಯಣ್ ಕುಲಾಲ್ ಚಾಟ್ GPT ಮಾಡಿದರು ಅಂತ ಕಾಣುತ್ತೆ ಅಂದ. ಥ್ಯಾಂಕ್ಸ್ ಬ್ರೋ ಬಣಂದುಲೆ ಓಕೆ ಥ್ಯಾಂಕ್ಸ್ ಬ್ರೋ ಇರೆಗ್ಲ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮನ್ಪುಳೆ ಎಂಕಲ್ನ ಒಂಜಿ ಸಾರ ಕೊಂಡತೆ ಕಾಲಿ ಎನ್ಪತ್ತೈನ ಅವಡು ಅಂಚಾದು ಒಂಚೂರು ಇರ್ನ ಫ್ರೆಂಡ್ ಹಾಕೊಂಡು ಮೀನು ಇರ್ಲ ಇತ್ತೆಡ್ಡ ಆತನ ಇರ್ನ ಚಾನೆಲ್ ಎತ್ತಂಡ ಇರ್ನ ಚಾನೆಲ್ ಒಂಚೂರು 2 ಸತಿ 3 ಸತಿ ಪಲ್ನೆ ಇಂಚ ಚಾನೆಲ್ ಉಂಡು ಅರೆ ಒಂಚೂರು ಸಪೋರ್ಟ್ ಮನ್ಪುಳೆ ಮಂತೆಡ್ಡ ಮನ್ಪುಯರು. ಕುಲಾಲ್ ಸಿಸ್ ಉಲ್ಲೆ ಬಂದಿಲ್ಲ ಥ್ಯಾಂಕ್ ಯು ಕುಲಾಲ್ ಸಿಸ್ ಇಜ್ಜೆ ಈರು ಪೂರ ಪಾತಿರ್ ಬೊಕ್ಕ ಒರಿದುಂಡು ಒಂದು ಬಂಡೇರು ಇಜ್ಜೆ ಆರು ಪೂರ ಪಾತಿರ್ ಬೊಕ್ಕ ಒರಿದನು ಒಂದು ಕೇಳಿರು ಪಂಡ ಹೌದಾದ ಇಜ್ಜಿ ಆರು ಪೂರ ಪಂತೇರು ಬೊಕ್ಕ ಒರಿದುಂಡು ಅರ್ಥ ಆಯ್ಜಿ ಶ್ರೀನಾಥ್ ಬ್ರೋ ಅವೆಂಚಿನ ಅಂದು ನಾರಾಯಣ ಅಂದಿಯೇ ಪೂರ ಪನೊಂದು ಪೋಯ್ನಿ ಇಂದು ಅಂಚ ಓಕೆ ಬನ್ನಿ ಜನರೇ ಯಾರೆಲ್ಲ ಇದ್ದೀರಿ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೇನೆ ಇಸವಿಯಾ ಓಕೆ ಇಸವಿ ಬಾಯ್ ರಕ್ಷಿತ್ಲು ಜಸ್ಟ್ ವೇಟ್ ಬ್ರೋ ಯಾನ್ ಇತ್ತೆ ಇರುವ ಸಬ್ಬು ಕೊರ್ಪೆ ಪಂಡ ಇರು ಒಂಜಿ ಅಕೌಂಟುಡಾ ಅಂದೆ ಒರಿಯೇ ನಾತು ಫ್ರೆಂಡ್ ಅಕಳ ಪನ್ಪಿನಿ ಅವು ಆ್ಯಕ್ಚುಲಿ ಎಂಜೆ ಗೊತ್ತುಂಡೆ ಒರಿಯೇ ಮಿನಿ ಆ ಮಸ್ತ್ ಐಡಿ ಮಂತ್ ಕೊಂಡ ಅವು ಗೊತ್ತಾಪುಣಿಗೆ ಯೂಟ್ಯೂಬ್ಗೆ ಅಂಚ ಓಡಿಯಲ್ಲ ಉಂಡು ಅಂತೆ ಎಂಕುಲು ಐಕೆ ಅದೋಟೆ ಬತ್ತಿನಾಥ ಬರಡಂದು ಪೋಪಿನಿ ಅವೇ ಒಲ್ಲ ಬೇತೆ ಇರ್ನ ಫ್ರೆಂಡ್ಸ್ನ ಅಕುಲಂಡ ಓಕೆ ಥ್ಯಾಂಕ್ ಯು ಸೋ ಮಚ್ ಬೊಕ್ಕ ಇರುವ ಐಡಿ ಮಂತದ ಕೊರಚ ಅವೇ ಯೂಟ್ಯೂಬ್ ಇನಿ ಪೂರ ಬಾರಿ ಯೂಟ್ಯೂಬ್ ದಕ್ಲು ಈ ಚಾಟ್ GPT ಬತ್ತಿ ಒಕ್ಕ ಬಾರಿ ಉಸಾರಾತುಂಡು ಮಾತೆಲ್ಲ ಪತ್ತುಂಡಿಗೆ ಐಕ್ ಬೋಡಂದ್ರ ಫ್ರೆಂಡ್ ಉಳ್ಳೇರು ಬ್ರೋ ಅಂದೆ ಓಕೆ ಥ್ಯಾಂಕ್ ಯು ಸೋ ಮಚ್ ಓಕೆ ನೆಕ್ಸ್ಟ್ ಕ್ವಶನ್ಗೆ ನಾವು ಹೋಗುವೆ. ಜೀವನನ ಉಳ್ಳರಾತ್ ಒನಸು ಮೀನಿ ಪೋಯಾರೆ ಹೊರಮಣತ್ತ 14 ಬಾತನು ಓ ಅಂದ ಓಕೆ ಥ್ಯಾಂಕ್ ಯು ಇತ್ತ ಆರು ಇರುವ ಕೊರೆಡು ಹೊರಮಣತ್ತ ಅಲ್ಪ ಹಾಪುಂಡು ಬೊಕ್ಕ ಖಾಲಿ ಅಜಿಪ್ಪ ಬೋಡ ಇನ್ನು ಬೈಯಡ್ ಅನ್ವಿತನ ಕ್ರಿಯೇಷನ್ ಅಂತ ಪಾಡ್ದೆತ್ತ ಅರ್ನ ಲೈವ್ ಇತ್ತಂಡು ಅವ್ರು ಕೆಲವು ಜನ ಇತ್ತೇರು ಪೂರ ಚಾನೆಲ್ ದಕ್ಕುಲೆ ಅಕ್ಕಳು ಮಾತೆಲ್ಲ ಸಬ್ಸ್ಕ್ರೈಬ್ ಕರೋ ಬನ್ನದುಲ್ಲೇರು. ಸೊ ಯಾನ್ ಬೊಕ್ಕ ಎಂಡ ಟೈಮ್ ಇಜ್ಜತ್ತ ಬೈಯಡ್ ಅಂಚ ಏನ್ ಬೊಕ್ಕ ಒಂದು ಚೂರು ತೂದು ಬೊಕ್ಕರೆ ಸಪೋರ್ಟ್ ಮಂತ್ ಬತ್ತೆ ಏತ್ ನಮ್ಮ ಆಜರ ಅಂಟ ಕರೀದಿನ ಲೈವ್ ಮನ್ಪುಣ ಅರ್ಧ ಗಂಟೆ ದುಂಬು ಅಪ್ಪಗ ಬೊಕ್ಕ ಹೆಂಗೆ ಪೋಡಿಗಲ್ಲ ನಾನು ಕೂಡ ಲೈವ್ ಅರ್ನ ಲೈವ್ ಡೇ ಅಂತ ತೂದು ಕೂಡ ಲೈವ್ ಮನ್ಪೆರ ಬತ್ತೇನೆ ಬಂಗತ್ತ ಐಕೊಂದು 20 ನಿಮಿಷ ಲೈವ್ ಫ್ರೀ ಬಂದದಿ ಒಡತ ಐಕೆ ಬೊಕ್ಕ ಏನು ಬಂತೆ ಅಂಚೆ ಒಂಜಿ 2 ಜನ ಮೆಸೇಜ್ ಮಾಡ್ದಿತ್ತಾರೆ ಯಾನು ಸಬ್ಸ್ಕ್ರೈಬ್ ಮನ್ಪುವೆ ಯಾನು ಮಾತಾಡಲ್ಲ ಬಂಡೆ ನಿಕ್ಳು ಸಬ್ಸ್ಕ್ರೈಬ್ ಮನ್ಪುಳೆ ಕಾಮೆಂಟ್ ಮಾಡಲೆ ಬೊಕ್ಕ ಯಾನು ಪಿರಾಣಿಕ್ಲೆ ಮನ್ಪುವೆ ಬಂದು ಬನ್ನಿ ಜನರೇ ಬನ್ನಿ. ಸಿರಿ ವಾಲಿಬಾಲ್ ಆಫೀಷಿಯಲ್ ಬತ್ತೀರು ಹಾಯ್ ಬ್ರೋ ಬಣ್ಣದುಲ್ಲೇರು ಹಾಯ್ ಸಿರಿ ವಾಲಿಬಾಲ್ ಎಂಚ ಉಳ್ಳರು ಸೌಖ್ಯನೇ ಪ್ಲೀಸ್ ಒಂಜಿ ಲೈಕ್ ಕೊರ್ಲೆ ಎಂಚನೆ ಸಪೋರ್ಟ್ ಮನ್ಪುಳೆ ಸಬ್ಸ್ಕ್ರೈಬ್ ಮಾಡ್ತಿದ್ದ ಸಬ್ಸ್ಕ್ರೈಬ್ ಮನ್ಪುಳೆ ಒಂಜಿ ಲೈಕ್ ಅಂತೂ ಕೊರದೆ ಬಿಡ್ಲೆ. ಕಾರ್ತಿಕ್ ಕುಲಾಲ್ ಬತ್ತೀರು ಕಾರ್ತಿಕ್ ಪುತ್ತೂರು ಬತ್ತೀರು ಹಾಯ್ ಕಾರ್ತಿಕ್ ಪುತ್ತೂರು ಎಂಚ ಉಳ್ಳರು ಸೌಖ್ಯನೇ ವೆಲ್ಕಮ್ ಟು ಲೈವ್
ಒಂಜಿ ಲೈಕ್ ಕೊಡ್ದು ಸಬ್ಸ್ಕ್ರೈಬ್ ಮನ್ಪ್ಲೆ ಸಾರಿ ಸಪೋರ್ಟ್ ಮನ್ಪ್ಲೆ. ಫಾರೂಕ್ ಅನ್ನೇ ಬತ್ತೇರು. ಹಾಯ್ ಫಾರೂಕ್ ಅಣ್ಣ ಎಂಚೊಲ್ಲರು ಸೌಖ್ಯನೇ ವನಸಾಡೆ ದಾದೆ ಕಜಿಪು ಎಂಚೆತ್ತ ನೀತ ದಿನ ಲೈಕ್ ಕೊಡ್ತು ಜಡ ಒಂಜಿ ಲೈಕ್ ಕೊಡ್ದು ಸಪೋರ್ಟ್ ಮನ್ಪ್ಲೆ. ಕುಲಾಲ್ ಸಿಸ್ ಬಾಯ್ ಹಾಲ್ ಪಣೊಂದುಲ್ಲೆರ್ ಕುಲಾಲ್ ಸಿಸ್ ಪೋಂದುಲ್ಲೆರ್ಗಿನಿ ಬಾಯ್ ಕುಲಾಲ್ ಸಿಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್. ಬೊಕ್ಕ ಶುಭರಾತ್ರಿ. ಅಲ್ಲಿ ಜನ ಬತ್ತೇರು ಪಣೊಂದುಲ್ಲೆರ್ ಅಂದಂದಿಯ ಬತ್ತೇರು ಶುಭರಾತ್ರಿ ಕುಲಾಲ್ ಸಿಸ್ ಪಣೊಂದುಲ್ಲೆರ್. ಬೊಕ್ಕ ನಾರಾಯಣ್ ಕುಲಾಲ್ ಬನ್ನಿ ಜನರೇ ಪಣೊಂದುಲ್ಲೆರ್. ಐಡ್ದು ದುಂಬು ಉಲ್ಲೇರು ಪಣೊಂದುಲ್ಲೆರ್. ಓಕೆ ಕಾರ್ತಿಕ್ ಪುತ್ತೂರು ಲೈಕ್ ಕೊರಿಯರು. ಸಿರಿ ವಾಲಿಬಾಲ್ ಸಬ್ ಡನ್ ಬಂಡೇರು. ಓ ಥ್ಯಾಂಕ್ ಯು ಸೋ ಮಚ್ ಸಿರಿ ವಾಲಿಬಾಲ್ ಆಫೀಷಿಯಲ್. ಇರ್ನೆಲ್ಲ ಚಾನೆಲ್ ಇತ್ತಂದಂಡ ಇರ ಒಂಜಿ ಅಲ್ಪ ಕಾಮೆಂಟ್ ಪಾಡ್ಲೇವೆ ಯಾನ್ ಇರಾಗೆಲ್ಲ ಸಬ್ಸ್ಕ್ರೈಬ್ ಮನ್ಪೆ 2-3 ಐಡಿಡ್ ನೋ ವರೀಸ್. ಬೊಕ್ಕ ಕುಲಾಲ್ ಸಿಸಿ ಟಾಟಾ ಮಂತೊಂದುಲ್ಲೆ ಟಾಟಾ ಶ್ರೀನಾಥ್ 921 ಅನ್ಕೊಂದುಲ್ಲೆರ್. ಥ್ಯಾಂಕ್ ಯು ಸೋ ಮಚ್ ರಕ್ಷಿತ್ ಅನ್ನ ಇರ್ನ ಕ್ವಿಕ್ ರೆಸ್ಪಾನ್ಸ್ಗೆ. ಬೊಕ್ಕ ಶ್ರೀನಾಥ್ ಫಾರೂಕ್ ಫುಲ್ಲು ಸಪೋರ್ಟ್ ಉಂಟು ಬ್ರೋ ಬಣಂದುಲ್ಲೆರ್. ಥ್ಯಾಂಕ್ ಯು ಸೋ ಮಚ್ ಫಾರೂಕ್ ಬ್ರೋ. ನಮಗೆ ನಿಮ್ಮ ಸಪೋರ್ಟ್ ಇದ್ದರೆ ನಾವು ಏನನ್ನು ಸಾಧಿಸಬಹುದು. 1,000 ಸಹ ಮಾಡ್ಬೋದು. ದಿವಸಾಗಲೂ ಬಂದು ಸಪೋರ್ಟ್ ಮಾಡ್ತೀರಾ, ಅದೇ ನಮಗೆ ಒಳಿತು ಮಾಡು ಮನುಷ್ಯ. ನಾ ಇರೋದು 3 ದಿವಸ. ಯಾಕೆ ನೀ ಪಂಡಿಜಿ ನಾ ಪಂಡೆ. ಅವನ ಪದ್ಯ ಬಾಕಿ ಉಂಟು ಸಂಪತ್ತನ್ನ ಎಲ್ಲ ಬೊಕ್ಕ ಮನ್ಕ ಆರು ಬತ್ತಿ ಹೋಗ. $80,000 ವ್ಯೂವ ಅವೆಂಚಿನ 80,000 ವ್ಯೂ ಅರೆಗ ಅಂದ ಶ್ರೀ ವಾಲಿಬಾಲ್ ಎಂಕ್ ಬ್ಲೂ ಬೊರ್ಚಿ ಆಂಡ ಎನ್ನ ಚಾನೆಲ್ ಉಂಡು ಮನದಿಲ್ಲ. ಚಾನೆಲ್ ಇತ್ತನ ಬ್ಲೂ ಕೊರ್ಕಪ್ಪ ಐಟ್ದು ಆಧಾರಂಡು 1 ಲೀಟರ್ ಪೇಂಟ್ ಪೋಪುಂಡು ಆತೆ. 1/2 ಲೀಟರ್ ಪೇಂಟ್ ಪೋ ಆತೇತ ಬ್ಲೂ ಕೊರ್ದ ಇರೆಗ್ 80,000 ವ್ಯೂಸ್ ಉಂಡೆ. ಓಕೆ ವೆರಿ ಗುಡ್. ನಮ್ಮ ಇರ್ನ ಒಂಜಿಕೆ ಆತಂದಂಡ ಕಂಗ್ರಾಚುಲೇಷನ್. ಬೊಕ್ಕ ಮೋನಲ್ ಆತಂದಂಡ ಕಂಗ್ರಾಚುಲೇಷನ್. ಆತಜಿಂದಂಡ ಆವು ತೂಕ ನಮ್ಮ ಒಟ್ಟಿಗೆ ಪೋಯಿ ಸಪೋರ್ಟ್ ಮಂತಂದು ಪುಗ ಈರ್ ಎನ್ನ ವೀಡಿಯೋ ತುಲೆ ಯಾನ್ ಇರ್ನ ವೀಡಿಯೋ ತುಪ್ಪೆ ಅಂತ ವಾಚ್ ಅವರ್ ಬರ್ಪುಂಡು ಜಾಸ್ತಿ. ಒಂಚೂರು ಟೈಮ್ ಪೂರ ಇತ್ತನ ಕಂಪ್ಯೂಟರ್ ಲ್ಯಾಪ್ಟಾಪ್ ಪೂರ ಇತ್ತಂದಂಡ ಚಾಲು ದೀದು ಬಿಡ್ಲೆ ಒಂಜೊಂಜಿ ಪ್ಲೇ ಲಿಸ್ಟ್ ಉಂಡು ಎಂಕಲ ಪೂರ. ನಮ್ಮ ಲಾಗ್ಸ್ದ ಪ್ಲೇ ಲಿಸ್ಟ್ ಬೇತೇನೆ ಉಂಡು. ಐಟ್ ಒಂಜಿ 20-25 ವೀಡಿಯೋ ಉಂಡು. ಅಂಚನೆ ಕಿಚನ್ದ ವೀಡಿಯೋ ಉಂಡು 10 ಅಂಚನೆ ದೇವಸ್ಥಾನದ ಒಂಜಿ 20 ವೀಡಿಯೋ ಉಂಡು. ಅಂಚನೆ ಪ್ಲೇ ಲಿಸ್ಟ್ ಉಂಡು ನಮ್ಮ ಲೈವ್ದ ಮಲ್ಲ. ಎಂಚ ಸಪೋರ್ಟ್ ಮನ್ಪರ್ತೀರು ಅಂಚ ಮನ್ಪುಲೆ ನಿಕ್ಲೆಗ ಅಂಚನೆ ಎಂಕ್ಲು ಸಪೋರ್ಟ್ ಮನ್ಪುಗ. ಬೊಕ್ಕ ಮೋನ ಆತಂಡ ನಿಕ್ಲೆಗ ಆತು ಮಂಡೆ ಹೆಚ್ಚಿ ಮನ್ಕ ಒಂಜಿ ಆದು ಪುಣತೆ ಎಂಕ್ಲೆ ಮೋನ ಆತು ಜಿಂದೊಂಜಿ ಮಂಡೆಚ್ಚ ಹೊರ ಮೋನ ಪನ್ನ ಆಯ್ಡ ಬೊಕ್ಕ ಮಂಡೆ ಹೆಚ್ಚಿ ಅವು ಎಂಚ ಗೊತ್ತಾಪುಂಡು ಒಂದು ಪಂಡೇರು ದಾದ ಪ್ಲೇ ಲಿಸ್ಟಾ ಏರೇಗ ಕ್ವೆಶ್ಚನ್ ಎಂಕ ವ್ಯೂಸ್ ನಮಕ್ ಎಂಚ ಗೊತ್ತಾಪುಂಡ ವ್ಯೂಸ್ ಅಕಲ ಚಾನೆಲ್ ಪೋತುಂಡ ವ್ಯೂಸ್ ಗೊತ್ತಾಪುಂಡ ಏತು ವ್ಯೂಸ್ ಬರ್ಪುಂಡು ಒಂಜೊಂಜಿ ದೆಕ್ಕಂದು ಟೋಟಲಿ ಏತಂದ ಬರ್ಪುಜ ಅಂದ ಬ್ಲೂ ದೆಪ್ಪುಳೆ ಈ ಚಾನೆಲ್ ಜಾಸ್ತಿ ಯೂಸ್ ಮಲ್ಪುಜಿ. ಓ ಅಂದೆ ಅಪ್ಪ ನಂಗೆ 1/2 ಲೀಟರ್ ಪೇಂಟ್ ಒರಿಪುಗ. ಓಕೆ ಇರುವ ಚಾನೆಲ್ಡ್ ಮನ್ಪು ಅರತೆ ಆ ಚಾನೆಲ್ಡ್ ಒಂಜಿ ಕಾಮೆಂಟ್ ಮಾಡ್ಲೆ ಅವೇ ಆಯ್ತು ಬರೆದು ಬಿಡ್ಲೆ ಈ ಚಾನೆಲ್ ಸಬ್ಸ್ಕ್ರೈಬ್ ಮನ್ಪುಲೆ ಅಂದು ಎನ್ನೆಲ್ಲ ಒಂಜಿ ಮೂಜಿ ಐಡಿ ಅನ್ ಮನ್ಪುವೆ. ಬೊಕ್ಕ ಎಂಗ್ಲ ಕುಟುಂಬದ ಅಕ್ಕಳು ಪುರ ಕೆಲ ಉಳ್ಳೇರು ಲೈವ್ ಅಕ್ಕಳು ಪುರ ಮನ್ಪುವೇರು. ನಾರಾಯಣ್ ಕುಲಾಲ್ ಮೊನಪನ್ನೆ ಬೇಗ ಆಲೆ ಒಂದೊಂದು ಪೇಂಟ್ ಒರಿನು ಅಂಡೇರು ಶ್ರೀನಾಥನೆ ಟೋಟಲ್ ಬರ್ಪುಂಡು ಅಂದತೆ. ಓಕೆ ಟೋಟಲ್ 80,000 ವ್ಯೂಸ್ ಆತಂಡೆ. ಓಕೆ ಎಂಕುಲ 80,000 ನಿಯರ್ ಉಲ್ಲ ನಂದು ಯಾನ್ ತೂತು ಜೇತಾಂಡು ಕೈತಲ್ ಉಲ್ಲ ಇರೇನ 80,000 ವ್ಯೂಸ್ ಆಂಡ್ ಬಣ್ಣ ಎನ್ನನಾ. ಓಕೆ ಥ್ಯಾಂಕ್ ಯು ಕಂಗ್ರ್ಯಾಚುಲೇಷನ್ ನವೀನ್ ಜಿ ಕುಲಾಲ್ ನವೀನ್ ತುಳು ವ್ಲಾಗ್ಸ್ ಇರ್ನ. ಓಕೆ 80,000 ಸಂಪತ್ನಾಲ್ ಆತನು. ಓ ಅಂದ. ಓಕೆ ಎನ್ನ ಕಣ್ಣು ವ್ಯೂಸ್ ಉಡಿಜಿ ವಾಚ್ ಅವರೆಲ್ಲ ಲೈಕ್ ಉಂದೆಟ್ಲ ಉಂಡು ನಮ್ಮ ಗೊತ್ತುಂಡ ವಾಚ್ ಅವರೆಲ್ಲ ಸಬ್ಸ್ಕ್ರೈಬರ್ಲ ಉಂಡು. ಈರುಳ್ಳಿ ಉಮೇಶ್ ಬರ್ತೀರಾ ಈರುಳ್ಳಿ ಉಮೇಶ್ ಎಂಚೊಳ್ಳರು ಸೌಖ್ಯನೇ ವೆಲ್ಕಮ್ ಟು ಲೈವ್. ಬೊಕ್ಕ ಒಂಜಿ ಲೈಕ್ ಕೊಡ್ತಿದ್ದಾರೆ ಒಂಜಿ ಲೈಕ್ ಕೊರ್ಲಿ. ಇರ್ನ ಚಾನೆಲ್ ಇತ್ತಂಡ ಪಲ್ಲೆ ಐಟ್ ಕಾಮೆಂಟ್ ಮಾಡ್ಲೆ ಎಂಕುಳ ಚಾನೆಲ್ ಪಿರ ರಿಪೀಟ್ ಒಂದು ಮನ್ಪ ಇಜಿನ ಸಬ್ಸ್ಕ್ರೈಬ್ ಮಾಡ್ತಿದ್ದ ಒಂಜಿ ಸಬ್ಸ್ಕ್ರೈಬ್ ಮನ್ಪ್ಲೆ ಅವೇ. ಲಿಖಿತ್ ರಾಜ್ ಬರ್ತೀರಾ ಹಾಯ್ ಲಿಖಿತ್ ರಾಜ್ ಎಂಚ ಉಳ್ಳರು ಎನ್ನ ಲೆಕ್ಕೊಂಡು ಈರುಳ್ಳಿ ಉಮೇಶ್ಲ ರಕ್ಷಿತಣ್ಣನ ಫ್ರೆಂಡ್ ಆದು ಪದೇ. ಓಕೆ ಥ್ಯಾಂಕ್ ಯು ಸೋ ಮಚ್ ರಕ್ಷಿತಣ್ಣ. ಶ್ರೀನಾಥ್ ಫಾಲೋ ಮನ್ಪುಳೆ ಅವನದ್ರೆ ಮಾತೆಲ್ಲ ಮನ್ಪು ಯಾನ್ ಏರ್ ಮಾತು ಎಂಕ್ ಕಾಮೆಂಟ್ ಮಾಡೋರು ಅಕ್ಲೇನ್ ಪೂರ ಮನದ ಮನ್ಪುದೆ ಆ್ಯಂಡ್ ಇತ್ತೆ ಮನ್ಪೇರ ಆಪುಜಿ ಇತ್ತೆ ಏನು ಮಂತಂಡಲ್ಲ ಅವು ಪೋಪುಂಡು ಪಾಪ ಅಕ್ಳಿಗೆ ವೇಸ್ಟ್ ಆಪುಂಡು ಲೈಕ್ ಫಾಲೋ ಏನು ಮನ್ಪೆ ಮಾತೆಲ್ಲ ಮನ್ಪೆ. ಅನ್ವಿತಕ್ಕ ಹೋಗಿದ್ದೀರಾ ಅಲ್ಲ ಇದ್ದೀರಾ? ಒಂದು ವಿಶೇಷ ಸೂಚನೆ, ಈಗೀಗ ಬಂದ ಸುದ್ದಿ,
ಕೆಲವರು ಲೈಕ್ ಮಾಡದೆ ಕೂತಿದ್ದಾರೆ ಅಂತ ನಮಗೆ ಈಗ ತಿಳಿದಿದೆ. ಪ್ಲೀಸ್ ಲೈಕ್ ಮಾಡಿ. ಕ್ವೆಶ್ಚನ್ ಕೇಳಿ. ಓಕೆ, ಕ್ವೆಶ್ಚನ್ ಓಲುಂಡು. ಮಂಗಳೂರಿನಲ್ಲಿ మీరు బత్తేరు ಶೆಟ್ಟಿ ದಿನಕರಣ್ಣ ಇರೆಕಡೆ ಓಡೆ పోయిನಿ ಆ ನೀರೆಗಡ ಕೆಲವು ಪ್ರಶ್ನೆ ಪರ ಕೇಂದಿತ್ತೆ ಉಲ್ಪದಾರು ಎಂಚ ಉಳ್ಳಾರು ವನಸಾಂಡೆ ದಾದೆ ಕಜಿಪೊಂದು ಇರು ಸೀದಾ ಪೋಯಿನ ಅಂದತೆ ಮಲ್ಲೇಜ್ ಬತ್ತಾರತ್ತೆ. ಥ್ಯಾಂಕ್ ಯು ಸೋ ಮಚ್ ದಿನಕರಣ್ಣ. ಲೈಕ್ ಕೊರ್ಲೆ, ಸಪೋರ್ಟ್ ಮಾಡ್ಪ್ಲೆ. ಇರು ಆರೆತ್ತತ್ತ ನಮ್ಮ ಗುರುಶೆಟ್ರ್ ಹತ್ತತೆ. ಓಕೆ ಓಕೆ ಓಕೆ, ನೋ ಪ್ರಾಬ್ಲಮ್. ಮಂಗಳೂರಿನಲ್ಲಿ ಪ್ರಸಿದ್ಧವಾದ ಐಸ್ ಕ್ರೀಮ್ ಪಾರ್ಲರ್ ಯಾವುದು? ಇದು ಜಗತ್ತಿಗೆ ಪ್ರಸಿದ್ಧವಾಗಿದೆ. ಅವು ಗೊತ್ತು ಜಿ, ಸತ್ಯನ ಸುಳ್ಳ ಅಂದು. ತಪ್ಪು. ಯಾನು ಮಸ್ಕತ್ ಡುಪ್ಪುನು, ಯಾನು ಊರು ಎನ್ನ ಊರು ತೋಡಾರು. ಓ ಅಂದೆ. ಥ್ಯಾಂಕ್ ಯು ಸೋ ಮಚ್ ದಿನಕರಣ್ಣ. ಮಸ್ಕತ್ರದ ಎಂಕ್ ಸಪೋರ್ಟ್ ಮಂತೊಂದುಲ್ಲಾರು ಬೊಕ್ಕ ತೋಡಾರು ಊರತೆ. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್. ಒಂಜಿ ಚಾನೆಲ್ ಸಬ್ಸ್ಕ್ರೈಬ್ ಅಂತ ಜನ ಮನ್ಪ್ಲೆ ದಿನಕರಣ್ಣ. ಸಪೋರ್ಟ್ ಮನ್ಪ್ಲೆ ಊರ್ದಾಕ್ಲೆಗ್ ಯಾಲ್ನ ಇರ್ನ ಕೈತಲು ಒಳ್ಳೆ ಮಸ್ಕತ್ ಇರ್ದು ಒಂದು ಚೂರಿ ಕರ ಒಳ್ಳೆ. ಸೊ ಸಪೋರ್ಟ್ ಮನ್ಪ್ಲೇವೆ ಕಂಡವಟ್ಟೆ ಸೆಕೆ ಉಂಡು ಮುಲ್ಪ ನಿಕ್ಲೆಗ್ ಬರ್ಸ ಉಂಡ ಅಂದದೆ ಅಲ್ಪ ಮಸ್ಕತ್ ಉಂಡು. ವಿಕಾಸ್ ಎಂಕಳೆನ ಊರ್ದಾಯಿ ಮಂಡೇದು. ವಿಕಾಸ್ ಎಂಕಳೆನ ಊರ್ದಾಯಿ ಎಂದು. ಓ ಅಂದೆ. ಓಕೆ ಓಕೆ ಓಕೆ. ಒಕ್ಕ ವಿಕಾಸ್ ಏರು ವಿಕಾಸ್ ಅಂದು ಎಲ್ಲ ಪುದರ್ ಬೈಜಿ. ಓಕೆ ಓಕೆ ಓಕೆ, ಮಲ್ತೆ ಲೈಕ್ ಇಲ್ಲ ಮಲ್ತೆ. ಓ ಅಂದೆ. ಓಕೆ ಓಕೆ, ಥ್ಯಾಂಕ್ ಯು ದಿನಕರಣ. ಥ್ಯಾಂಕ್ ಯು ಸೋ ಮಚ್. ಅಂಚನೆ ಇರ್ನ ಒಟ್ಟಿಗೆ ಉಪ್ಪು ನಕಲು ಎಲ್ಲ ಫ್ರೆಂಡ್ ನಕಲು ಊರ್ದಕ್ಕಳು ಇತ್ತೇಡ ಅಕ್ಕಡೆಲ್ಲ ಒಂಚೂರು ಮನ್ಪಾಲೆ ಮತ್ತೆ ಸಪೋರ್ಟ್ ಆಪಣವೇ. ಥ್ಯಾಂಕ್ ಯು ಸೋ ಮಚ್. ಪ್ರಭಾಸ್ ಪಣಂದುಲ್ಲೇರು. ಪ್ರಭಾಸ್ ತಪ್ಪು. ಐಡಿಯಲ್ ಈಸ್ ದ ರೈಟ್ ಆನ್ಸರ್. ನಾರಾಯಣ್ ಭವನಿಗೆ ಮೊದಲ 5,000 ಹೋಗಿದೆ. ದಿನಕರಣ್ಣ ಆವು ಪಂಡೇರು. ಥ್ಯಾಂಕ್ ಯು ಸೋ ಮಚ್ ದಿನಕರಣ್ಣ. ನಿಕ್ಲ ಮನಸ್ಪುರ ಆಂಡೆ ಆಯ್ತು ನಾನು ಆವಡೆ ದಿನಕರಣ್ಣ ಅಲ್ಪ ಸೇಮ್ ಟೈಮ್ ಆಯ್ತು ಇತ್ತೆ 8:59 ಆತ 8:20 ಆಂಡದೆ ಪಂತ ಅತ್ತ 1 hour ಲೇಟ್ ಉಂಡ ಅಂದ ಮಸ್ಕತ್ ಕತೆ ಗೊತ್ತು ಎಂಕ್ ಸರಿ ನೆನಪಿಜ್ಜಿ ಎಕ್ಕಡೆ ಪಂತ ತಪ್ಪುಗೆ ಬಂಡರು ಇಜ್ಜ ಪೊಕ್ಕಡೆ ಪಣ್ಣಿ ಕೂಡ ಅಂತ ಮೆಸೇಜ್ ಪಾಡ್ಲೆ ನಿಕ್ಕಳು ಒಂದು ಅಂಚ ಪನ್ನೆಟ್ಟು ನಿಕ್ಕಳು ಪಬ್ಬಾಸ್ ಬಂಡರು ಇಜಿನ ಪಬ್ಬಾಸ್ ಅಂದ ಎಲ್ಲ ಪನ್ ಪೂಜಾರು ಓ ಪಬ್ಬಸ್ ಅತ್ತಾವು ಅತ್ತತ್ತು ಶ್ರೀನಾಥನೇ ತೇಳ್ತೊಂದುಲ್ಲೇರಿ ಯಾನ್ ಪಬ್ಬಸ್ ಆವು ತೂಪುನಿ ಮಂಗಳೂರು ಯಾವ ಐತಿಹಾಸಿಕ ಬಂದರಿನಿಂದ ಮಧ್ಯಪ್ರಾಚ್ಯಕ್ಕೆ ವ್ಯಾಪಾರ ನಡೆಸುತ್ತಿತ್ತು? ರಕ್ಷಿತನ್ನೇ ಬ್ರೋ ಫ್ರೆಂಡ್ಸ್ಗೆ ಪೂರ ಇರಿನ ಚಾನೆಲ್ದ ಲಿಂಕ್ ಶೇರ್ ಮಲ್ತೊಂದೇ ಪೂರ ಸಬ್ಬು ಮಲ್ಪೆರ ಪಂಡೆ ಬೊಕ್ಕ ಎನ್ನ ಡಿಜೆದ ಗ್ರೂಪ್ ಉಂಡು ಅವೆಟ್ಟು ಚಾನೆಲ್ ಅಪ್ಡೇಟ್ ಮಲ್ಪುವೆ. ಥ್ಯಾಂಕ್ ಯು ರಕ್ಷಿತನ್ನ. ಇರ್ನ ಡಿಜೆ ಸೆಟ್ಗೆ ಎಲ್ಲ ಪದ್ಯ ಪಂಡ್ರೆ ಬೋಡಂಡ ಎಂಕುಳು ಬರ್ಪ ರಕ್ಷಿ ಅನುಕೂಲ ಬತ್ತೇರು ಹಾಯ್ ಸಂಪು ಎಲ್ಲಿದ್ಯಪ್ಪ ಅಂದು ಆರು ಪ್ರೀತಿಯಕ್ಕನ ಲೈವ್ ಹಿಡಿದ್ದೇರು ಈ ಓಡೆ ಬೋದಿತ್ತೆ ತೋರ್ತು ಸುದ್ದಿಜಿ ನಿನ್ನ ಡಿಜೆಗೊಲ್ಲ ಸಿಂಗರ್ ಬೋರ್ಡನ್ನ ಪಲ್ಲೆವೆ ಎಂಕುಳ ಅರ್ಧ ಪದ್ಯ ಪರ ಪನ್ಪ ಶ್ರೀನಾಥ್ ಬಾಮ ಬಂದರು ಅನ್ನೋದಿಲ್ಲ ಅಂದ್ಯ ಓಡ್ಲಿ ಎಂಕುಳು ರಕ್ಷಿತ್ ಹಾ ಬ್ರೋ ಕುಡ್ಲ ಡಿಜೆನ ದಕ್ಕುಲ ನಮ್ಮ ಮಕ್ಕಳ ಪರಿಚಯ ಬ್ರೋ
ನಮಕ್ ಪರಿಚಯ ಬ್ರೋ ಅಂದಿರು ಓ ಅಂದ ಆ ಬ್ರೋ ಕುಡ್ಲ ಡಿ ಜೆಸ್ ದಕ್ಕಲು ನಮ್ಮ ಪರಿಚಯ ದಕ್ಕಲು ಬ್ರೋ ಅಂದೆ ಓಕೆ ಓಕೆ ಇಸ್ತ್ರಿ ಹಾಲು ಆಪುಂಡು ಪಣದಲ್ಲೇರು ದಾದತ್ತೆ ರಕ್ಷಣೆಗಳು ನಮ್ಮದು ಭಾರಿ ರಜಕಿ ಅಪ್ಪ ಅವನದಲ್ಲೇರು ಶ್ರೀನಾಥ್ ಹೇಳ್ತಂದಲ್ಲೇರು ತ್ರಿಶಾನ ಸುದ್ದಿಜ್ಜಿ ಅವನದಲ್ಲೇರು ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ ಯಾರೆಲ್ಲ ಲೈವ್ಗೆ ಲೈಕ್ ಕೊಡಲಿಲ್ಲ ಪ್ಲೀಸ್ ಲೈಕ್ ಮಾಡಿ ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಮತ್ತು ನಾವು ಕಾಯುತ್ತಿರುವ ಒಂದಕ್ಕೆ ಆದಷ್ಟು ಬೇಗ ಆಗಲಿ ಅಂತ ನಮಗೆ ಆಶೀರ್ವಾದ ಮಾಡಿ ಹಾಗೆಯೇ ನಾವು ಕಾಯುತ್ತಿರುವ ವಾಚವರ್ಸ ಬೇಗ ಆಗಲಿ ಅಂತ ಆಶೀರ್ವಾದ ಮಾಡಿ ಹಾಗೆಯೇ ನಾವು ಕಾಯುತ್ತಿರುವ ಮೋನಪ್ಪನ್ನ ಬೇಗ ಆಗಲಿ ಅಂತ ಆಶೀರ್ವಾದ ಮಾಡಿ ಒಂಜಿ ಪದ್ಯ ಅನ್ಕನ ಎಲ್ಲಿ ಆವು ಪಲ್ನೆ 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 ಮುನಿಸುತ್ತರವೆ ಪನ್ಕನ ಅಂದ ಮುನಿಸುತ್ತರವೆ ಪನ ಮಸ್ತ್ ದಿನ ಆಡದ ದಿನಕರನ್ನೇ ಉಲ್ಲರ ಇತ್ತಡೊಂಜಿರಿ ಪದ್ಯ ಡೆಡಿಕೇಟ್ ಅವೇ ನಮ್ಮ ಲೈವಲ್ಲಿ ದಿನಕರಣ್ಣ ಎಂಬ ಅವರು ಮಸ್ಕತ್ತಿನಿಂದ ಜಾಯಿನ್ ಆಗಿದ್ದಾರೆ. ಸೊ ಅವರಿಗೆ ಅನಂತ ಅನಂತ ಧನ್ಯವಾದಗಳು ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಮತ್ತು ಲೈವಿಗೆ ಬಂದಿದ್ದಕ್ಕೆ. ಸೊ ಅಮ್ಮಗ ಒಂಜಿ ಆಯ್ ಪಲ್ಲೆ ಹಲೋ ಅಮ್ಮ ಎಂಚ ಉಳ್ಳರು ಸೌಖ್ಯನೇ ವನಸಾಡೆ ದಾದೆ ಕಾಜಿಪ್ಪು ದಿನಕರಣ್ಯ ಥ್ಯಾಂಕ್ ಯು ಪಣದಲ್ಲೇರು ಓಕೆ. ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ ಕರಿಮುಗಿಲ ಬಾನಿನಲ್ಲಿ ಮಿಂಚರಳಲು ತಾರೆಗಳು ಮೈಯ ಬಳಸಿ ಜುಮ್ಮೆನ್ನಲು ನವಭಾವ ತುಂಬಿ ತುಂಬಿ ಮನ ಹಾಡಲು ತೆರೆದಂತಿದೆ ಭಾಗ್ಯದ ಬಾಗಿಲು ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ ಎಷ್ಟೊಂದು ಕಾಲದಿಂದ ಹಂಬಲಿಸಿದೆ ನೀ ಬಂದು ಸೇರಿ ನನ್ನ ಮುದಗೊಳಿಸಿದೆ ಜೀವನದ 100 ಕನಸು ನನಸಾಗಿದೆ ಮುನಿಸೇತಕ್ಕೆ ಈ ಬಗೆ ಮೂಡಿದೆ ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ ಹೊಸ ಬಾಳ ಬಾಗಿಲಲ್ಲಿ ನಾವೀ ದಿನ ನಿಂತಿರುವ ವೇಳೆಯಲ್ಲಿ ಏಕೀ ಮನ ವಾಗರ್ತದಂತೆ ನಮ್ಮ ಈ ಮೈಮನ ಜತೆ ಸೇರಲು ಜೀವನ ಪಾವನ ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ ಹಿತವಾಗಿ ನಗಲು ಬಾರದೆ. ಥ್ಯಾಂಕ್ ಯು ಸೋ ಮಚ್ ಬ್ರೋ ಮಾತೇನಲ್ಲ ಸಪೋರ್ಟಿಗೂ ಓಕೆ ಸಪೋರ್ಟು ಎಲ್ಲರೂ ನಮ್ಮ ಅಣ್ಣ 922 ಶೀಘ್ರದಲ್ಲಿ ಒಂದಕ್ಕೆ ಆಗುತ್ತೆ. ಥ್ಯಾಂಕ್ ಯು ಹೊಡಿರೋ ಚಪ್ಪಾಲೆ ಬಕ್ಕ ಸಪೋರ್ಟ್ ಮೆಸೇಜ್ ಪಾಡೊಂದುಲ್ಲಾರ ಥ್ಯಾಂಕ್ ಯು ಸೋ ಮಚ್. ದಿನಕರನ್ನೇ ಈರು ಒಲ್ತು ಲೈವ್ ಮಲ್ಪುನು ಯಾನು ದುಬೈಡುಲ್ಲ ದಿನಕರನ್ನ ದುಬೈಡ್ದು ಲೈವ್ ದಿನೋಲ 8:30 ಇರ್ದು ಊರ್ದ 8:30 ಇರ್ದು 11 ಗಂಟೆ ಹಿಡಿದು ದಿನೋಲಪ್ಪು ಐರೇ ಟೈಮ್ ಇತ್ತನ ಬಲೇವೆ ದಿನೋಲ ಬೊಕ್ಕ ಸಂಡೆ ಕಾಂಡೆ 10 ಗಂಟೆಗೆ ಊರ್ದ 10 ಹಿಡ್ದು 12 ಗಂಟೆ ಬಿಟ್ಟ ಬೊಕ್ಕ ಬೈಯರ್ಡು 7 ಗಂಟೆ ಹಿಡ್ದು ರಾತ್ರಿ 10 ಗಂಟೆ 11 ಗಂಟೆ ಹಿಡಿದು ಜನ ಇತ್ತಿನಾತ್ಲಕ ದಿನೋಲ 2 ಗಂಟೆ 3 ಗಂಟೆ ಇಂಚ ಮನ್ಪು ಅವೇ. ಥ್ಯಾಂಕ್ ಯು ಸೋ ಮಚ್ ಜಾಯ್ನ್ ಆ ಪಡ ಏಪಲ್ ಆಲೆ ಸಪೋರ್ಟ್ ಮನ್ಪ್ಲೆ ಸೂಪರ್ ಬಣ್ಣದಲ್ಲಿ ಥ್ಯಾಂಕ್ ಯು ಸೂಪರ್ ಬಣ್ಣದ ಶ್ರೀನಾಥ್ ಥ್ಯಾಂಕ್ ಯು ಮಾತೇನೋ ಸಪೋರ್ಟ್ ಥ್ಯಾಂಕ್ ಯು. ಎಲ್ಲರೂ ಸಪೋರ್ಟ್ ಹಾಕಿದ್ದೀರಿ ತುಂಬ ಖುಷಿಯಾಗಿದೆ ನಿಮ್ಮ ಸಪೋರ್ಟನ್ನು ನೋಡಿದ್ದಾರೆ. ಓಕೆ ಓಕೆ ಅನ್ನುತ್ತಿದ್ದಾರೆ ಮುಗುದೇ ಬಣ್ಣದಲ್ಲಿ ಓಕೆ ಅನ್ನುತ್ತಿದ್ದಾರೆ ದಿನಕರಣ್ಣ. ಕಾರ್ತಿಕ್ ಪುತ್ರರು ಗುಡ್ ನೈಟ್ ಬಣ್ಣದಲ್ಲಿ ಥ್ಯಾಂಕ್ ಯು ಕಾರ್ತಿಕ್ ಅಣ್ಣ ಶುಭರಾತ್ರಿ ಮಾತೆಲ್ಲ ನಮ್ಮ ತುಳುಟೆ ಶುಭರಾತ್ರಿ ಬನ್ಕ ಕಾರ್ತಿಕ್ ಅಣ್ಣಗೆ ಎಲ್ಲರೂ ಶುಭರಾತ್ರಿ ಬನ್ನಿ.
ಸಂಸು ಕಬಕ್ ಬತ್ತೀರು. ಹಾಯ್ ಸಂಸಣ್ಣ ಎಂಚ ಉಳ್ಳಾರು ಸೌಖ್ಯನೇ ಒಣಸಾಂಡೆ ದಾದೆ ಕಜಿಪು ವೆಲ್ಕಮ್ ಟು ಲೈವ್. ಒಂಜಿ ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಪ್ಲೆ. ಅಂಚೆನೆ ಈ ಚಾನೆಲ್ ಸಬ್ಸ್ಕ್ರೈಬ್ ಮಲ್ತದಾರ ಪಂದು ಎನ್ನಿವೆ ಮಲ್ತ ಜಡ ಮಂತ್ ಬಿಡ್ಲೆ ಅಡೆ ನಮ್ಮ ಕೆಲಸ ಮುಗಿಯೋಣ ಬಕ್ಕ ವೀಡಿಯೋ ತೊಗೊಂಡಿತ್ತಡ. ಸೊ ಎಂಕಲ್ನ 1 kg ಅರ್ನಿಡ್ ಸಪೋರ್ಟ್ ಮಾಡ್ತಿನಕ್ಲೆಗ್ ಎಂಕಲ್ ಪೂರ ನೆನಪು ದೀಪ ಬಕ್ಕ ಎಲ್ಲಂಜಿ ಲೈವ್ ದಾನಿ ಪುದಾರ್ ಪನ್ಪ ಮಾತೇನಲ್ಲ ಏರ್ ಮಾತು ಎಂಕ್ಲೆ ಸಪೋರ್ಟ್ ಮಂದಿರಕ್ಲೆ ಪೂರ ಪುದಾರ್ಲೆ ಎತ್ತುವಂಕ ಮೈಕೋಡು 1,000 ಜನಗಳ ಹೆಸರು ಲೈಂಡ್ ಪನ್ಪಿನಿ 10 ಜನ ಪಂಡ್ರೆ ಆವಂದು ಅಂಡಲ ಮಲ್ಲೆಚ್ಚಿ ಹೃದಯ ಹಿಡ್ದು ಎಂಕ್ಲು ಇರೇಗ ಒಂದು ಮನ್ಪ ಆಶೀರ್ವಾದ ಎಂಕ್ಲು ಮನ್ಪುಜ ಪಂಡ ಒಂದು ಮನ್ಪ ಎಂಚನ ದಿನ ಒಂಜಿ ಪನ್ಪೇರು ಪ್ರೀತಿ ಪ್ರೀತಿ ಪ್ರೇಮ ಅವು ಪ್ರೀತಿ ಪ್ರೇಮ ಅತ್ತು ನಮ್ಮ ಒರಿಜಿನಲ್ ಪ್ರೀತಿ ಪ್ರೇಮ. ಹೊಸ ಜನ ಬತ್ತೀರು ಮಣಂದುಲೇರು ಆರು ಹೊಸ ತತ್ತಿ ಅಕ್ಕಲು ದುಮ್ಮದಾಕುಲೆ ಕೋಡೆಲ್ಲ ಬೈದೇರು ಮುರಲ್ಲ ಬೈದೇರು ಬನ್ನಿ ಬನ್ನಿ ಜನ ದಿನಕರನ್ನೇ ಪೊಸತ್ತಾರು ಇನ್ನಿ ಬತ್ತೀನಿ. ಸೊ ಏರ್ ಮಾತಾ ಉಳ್ಳಾರ ಪ್ಲೀಸ್ ಸಪೋರ್ಟ್ ಮಾಡ್ಪ್ಲೆ ಎಂಕ್ಲೆಗ್ ಸಬ್ಸ್ಕ್ರೈಬ್ ಮಾಡ್ಪದಾಕ್ಲು ಸಬ್ಸ್ಕ್ರೈಬ್ ಮಾಡ್ಪ್ಲೆ ಲೈಕ್ ಮಾಡ್ಬಿಡಕ್ಲು ಲೈಕ್ ಮಾಡ್ಪ್ಲೆ ಬೊಕ್ಕ ಕುಡ್ಲದ ಪ್ರಶ್ನೆಗೆ ಉತ್ತರ ಕೊರಲೆ ಒರಿಯೋರಿ. ಆ್ಯಕ್ಚುಲಿ ಫೇಸ್ಬುಕ್ ಕೊಡಿಯನ್ನ ಏತ್ ಜನ ಫ್ರೆಂಡ್ ಉಳ್ಳೇರು ಬಂದ್ರೆ ಅಲ್ಲಿ ನಾನು ಇತ್ತಿನಕ್ಲೆ ಪೂರೇರೆಲ್ಲ ಫ್ರೆಂಡ್ ರಿಕ್ವೆಸ್ಟ್ ಕಡಪುರದಾಕಲೆ ಅಪ್ರೂವಲ್ ಮನ್ಪುಯರು ಬಟ್ ಇನ್ನೇನು ಫೇಸ್ಬುಕ್ ಕೂಡ ಶೇರ್ ಮಂತದಿನಿ ಸುಮಾರು ಪೂರ ಬರ್ಪುಜಿರ್ದಾಯ ಗೊತ್ತಾಪುಜಿ 1,000 ಜನ ಉಳ್ಳೇರ ಅಂತ ಫೇಸ್ಬುಕ್ ಕೊಡೆಯನ್ನ ಅಕ್ಕುಲ್ ದಾಯ ಲೈಕ್ ಮನ್ಪುಜೇರು ಸಬ್ಸ್ಕ್ರೈಬ್ ಮನ್ಪುಜೇರು ಗೊತ್ತುಜಿ ಹೊಸ ಜನ ಬತ್ತೇರು 1,000 ಜನ ಹೊರ ಊಹೆ ಮನ್ಪುಳೆ ಏತ್ ಜನ ಅಂದು ಎಡೆಪ್ಪುಳು ಒಂದೊಂದುಳ್ಳೇರು. ಓಕೆ ರಕ್ಷಣೆ ಯಾನೊಂಜಿ ಕೊಡೆ ಬಂದಿತ್ತೆ ಒಂಜಿ ಬೂಕು ಪುರ ಕಡಪುರಳಿಯ ಬಂದು ತೂಯಾರ ನಿಕುಲು ಚೆಕ್ ಮಂತಾರ ರಕ್ಷಣ್ ನಾರಾಯಣ್ ಬಾವ ಸಂಸನ್ನದಾದ ಸ್ಪೆಷಲ್ ಈ ನೀರೆಗ್ ಬೊಕ್ಕ ಎಂಚೆತ್ತನೆ ಇನ್ನಿತ್ತ ದಿನಪುರ ಎಡೆತ್ತನೆ ಶೆಟ್ಟು ದಿನಕರಣ ಇರ್ನ ಊರು ಪಣದಿಲ್ಲ ಎನ್ನ ಊರು ಪರಂಗಿಪೇಟೆ ಅಣ್ಣ ಪರಂಗಿಪೇಟೆ ಇರ್ನ ತೋಡಾರತೆ ತೋಡಾರು ಒಲ್ಪಂದು ಇಂಕ್ಲ ಗೊತ್ತುಜಿ ಬಟ್ ಓಕೆ ಕೇಂತೇರಿ ಒನ್ಗ ಬಲೆ ಬಲೆ ಜನಕುಲೆ ಏರ್ ಮಾತಾ ಲೈವ್ ಇಡುಲ್ಲರ ಒಂಜಿ ಲೈಕ್ ಕೊಡ್ದು ಸಪೋರ್ಟ್ ಮನ್ಪ್ಲೆ ಅಂಚೆನೆ ಏರ್ ಮಾತಾ ಸಬ್ಸ್ಕ್ರೈಬ್ ಮಾಡ್ತಿದ್ದಾರ ಪ್ಲೀಸ್ ಸಬ್ಸ್ಕ್ರೈಬ್ ಮನ್ಪ್ಲೆ. ಯಾನೊಂಜಿತ್ತೆ ಪ್ರಶ್ನೆಗೇನುವೆ ಮಂಗಳೂರು ಯಾವ ಐತಿಹಾಸಿಕ ಬಂದರಿನಿಂದ ಮಧ್ಯಪ್ರಾಚ್ಯಕ್ಕೆ ವ್ಯಾಪಾರ ನಡೆಸುತ್ತಿತ್ತು? ಮಂಗಳೂರು ಯಾವ ಐತಿಹಾಸಿಕ ಬಂದರಿನಿಂದ ಮಧ್ಯಪ್ರಾಚ್ಯಕ್ಕೆ ವ್ಯಾಪಾರ ನಡೆಸುತ್ತಿತ್ತು? ಮನಸಾಂಡು ಕಜಿಪು ತೌತೆ ಪಣದುಲ್ಲ ಅರೆ ಎಂಕ್ಲ ಸೇಮಿ ಎನ್ನಲು ನನ್ನದು ತೌತೆ ಬಂಡೇರು ಪಂಡೆ ಸೆಟ್ ದಿನಕರಣ್ಣೆ ತೋಡಾರು ಮೂಡಿಬಿದ್ರಿಡು ಬಂಡೇರು ಓ ಅಂದೆ ಓಕೆ 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 ಎಂಕಲ್ ಪಂಡ ಊರುಡು ಜಾಸ್ತಿ ತಿರುಗದಿಜೆ ಅಂಚ ಅದು ಗೊತ್ತುಜ್ಜಿ ಅಂಚ ಮೂಡುಬಿದ್ರೆಗಳ ಹೊರಾಣಿ ಬೈದಿನ ಅಂದೆ ನಾನು. ಬೊಕ್ಕ ಎಲ್ಲಿದ್ದೀರಲ್ಲ ನಮ್ಮ ಫ್ರೆಂಡ್ಸ್ನವರು ಬನ್ನಿ ಬನ್ನಿ. ಬೊಕ್ಕ ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಗೊತ್ತುಂಟ ಯಾರಿಗಾದರೂ? ಮಂಗಳೂರು ಯಾವ ಐತಿಹಾಸಿಕ ಬಂದರಿನಿಂದ ಮಧ್ಯಪ್ರಾಚ್ಯಕ್ಕೆ ವ್ಯಾಪಾರ ನಡೆಸುತ್ತಿತ್ತು? ಆಲ್ವಾಸ್ 2 ಕಿಲೋಮೀಟರ್ ಓ ಅಂದೆ ಓಕೆ ಓಕೆ ಆಲ್ವಾಸ್ ತಕ ಐತಲೆ ಓಕೆ 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 ಅಂಚ ಊರು ಪೋಯರ ಮೀನಿ ಅತ್ತ ನನ್ನ ಪೋಡೆ ಮಲ್ಪೆ ಓ ತಪ್ಪು ಕುಡ್ಲ ಉಡುಪಿ ಅತ್ತೆ ಬನ್ನಿ ಮಂಗಳೂರು ಅರ್ನ ಅಲ್ತ ಪುದರಡು ಒಂಜಿ ಎಡ್ಡೆ ಕಾಮಿಡಿ ಅನ್ನುಳ್ಳೇರು ನಮ್ಮಡ ಫೆಬ್ರವರಿ ಬತ್ತೀನಿ ಓ ಅಂದೆ ಓಕೆ 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 ಎವ್ರಿ ಇಯರ್ ಪೋಯರಂಡೆ ಎವ್ರಿ ಇಯರ್ ಪೋಪಾರೆ ಅತ್ತು ಆಜಿ ತಿಂಗಳು ಪೋಪಾರೆ 2 ವರ್ಷ ಬರೋಣ. ಬೋಳಾರ್ ಈಸ್ ದ ಕರೆಕ್ಟ್ ಆನ್ಸರ್. ಬೋಳಾರ್ ಬಂದರು ಕರೆಕ್ಟ್. ಲಕ್ಷದ್ವೀಪ ತಪ್ಪು ಸಂಸನ್ನ. ಬೋಳಾರ್ ಬಂದರು ಇಸ್ ದ ಕರೆಕ್ಟ್ ಆನ್ಸರ್.
ಮಂಗಳೂರಿನ ಯಾವ ಹೂವನ್ನು ಮಂಗಳೂರು ಹೂ ಎಂದು ಕರೆಯುತ್ತಾರೆ? ಅಂದೇ ಇಯರ್ಗ್ ಬಂದಿರು. ಓಕೆ 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 ವರ್ಷಗೊರತೆ. ಓಕೆ ಓಕೆ. ಕ್ಯೂ ಅನ್ನೋದಿಲ್ಲ. ರಕ್ಷಣ್ ಕುಲಾಲ್, ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಸಿಗಲಿಲ್ಲ ನನಗೆ. ದಾಸವಾಳ ತಪ್ಪಿ ಹೆಂಚಿನೇ ದಾಸವಾಳ. ರಕ್ಷಣ್ ಕುಲಾಲ್, ನಾನೊಂದು ಪ್ರಶ್ನೆ ಕೇಳಿದೆ, ನನಗೆ ಬುಕ್ ಮತ್ತು ಬೊಟ್ಲಿಕ್ಕೆ ಅಂತ ಕೊಡ್ತೀರಾ ಅಂತ, ನೀವು ಮಾತಾಡಲಿಲ್ಲ ಅದರ ಬಗ್ಗೆ. ಮಲ್ಲಿಗೆ ಇಸ್ ದ ಕರೆಕ್ಟ್ ಆನ್ಸರ್. ಮಲ್ಲಿಫು. ಮಂಗಳೂರಿನ ಯಾವ ಪ್ರಮುಖ ರಸ್ತೆಯನ್ನು ಪಿಲಿಕುಲ ವಿಜ್ಞಾನ ಕೇಂದ್ರ ಪ್ರಸಿದ್ಧಗೊಳಿಸಿದೆ? ಸಂಸನ್ನೆ ಮಲ್ಲಿಗೆ ಬಣದುಲೇರು ಕರೆಕ್ಟ್ ಆನ್ಸರ್. ರಕ್ಷಣೆ ಇತ್ತೆ ಬಣದುಲೇರು. ಓಕೆ. ಯಾನು ಅವು ಬುಕ್ ಬಂತ ಕ್ವೆಶ್ಚನ್ ಬುಕ್ ಪುರ ಊತ ಬಗ್ಗೆ ಕೇನೊಂದಿಲ್ಲ ಇತ್ತೆದಾದ ಇತ್ತೆ ಕೇನೋನಾ. ಓಕೆ 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 ఒక మరప్పుడు ಬರ್ಪೇರ ಏಪನ ಫ್ಲೈಟ್ ಟಿಕೆಟ್ ಉಂಟಾರ ಗೊತ್ತು ಏಪಂದು ಪನ್ಪ್ಯಾನ್ ಬಟ್ ರೆಡಿ ಪಡದ ಐಕ್ ಪಡದ ಎಲ್ಲ ತಿಕ್ಕಂಡು ಎಡ್ಡೆ ಎತ್ತಂಡು ಸಂಸನ್ನ ಗೊತ್ತಿಲ್ಲ ಪಣ್ಣೊಂದುಲ್ಲೇರು. ಮಲ್ಲಿಗೆ ಇಸ್ ದ ಕರೆಕ್ಟ್ ಆನ್ಸರ್. ಅವು ಪಣ್ಣದ ಆಂಡು ಮಲ್ಲಿಗೆ ಕರೆಕ್ಟ್ ಆನ್ಸರ್ ಅವೇ ಸಂಸನ್ನ ಶ್ರೀನಾಥ್ ಪಂಡೇರು. ಸೊ ನೆಕ್ಸ್ಟ್ ಕ್ವೆಶ್ಚನ್ ಪೋಪಿನಿ ನಾನು ಇರ ಅವು ಬೊಕ್ಕೊಂಜಿ ಕ್ವೆಶ್ಚನ್ ಗೊತ್ತಿಜ್ ಬನ್ನ. ಓಕೆ ನಾಪ ಆಯ್ತಾ ಅಲ್ಪದ ಕೈತಳ್ದಕ್ಲೆ ಗೊತ್ತುಂಡ ತೂಕ. ಮಂಗಳೂರಿನ ಯಾವ ಪ್ರಮುಖ ರಸ್ತೆಯನ್ನು ಪಿಲಿಕುಲ ವಿಜ್ಞಾನ ಕೇಂದ್ರ ಪ್ರಸಿದ್ಧಗೊಳಿಸಿದೆ? ಆಯ್ಡ ಪಂಡೆ ಇತ್ತೆ ಪಂಡೆ. ಓಕೆ 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 ಎಸ್. ಓಕೆ ಓಕೆ. ಅಲ್ಲಿ ಆ ಬದಿಯಲ್ಲಿ ಇರುವವರು ಇದ್ದಾರೆ ಕೆಲವರು, ಅವರು ಏನು ಹೇಳ್ತಾರೆ ನೋಡು ಆಯ್ತಾ. ಆಚೆ ಶಂಸನ್ನ ನಿಮಗೆ ತುಳು ಅರ್ಥ ಆಗ್ತದಲ್ಲ ನಾವು ಮಾತಾಡಿದ್ದು, ಅಲ್ಲ ಕನ್ನಡ ಮಾತಾಡ್ಬೇಕಾ? ರಂಜಿತ್ ಬ್ರೋ ಬತ್ತೇರು ದಾದಿ ಆಪಲ್ ನವೀನ್ ಬ್ರೋ ಬನೊಂದುಲ್ಲೇರು ದಾದಾ ಆಪಲ್ ನವೀನ್ ಬ್ರೋ ಓಳ್ಳಾರು ರಂಜಿತನ್ನ ಇರು ಒಂಜಿ ಮೆಸೇಜ್ ಮಾಡ್ದು ಪೋಪಿನಾರು ಬೊಕ್ಕ ಬರ್ಪಿನೇಜಿ ಓಡೆ ಪೋಪಾರಿ ಇರು ಪ್ರೀತಿಯ ಕನ್ನಡನ ಕೋಡೆ ಇರೇನಿಲ್ಲ ಟಾರ್ಚ್ ಬತ್ತು ನಾಡ್ನಿ ಬೊಕ್ಕ ಎಂಕುಲು ನಾಡ್ದು 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 ಬಚ್ಚಿಗೋಣ ಎಂಕುಲಿ ದಾದಾ ಸ್ಪೆಷಲಾ. ಓಕೆ ಓಕೆ ಎಂಕ ತೌತೆದ ಚಿಲ್ಲಿ ತೌತೆ ಚಿಲ್ಲಿ ಚೂರು ಬಿಸಿ ಇತ್ತೆ ಬ್ರೋ ಅಣ್ಣಂದಿಲ್ಲ. ಓ ಅಂದೆ ಮಲ್ಲೆಜಪ್ಪ ಮಲ್ಲೆಜಿ ನೋ ಪ್ರಾಬ್ಲಮ್. ನಿಕ್ಕಲ್ನ ಬಿಸಿ ತರ ನೋಡ್ರು ಎಂಕಲ್ನ ದಾದಾತೆ ಅವು ತೊಂದರೆಜಿ ನಿಕ್ಕಲ್ನ ಬೇಲೆ ಆಯ್ ಬೊಕ್ಕನೆ ಫ್ರೀ ಉಪ್ಪುನಾಗನೇ ಬಲೆ ಅವೇ ಎಂಕುಲ್ ಪಕ್ಕಡಕ್ಕೆ ಏನು ನೋಡಬೋದಿತ್ತಾರೆ ದಾದಾ ಅಂತ ಬೊಕ್ಕ ಎಂಕಲ CCTV ಉಂಡು ಮಾತಾಕೊಡಿಲ್ಲ ಎಂಕುಳು CCTV ಉಡ್ತು ಒಂದು ಏರು ಓಡೆ ಪೋಂದುಲ್ಲೇರೆ ಎಂದು ಸಂಸುಕ ಬೊಕ್ಕ ಎಂಕ ತುಳುನಾಡ ಭಾಷೆ ಬರ್ಪುಣು ಮಂಡೇರು. ಓಕೆ 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 ನೋ ಪ್ರಾಬ್ಲಮ್. ಜಸ್ಟ್ ಡೌಟ್ ಹುಡುಕೇನೆ ಅವೆ ಕೆಲವರೆ ತುಳುಕು ಆತೊಂದು ಉಪ್ಪು ಜರಂಚ. ಸುಮಕ್ಕ ಬತ್ತೇರು ಲೈಕ್ ಕೊರಿಯ ಬಂಡೇರು. ಹಾಯ್ ಸುಮಕ್ಕ, ವೆಲ್ಕಮ್ ಟು ಲೈವ್. ಎಂಚ ಉಳ್ಳಾರು ಸೌಖ್ಯನೇ? ಈ ಅನ್ವಿತಕ್ಕ ಪೋಯರ ಅಂತ ಪಿನ್ ದೆಪ್ಪುವ. ಥ್ಯಾಂಕ್ ಯು ಲೈವ್ ಬತ್ತಿರೇಕು ಸುಮಕ್ಕ. ನವೀನ್ ಬ್ರೋ ಎನ್ನ ಪುದರ್ಡು ಒರಿ ಫೇಕ್ ID ಮಲ್ತದೆ ಪ್ರೀತಿ ಅಕ್ಕನ ಲೈವ್ಗೂ ಪಾತೆರೊಂದು ಉಳ್ಳೆ ಇತ್ತೇನೆ ಪಂಡೆ ಯಾನು ಒರಿಜಿನಲ್ ಅವೇ. ಓ ಅಂದೆ. ಓಕೆ 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 ಅವತ್ತ ಕೆಲವು ಆಂಡಿ ಮೊನ್ನೆ ಗೋಪಾಲ್ ಹೆಚ್ಚಿಲ್ಲ ಪಣೊಂದಿತ್ತೆ ರಂಚೆನೆ ಹೌದಾಯ ಗಂಚ ಮನ್ಪುಣ್ ಗೊತ್ತು ಜೊತೆ ಸುಮಾ ಹೆಚ್ಚು ಯಾನು ಸೂಪರ್ ಪಣೊಂದಿಲ್ಲೇರು. ರಂಜಿತ್ ಸಾಲಿಯನ್ನು ಎನ್ನ ಸಬ್ಸ್ಕ್ರೈಬ್ 159 ಅವೇ ನವೀನ್ ಬ್ರೋ ಪಣೊಂದಿಲ್ಲೇರು. ಓಕೆ 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 ಅವು ತೂಪ್ಯಾನ್. ಎಸ್ ಕರೆಕ್ಟ್. ಓಕೆ ಓಕೆ ಥ್ಯಾಂಕ್ ಯು. ಅವೊಂಜಿ ನಾರಾಯಣ ಬಾಬು ನೆನಪುದಿಲ್ಲ ಅವ ಎರಡೆಲ್ಲ ರಂಜಿತ್ ಒಂದು ಪುದರ್ ಬತ್ತಿ ಸಾತಿಗೆ ಹೊರ ಸುರು ಸಬ್ಸ್ಕ್ರೈಬ್ ಮಾಡ್ತೂಲೆ ಎಂಕೋಲ ನೆನಪಾಯ್ಜಿನಲ್ಲ ಒಂಜಿ ವೇಳೆ ಅರ್ನ 159 160 ಹತ್ತಂದಂಡ ಬೇತಕ್ಲೇನು ಡಿಲೀಟ್ ಮಂತಾಡ ಸೀದಾ ಡಿಲೀಟ್ ಮಾಡ್ಪೊಚ್ಚಿ ತೂಕ ದಾದ ಪಾತೇರ್ವೇರು ಗೊತ್ತಾಪಣತ ಸುಮ ಹಚ್ಚಿ ರಂಜಿತನ್ನೇ ಕಾಮೆಂಟ್ರಿ ಬರ ಮನ್ಪೇರು ಎಡ್ಡೆ ಎಂಚ ಅವು ನಂಗೆ ಗೊತ್ತಾಪುಣ ಎಂಚಾಂಡಲ್ಲ ಯಾನು ಸೂಪರ್ ಬಣ್ಣದಲ್ಲೇರು ಮನಸ್ಸಾಂಡೆ ಸುಮಕ್ಕ ದಾದೆ ಕಜಿಪು ಬೊಕ್ಕ ಎನ್ನ ಸಬ್ಸ್ಕ್ರೈಬ್ 150 ಅವೇ ನವೀನ್ ಬ್ರೋ ಬಂಡೇರು. ಓಕೆ ಓಕೆ ಗೊತ್ತಾನು 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 ನಮ್ಮ ನಾಡ್ಗ ತೊಂದರೆ ಹೆಚ್ಚಿ ಯಾನು ಪ್ರಶ್ನೆಗೆ ಏನೊಂದು ಉತ್ತರ ತಿಕ್ಕಿನೇ ಜತ ಮರ ಏರಿರ್ದಿಲ್ಲ ಅಂದಿ ನವೀನ್ ಬ್ರೋ ಪೊಕ್ಕಡೆ ಮರಳು ಪಾತಿರ್ವೇರು ಅಂದ. ಓಕೆ 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 ಬೊಕ್ಕ ಸುಮ ಹೆಚ್ಚಿ ಕಜಿಪು ಬಂಗುಡೆ ಬಂಡೇರು ಅಂದೆ ಈ ರೆಕಾರ್ಡರು ಪಂಡಾರ ಅಂದ ತಿರ್ನ ಲೈವ್ಡ್ ಪಂತ ಜಟ ಓಕೆ ನೆನಪುಜ್ಜಿ ಎಂಕ ಒಟ್ರಾಸಿ ಬಂಗುಡೆ ಒಂಜಿ ಸುದ್ದಿ ಬತ್ತನು ಒಯ್ಟು ಗೊತ್ತುಜಿ. ಮೈಲಾರಿ ಬತ್ತೀರು. ಹಾಯ್ ಮೈಲಾರಿ ಬ್ರದರ್ ಎಂಚ ಉಳ್ಳ ಹೇಗಿದ್ದೀರಿ? ಊಟ ಆಯ್ತಾ? ಚೆನ್ನಾಗಿದ್ದೀರಾ?
ಲೈವ್ಗೆ ಒಂದು ಲೈಕ್ ಕೊಡಿ. ಯಾರೆಲ್ಲ ಲೈಕ್ ಕೊಡಲಿಲ್ಲ ಪ್ಲೀಸ್ ಲೈಕ್ ಕೊಡಿ. ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮಗೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಸುಮಯ ಹೆಚ್ಚು ನಾನು ಸೂಪರ್ ರಂಜಿತ್ ಮನದಲ್ಲಿರಿ. ರಂಜಿತ್ ಅನ್ನ ಸುಮಕ್ಕಾಗ ಒಂಜಿ ಇಂದು ಬರೀಲಿ ಇದನ್ನೆಲ್ಲ ಕವನ ಆರು ಸೂಪರ್ ಪದ್ಯ ಮನ್ಪೇರು ಅರೆ ಒಂಜಿ ಪಲ್ಲೆ ಎಂಜಿನಂಡಲ್ಲ ಎಂಥ ಪ್ರಶ್ನೆಗೆ ಏನಂದುಲ್ಲೇರು ಪ್ರಶ್ನೆಗೇನ್ವೆ ಮಂಗಳೂರಿನ ಯಾವ ಪ್ರಮುಖ ರಸ್ತೆಯನ್ನು ಪಿಲಿಕುಳ ವಿಜ್ಞಾನ ಕೇಂದ್ರ ಪ್ರಸಿದ್ಧಗೊಳಿಸಿದೆ? ಗೋಪಾಲ್ ಹೆಚ್ಚು ಬತ್ತೀರು ಗೋಪಾಲ್ ಹೆಚ್ಚು ಎಂಚ ಉಳ್ಳರು ರಂಜಿತನ ಎಂಥ ಅವಸ್ಥೆ ಮಾರ್ರೆ ನೀವು ಒರಿಜಿನಲ್ ಡೂಪ್ಲಿಕೇಟಾ? ಗೋಪಾಲ್ ಹೆಚ್ಚು ವಾಮಂಜೂರು ಇಸ್ ದ ರೈಟ್ ಆನ್ಸರ್ ಕರೆಕ್ಟ್. ದಿನಕರಣ್ಯ ವಾಮಂಜೂರು ಪಂಡೇರು ತುಲ ಆರು ತೋಡಾಡ್ದಾರಂಡೆಲ್ಲ ಪಂಡೇರು ವಾಮಂಜೂರು ಅಂದ್ರೆ ನಿಕ್ಕಳು ವಾಮಂಜೂರು ದಾಖಲು ಮುಳುಳ್ಳೇರು ಮಾರ ಹಾಕ್ಲೇ ಗೊತ್ತುಜಿ ನಾನೆಲ್ಲ. ಬರ್ಸ ಕಮ್ಮಿ ಸುಬಕ್ಕ ಓಕೆ ಅಂದು ಮೂಡು ಶೆಡ್ಡೆ ಬಂದಿಲ್ಲ ಅಂದು ಶ್ರೀನಾಥ್ ಬತ್ತೀರಿ ಮೂಡು ಶೆಡ್ಡೆ ಅಂದು ಅವು ತಪ್ಪಿ ವಾಮಂಜೂರು ಒಂದು ಪಂದಾಂಡಾರ ಅವೇ ಬೊಕ್ಕ ಗೋಪಾಲ್ ಹೆಚ್ಚು ನನ್ನ ಡೂಪ್ಲಿಕೇಟ್ ಮಾಡಿ ಬಂದ ಮಾರೆ ಈಗ ಅವನೊಂದು ನೀವು ಒರಿಜಿನಲ್ ಈಗ ಇಲ್ಲಿ ನಾವು ನಿಮ್ಮನ್ನು ಒರಿಜಿನಲ್ ಅಂತ ಕನ್ಸಿಡರ್ ಮಾಡ್ಬೋದಲ್ಲ. ನಿಮ್ದು ಎಷ್ಟು ಸಬ್ಸ್ಕ್ರೈಬರ್ ಹೇಳಿ ನನಗೆ? ನಿಮ್ಮದು 21 ಸಬ್ಸ್ಕ್ರೈಬರಾ? ಬ್ಲೂ ಉಂಡತೆ ಯಾನು ಒರಿಜಿನಲ್ ಓಕೆ 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 ಅಕ್ಲೆ ಬ್ಲೂ ಪೂಜಾತಾ ಓಕೆ 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 ಸಾರಿ ಅವು ಮಂಡೇ ಪೋತಿಜೆ ಅನ್ಕ. ಮೈಲಾರಿ ಊಟ ಆಯ್ತಾ ಅಣ್ಣ ಕೆಲವು ಊಟ ಆಗಿದೆ ಅಣ್ಣ ನಿಮ್ದು ಆಯ್ತಾ? ನಮಗೆ ಪಲ್ಯ ಮತ್ತು ರೈಸ್ ಇತ್ತು ಸೇಮ್ ನಿನ್ನೆ ಹಾಗೆ. ನಿಮ್ಗೆ ಏನಿತ್ತು? ವೇಣೂರು ರಸ್ತೆ ಪಂಡೇರು ತಪ್ಪು ಸಂಸನ್ನ ಆಲ್ರೆಡಿ ವಾಮಂಜೂರು ರಸ್ತೆ ಅಂತ ಪಂಡೇರಾರು ಉತ್ತರ ಸರಿಯಾದ. ಗೋಪಾಲ್ ಹೆಚ್ಚು 21 ಸಬ್ಸ್ಕ್ರೈಬರ್ ಉಂಟು ಹೌದು ಪಂಡೇರು ಓಕೆ ಓಕೆ ಸರ್ ಓಕೆ. ಡೂಪ್ಲಿಕೇಟ್ ಮಾಡುವವರು ಎಷ್ಟು ದಿನ ಜಾಸ್ತಿ ದಿನ ಇರುವುದಿಲ್ಲ ಸರ್, ಅದು ಕಮ್ಮಿಯಲ್ಲೇ ಹೋಗ್ತಾರೆ ಅವರು, ಫೇಕ್ ಅಲ್ಲ. ಫೇಕ್ ಗೋಪಾಲ್ ಕಡೆ ಎಲ್ಲ ಲೈವಿಗೆ ಬತ್ತೀರು ಬಂಡೇರು ಓ ಅಂದೇ ಓಕೆ ಓಕೆ ಮಾಮು ಓಲ್ಲಿರು ಅಂದಿಕೇಂಡೇರು. ಮಂಗಳೂರಿನ ಯಾವ ಪ್ರಸಿದ್ಧ ಶಿಕ್ಷಣ ಸಂಸ್ಥೆ ಏನಪೋಯ ವಿಶ್ವವಿದ್ಯಾಲಯವನ್ನು ನಡೆಸುತ್ತದೆ? ಕರ್ಮ ಮಾರೆ ಲೈವ್ಗೆ ಪೋಯರ ಮನಸ್ಸಿಜ್ಜಿ ನೀ ಇಡೀ ದಿನ ಓ ಲೈವ್ಗಳ ಪೋತುಜಿ ಇನ್ನು ಪಂಡೇರು ಓ ಅಂದೆ ಚೆ ಅಂಚದಾದೆ ಅಂಚ ಮನ್ಪೊಚ್ಚಿ ನನಗೆ ಬ್ಲೂ ಕೊಡಿ ಅನ್ನ ಪಣದುಲ್ಲೇರಿ. ನಿಮಗೆ ನೀವು ಆಲ್ರೆಡಿ ಬ್ಲೂ ಇದ್ದೀರಿ, ನನ್ನ ಕಣ್ಣಿಗೆ ಬ್ಲೂ ಕಾಣ್ತಿದ್ದೀರಿ ನೀವು. ನಾನು ತೆಗೆಯಲಿಲ್ಲ ನಿಮ್ಮ ಬ್ಲೂ ಅನ್ನು, ನಿಮಗೆ ಕಾಣಲ್ವಾ? ನಮಗೆ ಬ್ಲೂ ಕಾಣ್ತಾ ಉಂಟು ಮೈಲಾರಿ ಅವರೇ, ನಾವು ಬ್ಲೂ ಕೊಟ್ಟಿದ್ದೇನೆ ನಿಮಗೆ. ಸುಮಾ ಅಕ್ಕ ನಾನು ಬರಲಿಲ್ಲ ಇವತ್ತು ನಿಮ್ಮ ಲೈವಿಗೆ ಬಂಡೇರು ಓ ಹೌದಾ ಓಕೆ 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 ಓಕೆ. ಸುಮಾ ಅಕ್ಕ ಸ್ವಲ್ಪ ಜಾಗ್ರತೆಯಲ್ಲಿರಿ, ಅವನು ಬಂದರೆ ಅವನು ನಾಳೆ ಪೂಜಿಂಕೆ ಆಯ್ತಾ? ಸುಮಾ ಅಕ್ಕ ಎಂಕ್ ಬರ್ರೆ ಆಯ್ಜಿ ಆ ಟೈಮ್ಡು ಚೂರು ಬ್ಯುಸಿ ಇತ್ತೆ ಓಕೆ ಬಂಡೇರು ಹೌದು ಗೋಪಾಲ್ ಪಣದೇರು. ಸುಮಾ ಅಕ್ಕ ಇದು ಎಂಥ ಡೂಪ್ಲಿಕೇಟ್ ಅವಸ್ಥೆ ಮಾರ್ರೆ, ಯಾಕೆ ಹೀಗೆ ಮಾಡ್ತಾರೆ ಜನರು? ನಿಟ್ಟೆ ಇಸ್ ದ ರಾಂಗ್ ಆನ್ಸರ್. ಬ್ಲೂ ಕೊಡಬೇಡಿ ಸುಮಕ್ಕ ಯಾರಿಗೂ ಬಣದಲ್ಲಿ. ಹೌದೌದೌದು ಬ್ಲೂ ಕೊಡಬಾರ್ದು. ಓಕೆ ಓಕೆ ಕಾಣ್ತಾ ಇದೆ ಬಂಡೆ ಮೈಲಾರಿ ಅವರೇ ಓಕೆ ಓಕೆ ಥ್ಯಾಂಕ್ ಯು. ಸುಮಯಚ್ಚು ಅದು ಗೊತ್ತಾಗುತ್ತೆ ಬ್ಲೂ ಇರಲಿಲ್ಲ ಗೋಪಾಲ್ಗೆ ಎಂದ ಹೌದಾ ಓಕೆ ಓಕೆ ಓಕೆ. ಹೂವೇನ ಸುಮಕ್ಕ ಕಡೆ ಬ್ಲೂ ಎಲ್ಲಿ ಹೋಯ್ತು ಬ್ಲೂ ಎಲ್ಲಿ ಹೋಯ್ತು ಅಂತ ಕೇಳಂದಿತ್ತೀನಿ. ಅವು ಇನ್ನಿಯ ಇರು ಕೇಳಿ ಕೋಡೆನಾ ಲೈವ್ ಹಾಳು ಮಾಡೋದಕ್ಕೆ ಬರೋದು ಬಣದಲ್ಲಿ. ಹೌದಾ ಓಕೆ 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 ನಾವು ಸ್ವಲ್ಪ ಜಾಗೃತರಾಗೋಣ. ಹಾಯ್ ಫ್ರೆಂಡ್ಸ್ ಹೇಗಿದ್ದೀರೆಲ್ಲರೂ ಲೈವಲ್ಲಿ? ಓಕೆ ರಂಜಿತ್ ಪರವಾಗಿಲ್ಲ ಒಂದೊಂದಲ್ಲಿ. ಲೈವಿಗೆ ಸಪೋರ್ಟ್ ಮಾಡಿದವರು ಸಪೋರ್ಟ್ ಮಾಡಿ, ಹಾಗೆಯೇ ಲೈಕ್ ಕೊಡದವರು ಲೈಕ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ. ಹೇಗಿದ್ದೀರಿ ಎಲ್ಲರೂ? ಊಟ ಆಯಿತಾ ನಿಮ್ಮದು? ಖಚಿತವಾದ ನಿಮಗೆ ಅಂತ ಹೇಳಿ ನಾವು ಕೇಳುವ ಸಣ್ಣ ಸಣ್ಣ ಪ್ರಶ್ನೆಗಳಿಗೆ ಉತ್ತರ ಕೊಡಿ, ಹಾಗೆಯೇ ನಮಗೆ ಸಪೋರ್ಟ್ ಮಾಡಿ. ಸುಮಕ್ಕ ನೆಕ್ಸ್ಟ್ ಬರ್ಪೇವೆ ಪಣದಲ್ಲಿ ಎಂಕ ರಂಜಿತನ ಸುಮಕ್ಕನ ಲೈವ್ ತೂಯಿಲಕ ಆತಂಡೆ ಕಡು ಬೈದಿರಿ ರಂಜಿತನ್ನ ಯಾನ ಹಾಯ್ ರಂಜಿತನ್ನ ಅಂದಲ್ಲ ಪಂಡೆ. ಓ ಅಂಚಂಡ ಅವಳ ಡೂಪ್ಲಿಕೇಟ್ ಮೈಲಾರಿ ಬ್ಲೂ ಎಂಥದೇ ಕನ್ನ ಅದರ ಬಗ್ಗೆ ಮಾಹಿತಿ ಕೊಡಿ.
ಬ್ಲೂ ಎಂಥದಕ್ಕಿಲ್ಲಣ್ಣ, ಅದು ಸುಮ್ಮನೆ ನಿಮ್ಮ ಒಂದು ವೇಳೆ ನಿಮ್ಮ ಚಾನೆಲ್ ಇದ್ದರೆ ನಿಮ್ಮ ಚಾನೆಲ್ನ ಡೀಟೇಲ್ಸ್ ಎಲ್ಲ ಇನ್ನೊಬ್ಬರಿಗೆ ನೋಡ್ಬೋದು ಇಲ್ಲಿ. ಅಂದರೆ ಅಲ್ಲಿ ಹೋಗಿ ನಿಮ್ಮನ್ನು ಕ್ಲಿಕ್ ಮಾಡಿದರೆ ನಿಮ್ಮಲ್ಲಿ ಚಾನಲ್ ಇದೆ, ಎಷ್ಟು ಸಬ್ಸ್ಕ್ರೈಬರ್ ಇದ್ದಾರೆ, ಮತ್ತು ಅವರಿಗೂ ನಿಮ್ಮ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಬೋದು ಅಷ್ಟೇ, ಮತ್ತೇನಿಲ್ಲ. ಇನಿ ಬೈಚೇರು ಮಾಡೋದಿಲ್ಲ ಎಂಚಿನಿ ಇನಿ ಬೈದಿರಿ ನಾನು ಆಯ್ ರಂಜಿತ್ ಅನ್ನಂದು ಪಾಡ್ದೆ ಇದು ತೂತು ಜರ ಅಂತ ಅಲ್ಲಕ್ಕ ಡೂಪ್ಲಿಕೇಟ್ ಬೈದೆ ನಾನು ಮೀನಿ ಯಾನ್ ಬಾರ್ದೆ ಆಯ್ ರಂಜಿತ್ ಅನ್ನ ಅಂದು ಕರೆಕ್ಟ್ ನೆನ್ಪುಂಡೆ ಎಂಕೆ ಕಡು ಯಾನ್ ಮಾತ್ರ ಅವು ತೂತುಜಿ ಅರ್ನ ಅಂದು ತೂತುಜಿ ನಮ್ಮ ಡಿ ಪಿ ತೂತುಜಿ ದಾದಂದು ಬಟ್ ರಂಜಿತ್ ಅಂದು ಇತ್ತನು ಪುದಾರ್ ಯಾನ್ ರಂಜಿತ್ ಅನ್ನ ಬರೆಯುತ್ತೆ ಹಾಯ್ ರಂಜಿತ್ ಅನ್ನ ಅಂದು 100%. ಮನನ್ನೇ ಬತ್ತಿರು ಹಾಯ್ ಮನ್ ಫಿಶ್ ಫಾರಮು ಕೂ ಬಣಂದುಲ್ಲೇರು ಮನ್ ಫಿಶ್ ಫಾರಮ್ ಹೇಗಿದ್ದೀರಿ, ಚೆನ್ನಾಗಿದ್ದೀರಾ, ಊಟ ಆಯ್ತಾ? ಸಾರಿ ನಿಮ್ಮ ಲೈವ್ಗೆಲ್ಲ ಬರ್ಲಿಕ್ಕೆ ಆಗೋದಿಲ್ಲ ಈಗ, ನಾನು ಸಾರಿ ಊರ್ದಾರ ತೀರು ಯಾನು ಐತಾರ ಬರ್ಪೇವೆ ಇರ್ನ ಲೈವ್ಗೆ ಟೈಮ್ ಒಪ್ಪನಾಗ ಸುಮ ಹೆಚ್ಚು ನಾರಾಯಣ ಸರಿ ಹರಿನಾರಾಯಣ ಬಣದುಲ್ಲೇರು ಮನ್ಫಿಶ್ ಎಂಚ ಉಳ್ಳಾರ ಕೇರಂದುಲ್ಲೇರು ಯಾನು ಸೌಖ್ಯ ಈರೆಂಚ ಉಳ್ಳಾರು ಮಕ್ಕ ಹಾಯ್ ಸುಮಕ್ಕ ಬಣದುಲ್ಲೇರು ಮನ್ಫಿಶನ್ನ ನನ್ನ ಹೈಡ್ ಮಾಡಿದ್ದಾರೆ ಬಣದುಲ್ಲೇರು ನಾರಾಯಣ ಕುಲಾಲ್ ರಕ್ಷನ್ ಬುರ್ರ ಬಣದುಲ್ಲೇರು ಮನ್ಫಿಶ ಮನಸಾಂಡೆ ಎನ್ನ ಮನಸ್ಸಾಂಡ ಅಣ್ಣ ಈರೆಂಚ ಉಳ್ಳಾರು ಸೌಖ್ಯನೇ ಮಹೇಶ್ ಅನ್ನತೆ ಇಂಕ ಮನ್ಫಿಶನ್ನಿಂದೇ ಬಂದು ಪೋಪುನಿ ಜೀವನ್ ಕುಮಾರ್ ಪಿರಬತ್ತೇರು ಜೀವನ್ ಕುಮಾರ್ ನವೀನ್ ಅಣ್ಣ ಇರ್ನ ಲೈವ್ಗೆ ಹೊಸ ಜನ ಬರ್ಪೇರಿತ್ತೆ ಬಂಡೇರು. ಓ ಥ್ಯಾಂಕ್ ಯು ಜೀವನ್ ಅಣ್ಣ. ಏತ್ ಜನಲ್ಲೇ ತೋರ ತೀರ್ನು ಆತು ಜನಲ್ಲೇ ತೋರ್ಲೆ ಸಚಿನ್ ಅನ್ನೇ ಬತ್ತೀರ ಆರೇನೆ ಸಚಿನ್ ಪೂಜಾರಿ ಹಾಯ್ ಪಣಂದಿರಿ ಹಾಯ್ ಸಚಿನ್ ಅಣ್ಣ ಇಂಚೊಲ್ಲರು ಸೌಖ್ಯನೇ ಉಂಡರೆ ದಾದೆ ಕಚಿಪ್ಪು ಒಲ್ಪದಾರೀರು ಜೀವನನ್ನೆಲ್ಲ ತೋರ್ತೀನೇರೇನು ಮಹೇಶ್ ಬ್ರೋ ಇರ್ನ ಲೈವ್ ಇಡ್ಲ ಎನ್ನ ಫೇಕ್ ಐಡಿ ವರಿ ಬರ್ಪೆ ತೂವನ್ನೇ ಎನ್ನ ಸಬ್ಸ್ಕ್ರೈಬರ್ 150 ಮೌಂಡು ಅಯ್ಯನು ಇರ್ ತೂಲೆ ಎಂದು. ಓಕೆ 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 ಅವು ಅರೆಗಳ ಗೊತ್ತಾಂಡು ಓಕೆ ಮಾತೆರೆಗಳ. ಹಾಗಾದರೆ ನಂದು ಸಬ್ಸ್ಕ್ರೈಬ್ ಮಾಡೋಣ ಚಾನೆಲ್ ಅಂತ ಬಂದೆ. ಹಾಗಾದರೆ ನಂದು ಸಬ್ಸ್ಕ್ರೈಬ್ ಮಾಡೋಣ ಚಾನೆಲ್ ಎಂದು ನಿಮ್ಮದು ಸಬ್ಸ್ಕ್ರೈಬ್ ಮಾಡುವ ನಾನು ಮಾಡಿದ್ದೇನಂತ ಕಾಣ್ತದೆ ನನಗೆ, ನೋಡ್ತೇನೆ ನಾನು ಮಾಡಿದ್ದು ವೈಲು ಅಂತ. ಚಾನೆಲ್ ಆ್ಯಕ್ಟಿವಿಟಿ 54 ಸಬ್ಸ್ಕ್ರೈಬರ್ ಉಂಟು ನಿಮಗೆ ಅಲ್ವಾ, ನಾನು ನೋಡ್ತೇನೆ. ಮಾಡಿದರೆ ಓಕೆ, ಮಾಡಿಲ್ಲ ಅಂದರೆ ನಾಳೆ ಮಾಡ್ತೇನೆ. ಯಾಕಂದರೆ ಲೈವಲ್ಲಿ ಮಾಡಿದರೆ ಒಮ್ಮೊಮ್ಮೆ ಹೋಗ್ತದೆ ಮತ್ತೆ, ಆಯಿತಾ? ನೀವು ಸಹ ನೋಡಿ ನಮ್ಮದು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಒಂದು ವಿಡಿಯೋ ನೋಡಿ ಮಾಡಿ ಮತ್ತು ಒಂದು ಕಾಮೆಂಟ್ ಹಾಕಿ, ಆಗ ನಿಮ್ಮ ಹೆಸರು ಬರ್ತಲ್ಲ, ನಾನು ಅದಕ್ಕೆ 3 ಸಬ್ಸ್ಕ್ರೈಬ್ ಕೊಡ್ತೇನೆ. ನಮ್ಮ 3 ಐಡಿ ಉಂಟು, 3 ಐಡಿಯಲ್ಲಿ ಸಬ್ಸ್ಕ್ರೈಬ್ ಕೊಡ್ತೇನೆ, ಆಯಿತಾ? ಸಚಿನ್ ಅನ್ನೆ ಹಾಯ್ ಪಣಂದುಲ್ಲೇರು ಕಾಲ್ಡ್ ಇತ್ತೆ ಬೆರಕ್ಷನ್ ಪಂಡೇರು ಹಾಯ್ ಅಣ್ಣ ರಂಜು ಅಣ್ಣ ಪಂಡೇರು. ಹಾಗಾದರೆ ನಂದು ಸಬ್ಸ್ಕ್ರೈಬ್ ಮಾಡೋಣ ಚಾನೆಲ್. ಎಲ್ಲರೂ ಮೈಲಾರಿ ಅವರನ್ನು ಸಬ್ಸ್ಕ್ರೈಬ್ ಮಾಡಿ. ನೀವು ವಿಡಿಯೋ ಮಾಡ್ತೀರಾ, ವಿಡಿಯೋ ಮಾಡಿ ಹಾಕ್ತೀರಾ? ಮಾಡೋದಾದರೆ ಮಾಡುವ, ತೊಂದರೆ ಇಲ್ಲ, ಆಯಿತಾ? ಮಾಡುವ. ಸಂಪತ್ ಸಚಿನ್ ಅನ್ನೆ ಹಾಯ್ ಪಣಂದುಲ್ಲೇರು ಸಚಿನ್ ಅನ್ನ ರಂಜಿತ್ ಅನ್ನ ಎನ್ನ ಸಬ್ಸ್ಕ್ರೈಬ್ 21 ಉಂಡಿಯೇ ಬಂದಿರು ಅಂದೆ ಅಲ್ಲೇ ಬತ್ತಿರು ಸಚ್ಚು ಬ್ರೋ ಬಂದಿರು. ಓಕೆ ಸಚ್ಚು ನಮಸ್ತೆ ಎಂಚ ಉಳ್ಳಾರು ಇರ್ನ ಒಂದು ಮೀನುಂಡೆ ಚಾನೆಲ್ ಉಂಡೆ ಸಚಿನ್ ಅನ್ನ ಇಜ್ಜತೆ ಗೋಪಾಲಣ್ಣ ನಿಖಿಲಣ್ಣ ದಾದ ಕತೆ ಬಣದುಲ್ಲೇರು ಸಚಿನ್ ಅನ್ನೆ ರಂಜಿತ್ ಬ್ರೋ ಹಾಯ್ ಬಣದುಲ್ಲೇರು ಮನ್ಫಿಶ್ ಅನ್ನ ನಿಮ್ಮ ಲೈವ್ಗೆ ಬಾರದಾಗಿ ಮಾಡಿದ ಡೂಪ್ಲಿಕೇಟ್ ಬಣದುಲ್ಲೇರು ಸಚಿನ್ ಅನ್ನ ತೆಲ್ತಂದುಲ್ಲೇರು ಜೀವನನ್ನ ಸಚಿನ್ ಅನ್ನಗ ಬ್ಲೂ ಕೊರ್ಪರ ಅನ್ನ ಹಾಕೊಂಡರು ಕೊರ್ಕಯೇ ದಾದ ಎರಡು 1/4 ಲೀಟರ್ ಪೇಂಟ್ ಆತೆ ಶ್ರೀನಾಥ್ ಎಸ್ ಎಂಕ್ ಎಕಡ್ ನೆಡ್ತಾರತ್ತ ರಂಜು ಅನ್ನ ಪಂಡೇರು ಅಪಂಡ 6 ಹತ್ತಿಯೇ ಅವು ಡೂಪ್ಲಿಕೇಟ್ಗೆ ಎಂಕಿ ಎಕಡೆ ನೆಡ್ತಾರತ್ತ ರಂಜು ಅನ್ನ ಅಂದ ಶ್ರೀನಾಥ್ಗೆ ಅಂದ. ಓಕೆ ದಾದ ನೆಡ್ತೀರಿ ಫೇಕ್ ಐಡಿ ಬತ್ತಂಡ ದಾದ ಮಲ್ಪುನು ಅಂತ ಪಣೊಂದುಲ್ಲೇರು. ತ್ರಿಷಾ ಕುಲಾಲ ಹಾಯ್ ಮಾಮು ಪಣೊಂದುಲ್ಲೇರು. ಗೋಪಾಲ್ ಎಚ್ ಕತೆ ಗೊತ್ತುಜ್ಜಿ ಮಾರ್ರೆ ಡೂಪ್ಲಿಕೇಟ್ ಉಂಡು ಎನ್ನ ಬೊಕ್ಕ ರಂಜಿತ್ ಅನ್ನ ಪಣೊಂದುಲ್ಲೇರು. ಸಚಿನ್ ಹಾರ್ಟ್ ಕಾರ್ಡ್ ಪಣೊಂದುಲ್ಲೇರು. ಥ್ಯಾಂಕ್ ಯು ಸಚಿನ್ ಬ್ರೋ, ಥ್ಯಾಂಕ್ ಯು ಸೋ ಮಚ್. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ತಾರಂದು ಎನ್ನಿವ್ಯಾನು ಅವೇ ಹೈಡ್ ಮಲ್ತಂಡ ರಗಾಲೆಜ್ಜಿ ಪಣೊಂದುಲ್ಲೇರು. ಬೊಕ್ಕ ಸಚಿನ್ ಪೂಜೆ ವನಸ್ ಆಂಡ್ ದನಿ ಬಂಡೇರು. ಓಕೆ ಇರ್ನಾಡೆ ಎನ್ನಲ ಆಂಡ ಅವೇ ಇರ್ನದು ಸಬ್ ಉಳ್ಳೇರು ಬಂಡೇರು. ಓ ಅಂದೆ ಓಕೆ ಡೋಂಟ್ ವರಿ ಎಂಕಳು ಒಂಜಿ ಕಾಮೆಂಟ್ ಪಾಡ್ಯಾಡ ಇರು ಸಬ್ಸ್ಕ್ರೈಬ್ ಮಾಡ್ತದೆ ಅಲ್ಲ ಏನು ಬ್ಲೂ ಕೊಡ್ತದೆ ಬರೊಂದುಜ್ಜಿ ಬರ್ತದೆ ಒಂಜಿಗೆ ಇನ್ನೊಂಜಿ ವೀಡಿಯೋ ತುದು ಕಾಮೆಂಟ್ ಪಾಡಲಿ ಐಕಿರೆಗೆ 2-3 ಐಡಿ ಅನ್ನು ಸಬ್ಸ್ಕ್ರೈಬ್ ಮಾಡ್ಪೇವೆ ಬೊಕ್ಕ ನಮ್ಮ ಕುಟುಂಬದ ಅಕ್ಕಳು ಪೂರ ಮೂಳಿತ್ತಿನ ಅಕ್ಕಳು ಮನ್ಪೇರಿ ಒಳ್ಳೇದಾಯ್ತು ಐಡಿ ಮಾಡಿದ್ದು ಬಂಡೇರು. ಸಚಿನ್ ಅನ್ನೆ ಇರೇನ ಇಲ್ಲ ಒಂಜಿ ಬ್ರೋ ಒಂದು ಕೇಂಡಿರು ಎನ್ನ ಇಲ್ಲಿ ಪರಂಗಿಪೇಟೆ ಕುಡ್ಲ ಮೈಲಾರಿ ಅಣ್ಣ ನನ್ನ ಸಬ್ಸ್ಕ್ರೈಬರ್ 54 ಜನ ಇದ್ದಾರೆ, ನೀವು ಸಬ್ಸ್ಕ್ರೈಬ್ ಮಾಡಿ. ನಾನು ಸಬ್ಸ್ಕ್ರೈಬ್ ಮಾಡ್ತೇನೆ. ಅದಕ್ಕಿಂತ ಮುಂಚೆ ನೀವು ನನ್ನ ವಿಡಿಯೋಗೆ ಹೋಗಿ ಒಂದು ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿದರೆ ಓಕೆ, ನೀವು ಮಾಡಿಲ್ಲ ಅಂದರೆ ಮಾಡಿ ಅಲ್ಲಿ ಒಂದು ಕಾಮೆಂಟ್ ಹಾಕಿ ಏನಾದರೂ
ಒಳ್ಳೇದಿದೆ ಅಂತ ಒಂದು ಕಾಮೆಂಟ್ ಹಾಕಿ, ಆಗ ನಿಮ್ಮ ಹೆಸರು ಬರ್ತಾ ಅಲ್ಲಿ ಮೈಲಾರಿ ಅಂತ. ನಾನು ಅದನ್ನೇ ಕ್ಲಿಕ್ ಮಾಡಿ ನಿಮಗೆ 3 ಸಬ್ಸ್ಕ್ರೈಬರ್ ಕೊಡ್ತೇನೆ. ನಾಳೆ ಅದು ನಿಮಗೆ 55 ಆಗ್ತದೆ, 57 ಆಗ್ತದೆ ಆಯಿತಾ. ಸಚಿನ್ ಪೂಜಾರಿ ಇಂಚ ಬಂತಂದ್ರೆ ಅದಕ್ಕೆ ಪರಂಗಿಪೇಟೆ ಗೊತ್ತುಜೆ ಓಲೊಂದು ಕುಡ್ಲ ಸೂಪರ್ ಲೈವ್ ಬಂದಲೆ ಗೋಪಾಲಜಿ ಪ್ರೀತಿ ಅಕ್ಕನ ಹತ್ತಿರ ಹೇಳಿದೆ ನಾನು ನನ್ನ ಹೈಡ್ ಮಾಡಿ ಅಂತ. ಹೌದಾ, ಓಕೆ ಓಕೆ. ಶ್ರೀನಾಥ್ ಯಾನ ಐಕೆ ಓಲ ಲೈವ್ಗೆ ಬರ್ಪುಜಿ ಪಂಡೆ ಅಂತ ಪಂಡೇರು ಓ ಅಂದೆ. ಹೌದಾ, ಅದೇ ಪಂಡ ಅದಾದೆ ಈ ನಿಕ್ಲಿಗೆ ನೆರ್ಪಿನ ಹಾಕಲು ಪೋಯಿನಕ್ಲಿಗೆ ಮುರಾಣಿ ಮಂದಾರಕ್ಕ ಪಂಡೇರು ಕೆಲವರು ಡೂಪ್ಲಿಕೇಟ್ ಐಡಿ ಮಂತದ್ದು ಬತ್ತಿನಕ್ಲಿ ನೆರ್ಪೇರು ಅಂದತೆ ಅಂಚನ ನನ್ನ ನೆರೆಯರ ಬತ್ತಡೆ ಎಲ್ಲ ಹಾಕ್ಲೇನು ಸೀದಾ ಬಂದೆ ಮನ್ಪೋಡು ಅಪ್ಪಗನೆ. ನಿಕ್ಳು ಬ್ಲೂ ಉಳ್ಳಾರತ ಏರೆಗಳ ಬಂದು ಮನ್ಪೊಡಿ ನಿಕ್ಲಿಗೆ ಅವೇ ಗೊತ್ತಾಂಡ ಡೌಟ್ ಆಂಡ ಏರ್ನ ಮಿತ್ತಲ ಬೊಕ್ಕ ರಂಜಿತನ್ನೇ ಮಹೇಶ್ ಬ್ರೋ ಇತ್ತೆ ಜನ ಒರಿಜಿನಲ್ ಐಡಿ ಬ್ಲೂ ಉಂಡು ಅತೆ ನನ್ನ ಬತ್ತಿನಕ್ಲು ಬ್ಲೂ ಕೊರೊಚ್ಚಿ ಕರೆಕ್ಟ್ ಓಕೆ. ಸಚಿನ್ ಅನ್ನೆ ಸಬ್ ಡನ್ ಬ್ರೋ ಬಂಡೇರು ಓಕೆ. ಸಚಿನ್ ಅಣ್ಣ ಇರ್ನ ಅಲ್ಪ ಕಾಮೆಂಟ್ ಉಪ್ಪು ಒಂಜಿ ಕಾಮೆಂಟ್ ಮಾಡಲಿ ಯಾನ್ ಬಕ್ಕ ಇರೇ ಪಿರ ತಿಕ್ಕವೆ ಕೊರ್ಪೆ ಮೊನ್ನೆ ರಂಜು ಅಣ್ಣ ಅವು SMS ಮಲ್ತೊಂದು ಉಳ್ಳೇರಿ ಎಂದು ಪಂಡೇರು. ರಂಜು ಅಣ್ಣ ಅವಳು SMS ಮಲ್ತೊಂದು ಉಳ್ಳೇರು ಎಂದು ಪಂಡ SMS ವಾಟ್ಸಪ್ಡಾ. ಭವ್ಯ ಹಾಯ್ ಲೈಕ್ ಡನ್ ಬಂದ್ರೆ ಥ್ಯಾಂಕ್ ಯು ಭವ್ಯ, ವೆಲ್ಕಮ್ ಟು ಲೈವ್. ಬಾಲೇಜ್ ಎತ್ತಲ್ಲ ಸೌಖ್ಯ ಅಲ್ಲಲ್ಲ, ಓಕೆ. ಹಾಯ್ ಜಸ್ಸು. ಒಕ್ಕ ರಕ್ಷನ್ ಮಧ್ಯಾಹ್ನ ಊಟ ಮಾಡಿ ಮಲಗುವ ಸಡನ್ ಆಗಿ ಪದ್ಮಣ್ಣನವರ ಮಸಾಲೆ ದೋಸೆ ನೆನಪಾಯಿತು. ನಾರಾಯಣಗುಳ ದಾದಂಬೆ ನಿನ್ನ ರಂಜಿತನ್ನೇ ಮಹೇಶ್ ಬ್ರೋ ಇತ್ತೆ ಯಾನು ಮೂಲುಳ್ಳೆ ಉಂಡು ಯಾನು ಒರಿಜಿನಲ್ ಮಹೇಶ್ ಬ್ರೋ ಇತ್ತೆ ಯಾನು ಮೂಲೆ ಉಳ್ಳೆ ಉಂದು ಯಾನು ಒರಿಜಿನಲ್ ಅಂದಕ್ಕೆ ಏನಂದು ಒಲೆಯ ಕೂಡ ಕ್ವಶನ್ ಮಾರ ಎಂಕ್ಳಿಗೆ ದಾದೆ ಮೇರೆ ಡೂಪ್ಲಿಕೇಟ್ ಹತ್ತವಲ್ಲ. ಅಯ್ಯೋ ದೇವರೇ. ಭವ್ಯ ದಾನೆ ವೆರೈಟಿಗೆ ಏನಂದ್ರೆ ಸಚಿನ್ ಅಣ್ಣೆ ಮೈಲಾರ ಬ್ರೋ ಸಬ್ ಡನ್ ರಿಟರ್ನ್ ಮಾಡೋದಿಲ್ಲರು. ಓಕೆ, ಎಲ್ಲರೂ ಸಚಿನ್ ಅಣ್ಣನಿಗೆ ಸಬ್ ಮಾಡಿ ಆಯಿತಾ. ನಾನು ಅವರಿಗೆ ಫಿನ್ ಮಾಡಿದೆ. ಎಲ್ಲರೂ ಸಚಿನ್ ಅಣ್ಣನಿಗೆ ಸಬ್ ಮಾಡಿ ಅವರನ್ನು ಸಹ 1000 ಸಬ್ಸ್ಕ್ರೈಬರ್ ಮಾಡಿ ಬೇಗ. ರಂಜಿತ ಈರು ಅತ್ತ ನೆರ್ನಿಯಂಕ್ ಎಂದು ವೇಂಡೇರು. ಶ್ರೀನಾಥ್ ಸರಿತ ನವೀನ ಹಾಯ್ ಮಾಡೋದಿಲ್ಲರು. ಶ್ರೀನಾಥನ್ನ ಯಾನೊಂದು ವಿಷಯ ಬಂದೋಡೆ ಆ್ಯಕ್ಚುಲಿ ಅಲ್ಪ ಇಂಚಿನಾಡು ಗೊತ್ತುಂಡೆ ರಂಜಿತನ್ನೇ ಪೋತು ಜೇರಿಗೇನಿ. ಸೊ ಅರ್ನ ಡೂಪ್ಲಿಕೇಟ್ ಐಡಿಡ್ ಏರ ಬತ್ತದು ಬತ್ತಿನ ಕ್ಲೈಪರ ನೆರ್ಪಿನಿ ಪಂಡ ಮುನ್ನಿಕ್ಕಳು ಪೋಡು ಲೈವ್ ಹೊಡ್ದಿಂದ ಅಕ್ಕಳು ದಾದನ ಒಂಜಿ ಹಾಳು ಮನ್ಪೇರ ಟ್ರೈ ಮಂತೊಂದುಲ್ಲೇರ ಅಂದಾಪುಣ ಅಂಚ ಏರ್ನಲ್ಲ ಲೈವ್ನು ಹಾಳು ಮನ್ಪೇರ ಟ್ರೈ ಮನ್ಪುಣು ಬತ್ತಿನ ಕ್ಲೈಪರ ಒಟ್ರಾಸಿ ನೆರ್ನ ಹಾಕಳು ಪೋಪೇರತ ಕೋಪಡು ಅಂಚ. ಸೊ ನಿಕ್ಕಳು ಪುರ ತೂವಲ್ನೆ ಒರಿಜಿನಲ್ ಅಂದಂಡ ಗೊತ್ತಾಪುಣ ಅಕ್ಕಲಂಚೂರು ಆ್ಯಕ್ಟಿವಿಟಿ ತೂಲೆ ಪೋದು ಚಾನೆಲ್ಗೆ ಒಲ್ಲ ಅರ್ನ 159 ಉಂಡು ಒಂಜಿ 159 160 161 ಅಂಚಪುರ ಇತ್ತಂದ ಒರಿಜಿನಲ್ ನೆನಪುಲೆ ಪಂಡಪ್ಪ ಗೊತ್ತಾಪುಣ ಒಂಜಿ ರಡ್ಡು ಹೆಚ್ಚಾದು ಪುಲ ಒಪ್ಪುಂಡು ಬೊಕ್ಕ 5 ಕಮ್ಮಿ ಇತ್ತಂಡ ಅದು ಮಸ್ತ್ ಜಾಸ್ತಿ ಇತ್ತಂದಂಡ 6 ನೆನ್ನಿಲೆ ಅಂಚ ಒಂಜಿ 10 ನನಗೆ ಯಾರು ಸಬ್ಸ್ಕ್ರೈಬ್ ಮಾಡಬೇಡಿ, 21 ಮಾತ್ರ ಸಬ್ಸ್ಕ್ರೈಬ್ ಇರಲಿ, ಅದೊಂದು ಸಾಕ್ಷಿ ಇದೆ ನಾನು ಒರಿಜಿನಲ್ ಅನ್ನಕ್ಕೆ. ಲೈಕ್ ಡನ್. ಓಕೆ. ಸಚಿನನ್ನೇ ಯಕ್ಷಗಾನ ಅಭಿಮಾನಿಯೇ ಬ್ರೋ ಪಣದಿದೆ ಅಂದಿ ಮಲ್ಲ ಯಕ್ಷಗಾನ ಅಭಿಮಾನಿಯಾನು ಮಸ್ತ್ ಆಟ ತೂಪಿಲ ಕಣಿಕ ನಲಿಪೆರ್ಲ ಮನಸಾಪುಣವರ ಒಂಚೂರು ನಲಿಪೆ ಗೊತ್ತುಜ್ಜಿ ಅಣ್ಣ ಚೂರು ನಲಿಪೆ ಆಟ ನನಗೆ ಅಂಚೆನೆ. ಬೊಕ್ಕ ಸಿಂಗಿಂಗ್ ಇಂಟ್ರೆಸ್ಟ್ ಉಂಡು ಬೊಕ್ಕ ಲೈವ್ ಪುರ ತೂಲೆ ಒಂಜಿ ಪದ್ಯ ಪುರ ಉಂಡು ಎಡ್ಡೆ ಪಲ್ಲೆ ಎಡ್ಡೆ ಆತನಂದು ಇಜ್ಜಿನ ಮಲ್ಲೆಜ್ಜಿ. ರಂಜಿತನ್ನೇ ಅಂದಿ ಗೋಪಾಲನ್ನ ಎನ್ನೆಲ್ಲ ಫೇಕ್ ಐಡಿ ಉಂಡು ಏರಾ ಒರಿ ಬರುಂದುಳ್ಳೆ ಎಂದು ಕಂಪ್ಲೇಂಟ್ ಕೊರ್ಲೆ ನಿಕುಲು ರಿಪೋರ್ಟ್ ಮನ್ಪುಲೆ ಯೂಟ್ಯೂಬ್. ಮಹೇಶ್ ಅನ್ನ ಪಣದುಲ್ಲೇರು ಮುದ್ದು ಹಾಯ್ ಅನ್ನ ಪಣದುಲ್ಲೇರು ಹಾಯ್ ಮುದ್ದಕ್ಕ ವೆಲ್ಕಮ್ ಟು ಭಾಗ್ಯಶ್ರೇಖ ನೀವು ಒರಿಜಿನಲ್ ಅಲ್ವ ಇಲ್ಲಿ ಎಲ್ಲ ಡೂಪ್ಲಿಕೇಟ್ ಬರ್ತಾ ಇದ್ದಾರೆ ಅಂತ ಬರೋಂದುಲ್ಲೇರಿಗೆ ಅಂಚ ಪಾಂಡಿನ್ಯ ನಾವೇ ಬೇಜಾರು ಮನ್ಪೋಚಿ ಇರ್ನ ಬ್ಲೂ ಉಂಡು ಆಲ್ರೆಡಿ. ಓಕೆ. ಮಾತೆಲ್ಲ ಭಾಗ್ಯಕ್ಕ ಹಾಯ್ ಪಲ್ನೆ ಒಣಸಾಂಡೆ ಭಾಗ್ಯಕ್ಕ ಎಂಚ ಉಳ್ಳಾರು ಸೌಖ್ಯನೇ. ಮೈಲಾರಿ ನಿಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಆಯಿತು. ಮೈಲಾರಿ ಅವರೇ ನೀವು ಸಬ್ಸ್ಕ್ರೈಬ್ ಮಾಡಿ ಒಂದು ಕಾಮೆಂಟ್ ಹಾಕಿ ಆಯಿತಾ. ಕಾಮೆಂಟ್ ಹಾಕಿದರೆ ನಾನು ನಾಳೆ ನಿಮಗೆ ಸಬ್ಸ್ಕ್ರೈಬ್ ಮಾಡ್ತೇನೆ, ಇವತ್ತು ಮಾಡಲ್ಲ ನಾಳೆ ಮಾಡ್ತೇನೆ. ಅದು 3 ಐಡಿಯಿಂದ ಮಾಡ್ತೇನೆ ನಿಮಗೆ ಆಯಿತಾ. ನಮ್ಮಿಂದ ನೀವು ಹೆದರಬೇಡಿ, ನಾವು ಮಾಡ್ತೇವೆ ಅಂದರೆ ಮಾಡ್ತೇವೆ ಗ್ಯಾರಂಟಿ.
ನಾನು ಬರೆದು ತಗೊಂಡೆ ನೀವು ಕಾಮೆಂಟ್ ಹಾಕಿದರೆ ಅದು ಈಸಿ ಆಗ್ತದೆ ನಮಗೆ ಅಷ್ಟೇ. ರಂಜಿತನ್ನ ಮುದ್ದು ಬಾಲೆ ಎಂಚ ಉಳ್ಳಾರು ಎಂದು ಕೇಳೋದಿಲ್ಲೇರು. ಮನ್ಫಿಶ್ ಪರಮ ಆಯ್ ಶ್ರೀನಾಥನ್ನ ಪಣದಿಲ್ಲೇರು. ಶ್ರೀನಾಥ್ ಅಮ್ಮ ಗೊತ್ತು ಆಪುಜಿ ಉಮ್ಮ ಗೊತ್ತಾ ಆಪುಜಿ ಬಂಡೇರು ಅದೇ ಅಂದೆ ಅವು ನಮ್ಮ ಚೂರು ಆಯ್ತು ತೂಂಡ ಗೊತ್ತಾವ ನಾನು ಕವಂಜಿ ಹೊರ 2 ಸತಿ ಬತ್ತೆಡ ಬೊಕ್ಕ ಆಕಳೆಂಗೆ ಗಿಡಪ್ಪು ಇರತ್ತ ಬೊಕ್ಕ ಆಕಳೆಗೆಲ್ಲ ಗೊತ್ತಾಪು ನಾನು ಅಂಚ ಮನ್ಪೆರ ಬಲ್ಲಿ ಅಂತ ಬೊಕ್ಕ ಇತ್ತ ಪುರ ಸ್ಟ್ರಿಕ್ಟ್ ಮಂತೊಂದುಲ್ಲೇರು ಯೂಟ್ಯೂಬ್ದಾಗ ಪುರ ಒಟ್ರಾಸಿ ಅಂಚ ಮನ್ಪೆರ ಆಪುಜಿ ಐಡಿ ಪುರ. ಸೊ ನನ್ನ ಪುರ ಬಂದವ ಮುದ್ದು ಸಬ್ಬು ರಿಟರ್ನ್ ಡನ್ ಮನದಿಲ್ಲೇರು. ಸಚಿನ್ ಅಣ್ಣೆ ಲೈಕ್ ಡನ್. ಮನಪಿಶ್ಪುರಂ ರಂಜು ಅಣ್ಣ ಫೇಕ್ ಐಡಿ ಉಂಟು ಜಾಗ್ರತೆ ಮನದಿಲ್ಲೇರು. ಓಕೆ ಮುದ್ದು ಅಣ್ಣ ರಂಜು ಅಣ್ಣ ಹಾಯ್ ಪಣದಿಲ್ಲೇರು. ಪ್ರಮೋದ್ ಕುಲಾಲ್ 1995 ಪಣದಿಲ್ಲೇರು. ದಾದಾ ಸುಮಕ್ಕ ಭಾಗ್ಯಶ್ರೀ ಪಣದಿಲ್ಲೇರು. ಹಾಯ್ ಭಾಗ್ಯಕ್ಕ ಸುಮಕ್ಕ ಹಾಯ್ ಪಂಡೇರು. ರಂಜಿತ್ ಬ್ರೋ ಸಬ್ ಡನ್ ರಿಟರ್ನ್ ಪ್ಲೀಸ್ ಪಣದಿಲ್ಲೇರು. ರಂಜಿತ್ ಅನ್ನೆ ಪ್ರೀತಿನ ಲೈವ್ಡ್ ಉಲ್ಲೆ ಡೂಪ್ಲಿಕೇಟ್ ಎಂದು ಪ್ರೀತಿನ ಲೈವ್ಡ್ ಉಲ್ಲೆ ಡೂಪ್ಲಿಕೇಟ್ ಎಂದು ಅಂದ. ಓಕೆ ಓಕೆ ಸಚ್ಚಿ ಇತ್ತೆ ಏರೆಗಳ ಪೋದು ನೆರ್ರೆ ಆಪುಜ ಅರ್ನ ಲೈವ್ಡ್ ದಾದ ರಂಜಿತ್ ಈ ಪಕ್ಕಡೆ ಮಂಗೆ ಅನ್ಪುಣು ಅಂಚಪುರ ಪಂಡ್ರೆ ಆಪುಜ ಏರೇನ ಪುದಾರ್ ದಾಯ ಆಳು ಮನ್ಪುಣು ಅಂಚ ಕೇಂದ್ರ ಆಪುಜೆ ಏರೆ ಗಂಡಲ ಪೋದು ಎಂಕ್ ದಾದನ ಅರ್ಥ ಆಪುಜಿ ಪಂಡೇರು. ದಾದ ಡೂಪ್ಲಿಕೇಟ್ ದಾನಾ ಎಕ್ಸ್ಪ್ಲೇನ್ ಮನ್ಪಡ ಯಾನು ಸೌಖ್ಯ ರಂಜು ಅಣ್ಣ ಥ್ಯಾಂಕ್ ಯು ನವೀನ್ ಬ್ರೋ ಪಂಡೇರು. ಸಚಿನ್ ಅಣ್ಣೆ ಬೊಕ್ಕ ಮುದ್ದು ಅಣ್ಣ ಹಾಯ್ ಪಣೊಂದುಲ್ಲೇರು. ರಂಜಿತ್ ಅಣ್ಣೆ ಮುದ್ದು ಬೊಕ್ಕ ದಾದ ಸ್ಪೆಷಲ್ ಮನ್ಫಿರ್ ಆ ರಂಜು ಅಣ್ಣ ಪ್ರೀತಿ ಅಕ್ಕನ ಲೈವ್ಡ್ ಉಳ್ಳೇರು ಬಂಡೇರು. ಮುದ್ದು ಅಕ್ಕ ಎನ್ನನ್ನು ಮನ್ಫಿಶ್ ಅನ್ನ ಲೈವ್ಡ್ ಬರಂದಿರಕ್ಕ ಮಲ್ತೇರು ಮಾರ್ರೆ ಬಂಡೇರು. ಸಚಿನ್ ಅಣ್ಣೆ ಸುಮಾ ಅವರೇ ಸಬ್ ಕಮೆಂಟ್ ಡನ್ ರಿಟರ್ನ್ ಪ್ಲೀಸ್ ಪಣೊಂದುಲ್ಲೇರು. ಓಕೆ ರಂಜಿತ್ ಅಣ್ಣ ಎಂಕುಲು ಎಡ್ಡೆ ಸಪೋರ್ಟ್ ಮಲ್ಪುವ ಅತ್ತೆ ಐಕ ಕೆಲವು ನಂಜಿದಕ್ಕುಲು ನವೀನ್ ಬ್ರೋ ಪಣೊಂದುಲ್ಲೆ ಅಂದಿ ಆದುಪ್ಪು ಅವೇ ಶ್ರೀನಾಥ್ಗೆ ನೆರ್ನ್ಯ ಅಂದಾರು ಅರೆಗೆ ಪೋದು ಸಪೋರ್ಟ್ ಮಂತಿನೇಕ್ ಅವು ಮುರಣಿ ಮಂದಾರಕ್ಕಲ್ಲ ಪಣೊಂತೀರಿ ಕೆಲವೇ ಅಂಚೆನೆ ಬತ್ತದ ನೆರ್ಪಿನಿ ಪೊಕ್ಕಡೆ ಬತ್ತಿನಕ್ಲೇಗೆ ಪುರ ಅಂತ ಎಂಕ್ಲ ಒಂಜಿ ದಿನ ಅವರಿಗೆ ಬ್ಯಾಡ್ ಕಾಮೆಂಟ್ ಪಾಡಿಯ ಬಂಡಿಲ್ಲ ಅವ್ರ ಪಕ್ಕ ಡಿಲೀಟ್ ಮಂತೀರಿ ಪೊಕ್ಕ ಎನ್ನ ಲೈವ್ಗೆ ಫೇಕ್ ರಂಜಿತ್ ಬತ್ತಿನ ಎಕಡು ಬ್ಲೂ ಇಜ್ಜಾಂಡು ಅಂದಿ ಎಂಚಂಡು ಆರಿ ಯಾನ್ ಆಯ್ ರಂಜಿತ್ ಅನ್ನಂದ್ರೆ ಬಂದಿತ್ತೆ. ಸುಶಾಂತ್ ಹಾಯ್ ಪಣೊಂದುಲ್ಲೇರು. ಹಾಯ್ ಸುಶಾಂತ್ ಅನ್ನ ಬಾವ ಎಂಚಲ್ಲರು ಸೌಖ್ಯನೇ ಲೈಕ್ ಕೊರ್ಲೆ ಎಂಜಿ ಪ್ಲೀಸ್. ಸಚಿನ್ ಇಂಚ ಮಂತೊಂದುಲ್ಲೇರು ಮಾತೆಲ್ಲ ಸಚಿನ್ ಅನ್ನ ಪಿನ್ ಮಂತದೇನು ಸೊ ಅರೆಗೆ ಪೂರ ಸಪೋರ್ಟ್ ಮನ್ಪ್ಲೇವಾ ನಮ್ಮನೆ ಉಡ್ದಾರು ಬೊಕ್ಕ ಸುಮ ಹೆಚ್ಚು ಸಚಿನ್ ಪಣೊಂದುಲ್ಲೇರು. ದುರ್ಗಕ್ಕ ಬತ್ತೀರು. ಹಾಯ್ ದುರ್ಗಕ್ಕ ಎಂಚೊಲ್ಲರು ಈರು ಒರಿಜಿನಲ್ ಡೂಪ್ಲಿಕೇಟ್ ಇನ್ನು ಕೂಡ ಪೂರ ಡೂಪ್ಲಿಕೇಟ್ ಉಳ್ಳೇರಿಗೆ ರಂಜಿತ್ ಈರು ಮೂಲು ಉಳ್ಳಾರ ಅವಳು ಏರು ಬೊಕ್ಕ ಆಕೇನೊಂದುಲ್ಲೇರು ವೆಡ್ಡೆ ಕ್ವಶನ್ ಮೂಲು ಒರಿಜಿನಲ್ ಅವಳು ಡೂಪ್ಲಿಕೇಟ್ಗೆ ತ್ರಿಶಕುಲ ಜೀವನ್ ಕುಮಾರ್ ಹಾಯ್ ಅನ್ನ ಪಣೊಂದುಲ್ಲೇರು. ಹಾಯ್ ಜೀವನ್ ಅನ್ನ ವನ ಈ ರೆಕಡ್ ಬೈದಿನ ಅರ್ಥ ಓಕೆ ಓಕೆ ಮುದ್ದು ಭಾಗ್ಯಶೇಖ ಅನ್ನ ಯಾನು ಉಳ್ಳೆ ಪಣೊಂದುಲ್ಲೇರು. ಥ್ಯಾಂಕ್ ಯು ಸಪೋರ್ಟ್ ಬಂತಿನೇಕ್ ಜೀವನನ್ನ ಥ್ಯಾಂಕ್ ಯು ಸಚಿನ್ ಅನ್ನ ತೊಂಬತ್ತಿನೇಕ್ ತ್ರಿಶಕುಲಾಲ್ ಎಂತದ ನಿಂದು ಪಣೊಂದುಲ್ಲೇರು. ಸೂಪರ್ ಪಣೊಂದುಲ್ಲೇರು ಸಚಿನ್ ಅನ್ನೆ ಸಿಂಹ ಹೆಚ್ಚು ಕೊಡ್ತೀನಿ ಸಚಿನ್ ಬಂಡೇರು. ಓಕೆ ತ್ರಿಶಕುಲಾಲ್ ಬಾಯ್ ಪಣೊಂದುಲ್ಲೇರು. ಓಕೆ ಭಾಗ್ಯಶ್ರೀ ಮಹೇಶ್ ಅನ್ನ ಕೋಪನ ಕೇಳೊಂದುಲ್ಲೇರು. ಶ್ರೀನಾಥ್ ಅಲ್ಪ ರಂಜಿತ್ ನೆರೊಂದುಲ್ಲೇರು ಎಂದು ಬಂಡೇರ ಅವೇ ಅಲ್ಪ ರಂಜಿತ್ ನೆರೊಂದುಲ್ಲೇರು ಬಂಡ ಆ ಜನ ಬ್ಲಾಕ್ ಮಾಡ್ಬೇರ ಅಪ್ಪಾರೆ ಪ್ರೀತಿ ಅಕ್ಕಾಗ ಅರ್ಧ ಇದೀತಿನ ಯಾರೇನು ಮನ್ಪಿಶ್ ಫಾರಮು ಮುದ್ದು ನಲ ಪೇಕ್ ಐಡಿ ಸದ್ಯುಗ ಆಪುಂಡು ಬಂಡೇರು ಬೊಕ್ಕ ಮುದ್ದು ಭಾಗ್ಯಶ್ರೀ ತೆಲ್ತೊಂದುಲ್ಲೇರು. ಅಣ್ಣ ಪಣೊಂದುಲ್ಲೇರು. ಸಂಗೀತ ಸಿ ಸಾಯ್ ಪಣೊಂದುಲ್ಲೇರು. ಮುದ್ದು ಸುಮಾಕ ಹಾಯ್ ಪಂಡೇರು. ಎನ್ನ ಡೂಪ್ಲಿಕೇಟ್ ಮಲ್ತೀನಿ ಸೈತೇ ಪೋಪೆ ಆಗ ಬಂಗುಡೇಟ್ ಪೆಟ್ಟು ಮಾಡೋಡಿ ಆಗ ಜೀವನ್ ಕುಮಾರ್ ಸಚ್ಚು ಬ್ರೋ ಓಡ್ಲಾರು ಅಂತ ಕೇಳೊಂದುಲ್ಲೇರು. ಸುಮಕ್ಕ ಮುದ್ದು ಪಣೊಂದುಲ್ಲೇರು. ಸಚಿನನ್ನೇ ಟಾಟಾ ಮಂತೊಂದುಲ್ಲೇರು. ಸಚಿನನ್ನೇ ಪೋಪಿನ ಅತ್ತ ಉಳ್ಳಾರು ಬಂಡಿನ ಇಂಚ ಓಕೆ ಓಕೆ ಜೀವನ್ ಕುಮಾರ್ ಕ್ವಶನ್ ಪಣೊಂದುಲ್ಲೇರು. ಓಕೆ ಕ್ವಶನ್ ಕೇಂದೇ ಒಂಜಿ ಎಲ್ಲ ಉತ್ತರನೇ ಕೊಡ್ತಿದ್ದೀರಿ ಕ್ವಶನ್ ಕೇನು ಅನಿತೆ ಶೆಟ್ಟಿ ದಿನಕರಣ್ಣ ಶುಭರಾತ್ರಿ ಎಲ್ಲೇ ಬರ್ಪೆ ಬಂಡೇರು. ಓಕೆ ದಿನಕರಣ್ಣ ಥ್ಯಾಂಕ್ ಯು ಸೋ ಮಚ್ ಈತ ಬರ್ತು ಲೈವ್ ಹಿಡಿತದೆ ಸಪೋರ್ಟ್ ಮಾಡ್ತಾರೆ ಇರೆಗುಲ ಶುಭರಾತ್ರಿ ಎಲ್ಲದ ದಿನಲ ಎಡ್ಡೆಡ್ ಫೋರ್ಡ್ ಅಂಚನೆ ಬೈಯಡ್ ಲೈವ್ ಬಲೆ 8:30 ಇಂಡಿಯನ್ ಟೈಮಿಂಗ್ ಅವೇ ಥ್ಯಾಂಕ್ ಯು ಸೋ ಮಚ್. ಯಾನು ಫೇಕ್ ಐಡಿ ಒಣೊಂದುಲ್ಲೇರು ಸುಮಕ್ಕ ಈರು ಫೇಕ್ ಐಡಿ ಆಯ್ತು ಯಾನು ಬ್ಲೂ ಕೊಡ್ತೆ ಇರೆಗೆ ಬೊಕ್ಕ ಶೆಟ್ಟಿ ದಿನಕರಣ್ಣ ಬಾಯ್ ಪಂಡೇರು. ಬಾಯ್ ದಿನಕರಣ್ಣ ಅಂದು ಮಾರ್ರೆ ಯಾರು ಒಂಜಿ ಬಣದುಲ್ಲೇರು ಅಂದಿ ಹಿಂದೆ ಒಂಜಿತ್ತೆ ಒರಿ ಏರೆ ಗಂಟಲು ನೆರ್ಪೆಂದು ಗೊತ್ತಾಯಿ ಸಾತಿಗೆ ಏನು ಬಂದು ಮನ್ಪಡತ್ತದ ಬೊಕ್ಕಡೆ ಯಾರು ದೀಪಿನಿ ಬ್ಲಾಕ್ ಮಂತನ ಇಡ್ದಾದ ಎರಡು
ರಂಜಿತ್ ಉಳ್ಳೇರೆ ಬ್ರೋ ಕೇಳಿ ನಂದಿ ರಂಜಿತನೇ ಮೂಲ ಉಳ್ಳೇರಿ ನಮ್ಮಡ ಉಳ್ಳೇರಿ ಅರ್ನ ಒರಿಜಿನಲ್ ಡೂಪ್ಲಿಕೇಟ್ ಮಂತ್ ದಾಡೆ ಪೋತಿನ್ಗೆ ಬಂಗುಡೆದ ಮುಳ್ಳುಡು ಮರ್ಡರ್ ಮಲ್ಪೋಡು ಕ್ಯಾ ಬಾತ್ ಹೈ ಗೋಪಾಲ್ ಬ್ರೋ ಕ್ಯಾ ಬಾತ್ ಹೈ. ಮಂಗಳೂರಿನ ಯಾವ ಪ್ರಸಿದ್ಧ ಶಿಕ್ಷಣ ಸಂಸ್ಥೆ ಏನಪೋಯ ವಿಶ್ವವಿದ್ಯಾಲಯವನ್ನು ನಡೆಸುತ್ತದೆ? ಪ್ರಶ್ನೆಯಲ್ಲಿಯೇ ಉತ್ತರ ಉಂಟು. ಮಂಗಳೂರಿನ ಯಾವ ಪ್ರಸಿದ್ಧ ಶಿಕ್ಷಣ ಸಂಸ್ಥೆ ಎನಪೋಯ ವಿಶ್ವವಿದ್ಯಾಲಯವನ್ನು ನಡೆಸುತ್ತದೆ? ಅರೆಗ್ ಸಬ್ಬು ತೂದು ಡಿಲೀಟ್ ಬಂದಿರು ಸರಿನಾಥ ಅರೆಗ್ ಸಬ್ಬು ತೂದು ಡಿಲೀಟ್ ಮಲ್ಪಾರ ಆಪುಜ ಅಂದು ಅರು ನಿಗಳು ಹೋದ್ ಪಲ್ಲೆ ಅರೆಗ್ ಮೆಸೇಜ್ ಮಾಡಲಿ. ಪ್ರೀತಿ ಅಕ್ಕನ ಲೈವ್ ಅಲ್ಲಿ ನನ್ನ ಅಪ್ಪನ ಮಗ ಇದ್ದಾನೆ, ಅದಕ್ಕೆ ನಾನು ಇಲ್ಲಿಗೆ ಬಂದಿದ್ದೆ. ಮೈ ಎನೆಪೋಯ ಇನ್ಸ್ಟಿಟ್ಯೂಟ್ ಎಜುಕೇಷನ್ ಪಣದಿಲ್ಲ ಕರೆಕ್ಟ್. ಜೀವನನ್ನ ಎನಪೋಯ ಗ್ರೂಪೇ ನಡಪ ಒಂದುಂಡಾವೆ. ಓಕೆ ಶ್ರೀನಾಥ್ ಎನಪೋಯ ವ್ಯವಸ್ಥೆ ಸಂಸ್ಥೆ ಪಣದಿಲ್ಲ ಕರೆಕ್ಟ್. ಶ್ರೀಶೈಲ್ ಬತ್ತೀರ ಶ್ರೀಶೈಲ್ ಎಂಚೊಳ್ಳಾರು ಸೌಖ್ಯನೇ ಒನಸಾಂಡೆ ದಾದೆ ಕಜಿಪು ಅಂಚೆನೆ ಲೈಕ್ ಕೊಡ್ತಿ ಜಡೊಂಜಿ ಲೈಕ್ ಕೊರ್ಲೆ ಸಪೋರ್ಟ್ ಮನ್ಪಳೆ. ಮಧ್ಯಾಹ್ನ ನಿದ್ರೆದ ಹಾಂ ಓಕೆ ಸಪೋರ್ಟ್ ಮೆಸೇಜ್ ಪಾಡೋದಿಲ್ಲ ರಕ್ಷಣ್ ಕುಲಾಲ್ ಥ್ಯಾಂಕ್ ಯು ಸೋ ಮಚ್. जीवन कवर सच्चू ब्रो आंसर मन प्ले बनंदले रक्षण कुलाल अವು ಬೋರ್ಡ್ ಏ ಮಾಮು बनंदले ಓಕೆ. ಮಂಗಳೂರಿನ ಯಾವ ನಗರವನ್ನು ಹೋಲಿಸಿ ಕೊಂಕಣದ ರೋಮ್ ಎಂದು ಕರೆಯುತ್ತಾರೆ? ಸಾರಿ ಒಂದು ಫೋನ್ ಬಂತು. ಶ್ರೀಸಾಗರ್ ಹಾಯ್ ಹೇಳಿದರು. ಮತ್ತು ಇನಿ ಕನ್ನಟ್ಟು ಪೋಡಿ ಬತ್ತೋದು ನಾರಾಯಣ ಓಕೆ ಗೋಪಾಲ್ ಎಚ್. ನಾನು ಇನ್ಮೇಲೆ ಪ್ರೀತಿ ಅಕ್ಕನ ಲೈವ್ಗೆ ಹೋಗುವುದಿಲ್ಲ, ನವೀನನ್ನ ನಿಮ್ಮ ಲೈವ್ಗೆ ಬರ್ತೇನೆ. ನೀವು ನನ್ನ ಸಬ್ಸ್ಕ್ರೈಬ್ ನೋಡಿ ಅಂದಾಜು ಮಾಡಿಕೊಳ್ಳಿ ನಾನು ಅಥವಾ ಯಾರು ಅಂತ. ಹೋಯ್ತಾಯ್ತು, ನಿಮಗೆ ಬ್ಲೂ ಕೊಟ್ಟಿದ್ದೇನಲ್ಲ ಅದು ಒಂದು ಕನ್ಫರ್ಮ್ ಇರ್ತದೆ. ಸಂಪತ್ತನ್ನೇ ಬರ್ತೀರಾ? ಹಾಯ್ ಸಂಪತ್ತನ್ನ ಎಂಚೊಳ್ಳರು. ಸಂಪತ್ತನ್ನ ಇದು ಒರಿಜಿನಲ್ ಅಲ್ವಾ? ಗೋಪಾಲ್ ಎಚ್ ಹಾಯ್ ಪಣದಲ್ಲಿರಿ. ಸುಮಕ್ಕ ಗೋಪಾಲ್ ಈಗ ಫೇಕ್ ಗೋಪಾಲ್ ಬಂದಿದ್ದ ಒಂಡೇರು. ಗೋಪಾಲ್ ಎಚ್ ನಾರಾಯಣನ್ನ ಅದು ಒಬ್ಬನೇ ಎಲ್ಲರ ಹೆಸರಿನಲ್ಲಿ ಫೇಕ್ ಐ ಡಿ ಮಾಡುವುದು. ಹೌದು ಕರೆಕ್ಟ್ ಹೌದು. ರಕ್ಷಣ್ ಕುಲಾಲ್ ಬೆಳಗ್ಗೆ ಎದ್ದು ಮನೆಯ ದೋಸೆಯ ಕಾವಲಿ ಓಕೆ ಸುಮ ಎಚ್ ಮ್ಯೂಟ್ ಮಾಡಿರು. ಮ್ಯೂಟ್ ದೆತ್ತೆ ಒಂಚೂರು ಫೋನ್ ಬರ್ತಾನೆ ಐಕ್ ಮ್ಯೂಟ್ ದೀನಿ ಅವೇ ಸಾರಿ.
ಸುಮಕ್ಕ ಅದು ನನ್ನ ಅಪ್ಪನ ಇನ್ನೊಂದು ಮಗ ಅವನದು ಸಂಪತ್ತನ್ನ ಇವತ್ತಿರು. ಹಾಯ್ ಸಂಪತ್ತನ್ನ ಎಂಚೆತ್ತರು ಅವಳು ರಂಜಿತನ ಡೂಪ್ಲಿಕೇಟ್ ಇತ್ತೆರಿಗತೆ ದಾದ ಬಂಡಾರು ನೆರಿಯರ ಅವನನ್ನು ಬ್ಲಾಕ್ ಮಾಡಬೇಕು ಮಾಡಬೇಡು ಅನ್ನೋದು ಅದೇ ಅಂದು ಮಾಡಬೇಕು. ಹೌದು, ನಾನು ಒಮ್ಮೆ ಬ್ಲಾಕ್ ಮಾಡಿ ಎಲ್ಲ ಮೆಸೇಜ್ ಇಡನಾಯಿತು. ಹೌದಾ, ನೀವು ಮಾಡಿದ್ರೆ ಹೋಗಿ. ಓಕೆ ಓಕೆ, ಎಲ್ಲ ಒಳ್ಳೇದಾಯ್ತು, ಮಾಡಬೇಕು. ಹಾಗೆ ಹೋಗಿ ಮಾಡಿ, ಬ್ಲಾಕ್ ಮಾಡಿ. ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ. ನೀನು ಸುಮಕ್ಕ ತಿಳ್ತಂದುಲ್ಲೇರು ಬೊಕ್ಕ ನನ್ನ ಅಪ್ಪನ ಎರಡನೇ ಹೆಂಡತಿ ಮಗ ಅವನು ಬಣಂದ್ರೆ. ನಾನು ಒಮ್ಮೆ ಬ್ಲಾಕ್ ಮಾಡಿದೆ, ಎಲ್ಲ ಮೆಸೇಜ್ ಇಡನಾಯಿತು ಒಂದು ಬಂಡೇರು. ಹೌದಾ, ಬ್ಲಾಕ್ ಮಾಡಿ ಅವನನ್ನು. ಹಾಗೆ ಭವ್ಯ ಉಳ್ಳರ ಹಾಕೇನೊಂದಿಲ್ಲ. ಹಾಯ್ ಹಾಯ್, ಯಾರಿದ್ದಾರೆ? ಸಾರಿ, ನನಗೆ ಒಂದೊಂದು ಫೋನ್ ಬರ್ತಾ ಉಂಟು, ಸೊ ನಿಮಗೆ ಸ್ವಲ್ಪ ಡಿಸ್ಟರ್ಬ್ ಆಗ್ತಾ ಅಂತ ಕಾಣ್ತದೆ. ಬೇಜಾರು ಮಾಡಬೇಡಿ, ಒಂದು ಸ್ವಲ್ಪ ಅರ್ಜೆಂಟ್ ಕಾಲ್ಗಳನ್ನು ಎತ್ತಬೇಕಾಗ್ತದೆ ಈಗ. ಸೊ ಸಪೋರ್ಟ್ ಮಾಡಿ. ಹಾಗೆಯೇ ಮತ್ತು ಯಾರೆಲ್ಲ ಲೈಕ್ ಕೊಡಲಿಲ್ಲ ಅದನ್ನು ಪ್ಲೀಸ್ ಲೈಕ್ ಕೊಡಿ. ನಾವು ಇವತ್ತು 50 ಲೈಕ್ ಆಗ್ತದೆ ಅಂತ ನೋಡ್ತಾ ಇದ್ದೇವೆ. ಆಗ್ಬೋದೋ ಗೊತ್ತಿಲ್ಲ, ಆದರೆ ಓಕೆ, ಇಲ್ಲಾಂದರೆ ಇಲ್ಲ. ನೀನು ಬಂದ ಮೇಲೆ ತಾನೇ ಇಷ್ಟು ಚಂದ ಈ ಬ್ಲೂ. ಭವ್ಯ ಒಳ್ಳೆ ಪಣಂದಿಲ್ಲ. ಭವ್ಯಗಳೊಂದು ಬ್ಲೂ ಕೊರ್ಕ ಜನ ಬೊಕ್ಕ ಬೇತೆ ಎಲ್ಲ ಕಾಪಿ ಬತ್ತೆಡ್ಡ. ಡೂಪ್ಲಿಕೇಟ್ ಪೂರ ಕೆಲವು ಮಂತಂದಿಲ್ಲ ಈಗ ಐಕಾವ ಬ್ಲೂ ಮಾತೆರೆಗಳ. ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ ಬನ್ನಿ. ಗೋಪಾಲಾಚಿ ನಾರಾಯಣನ್ನ ಹೈಡ್ ಮಾಡಲಿಕ್ಕೆ ಪ್ರೀತಿ ಅಕ್ಕ ಎಲ್ಲರಿಗೂ ಬ್ಲೂ ತೆಗೆದಿದ್ದಾರೆ. ಹೌದಾ, ಶ್ರೀ ದುರ್ಗಕ್ಕ ಸೂಪರ್ ಸೂಪರ್ ಅಂತ ಸಪೋರ್ಟ್ ಮಾಡ್ತಿದ್ದಾರೆ. ನೈಸ್ ಗುಡ್ ಅಂತಿದ್ದಾರೆ. ದುರ್ಗಕ್ಕ ಬೊಕ್ಕ ದಾದ ಅಂಡಿ ಅಲ್ಪ ದಾದ ರಂಜಿತನ ಡೂಪ್ಲಿಕೇಟ್ ದಾದ ಪಣೊಂದಿತ್ತೆ ನೆರಂತೆನ ಮಾತೆರೆಗಳ ನಮ್ಮಲ್ಲಿ ಒಂಚೂರು ಜಾಗ್ರತೆ ಮಾಡ್ಕೊಡ ಅಪ್ಪನದೇ. ಸೂಪರ್ 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 ಪಣೊಂದಿಲ್ಲ ರೀ. ಏನು ಮತ್ತೆ ಸಚಿನನ್ನಾಗ ಸಬ್ಸ್ಕ್ರೈಬ್ ಮಾಡ್ತಿದ್ದಾರಾ? ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಿಗೆಲ್ಲ ಸಪೋರ್ಟ್ ಮಾಡ್ಕೊಳ್ಳಿ. ಅಪ್ಪ ನಂಗೆ ಸಪೋರ್ಟ್ ಮಾಡ್ಪೇರು. ನಾನು ಬಂದ ಮೇಲೆ ತಾನೇ ಇಷ್ಟು ಚಂದ ಈ ಲೈವ್ ಅನ್ನೋದ್ರೆ. ಹೌದು ಸುಮಕ್ಕ, ನೀವಿಲ್ಲದಿದ್ದರೆ ಹೇಗೆ ಹೇಳಿ? ದುರ್ಗಕ್ಕ ಅವು ಆರು ನೆರಂದು ಪುನಗಪುರ ಆರು ಪ್ರೀತಿಯ ಕದಾಯ ಏನು ಬ್ಲಾಕ್ ಮಾಡ್ತಿದ್ದೀರಿ? ರಂಜಿತನೇ ಮೂಲಿರಿಗೆಂಡು ಆರು ಮೂಲಿತ್ತೇನೆ ಅಲ್ಲಿ ಮೂಲುಳ್ಳೇ ಇರುತ್ತೆ. ಇತ್ತೆ ಆರು ರಂಜಿತಾನೆ ನಮ್ಮ ರಂಜಿತನ್ನೇ ಮೂಲುಳ್ಳೇರು ಒರಿಜಿನಲ್. ಅವಳು ಬೇತೆ ಇರ ರಂಜಿತ್ ಡೂಪ್ಲಿಕೇಟ್ ಬೈದಿನಿಗೆ. ರಾಮ ರಘುರಾಮ ಚೂರು ಬತ್ತೆ ನವೀನ್ ಬ್ರೋ ಸಂಗೀತಕ್ಕ ಬಂಡೇರು. ಓಕೆ 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 ಓಕೆ, ನೋ ಪ್ರಾಬ್ಲಮ್ ಅಕ್ಕ. ಪಾಪ ಅರೆಗೆ ಗೊತ್ತುಜ್ಜಿ ಫೇಕ್ ಓವು ಪಂಡದು. ಓ ಅಂದ ಓಕೆ. ಅರೆಗೊಂದು ಏರೆಲ್ಲ ಮೆಸೇಜ್ ಪಣೋಲ್ಯಾ ನಿಕ್ಲಿಗೆ ಅವಳು ಉಪ್ಪುನಾರು ಫೇಕ್ ಅಂದು ಪಣೋಲ್ಯಾ? ಬ್ಲೂ ಇಜ್ಜಂದಿನಾರು ಫೇಕ್ ಅಂದು ಏನು ಎರಡ ಅಂದು ಬುಕ್ಕದ ಚೂರು ಬತ್ತೆ ನವೀನ್ ಬ್ರೋ ಸಂಗೀತಕ್ಕ. ಓಕೆ ಓಕೆ ಓಕೆ. ರಂಜಿತಾ ಆ ಇತ್ತಿ ಮಣ್ಣದಿಲ್ಲ. ನಾರಾಯಣ್ ಕುಲಾಲ್ ನೂತಾಜಿಪ ಸಬ್ಸ್ಕ್ರೈಬರ್ ಪುನಃ ಒರಿಜಿನಲ್ ಬಂಡೇರು ಅಂದ್ ನೂತಾಜಿಪನ 150 ಮನದನ್ನ ಇತ್ತೆ ಒಂದು ಏರ ಮಂತೇರು. ಓಕೆ ಓಕೆ ನೂತಾಜಿಪ. ಶ್ರೀದುರ್ಗ ರಂಜಿತ್ ಉಂತುಲೆ ಬಂಡೇರು. ಗೋಪಾಲ್ ಎಚ್ ಬ್ಲಾಕ್ ಮಾಡಬಹುದು, ಆದರೆ ಒನ್ಸ್ಗೆ ಮೆಸೇಜ್ ಕಾಣ್ತದೆ, ಐಡ್ ಮಾಡಿದವರಿಗೆ ಕಾಣಲ್ಲ ಅಷ್ಟೇ. ಹೌದಾ, ಪೋಸ್ಟಿಗೆ ಮೆಸೇಜ್ ಕಾಣ್ತದೆ. ಶ್ರೀದುರ್ಗ ಬ್ಲಾಕ್ ಮಾಡಬೇಕು, ರಿಪೋರ್ಟ್ ಮಾಡಬೇಕು, ಎಲ್ಲ ಡಿಲೀಟ್ ಆಗಿಬಿಡ್ತದೆ. ಮತ್ತೆ ರಿಪೋರ್ಟ್ ಅಂತ ಉಂಟಲ್ಲ, ರಿಪೋರ್ಟ್ ಮಾಡಬೇಕು ಸೀದಾ. ಶ್ರೀದುರ್ಗ ಯಾನು ಪನ್ನಿಯೇ ಪೇಕಂದು ಅಂದ ಅವ್ರು ಪಂಡರೇರು. ಓಕೆ ಓಕೆ. ರಂಜಿತನ್ನೇ ಓ ನಾರಾಯಣ್ ಬ್ರೋ ಸರಿ ಪಂಡರು ಅಂದು ಪಂಡೇರು.
ಶ್ರೀದುರ್ಗ ಆರು ಪೂರೆಲ್ಲ ಬ್ಲೂ ದೇಯ್ದೇರು ಅಂದು ಬಂಡೆ ಓ ಅಂದ ರಂಜಿತನ್ನೇ ಅದೇ ನೂತಜ್ ಪಂದ್ ಬ್ರೋ ಅಂದಂದು ಕರೆಕ್ಟ್ ನಾರಾಯಣ್ ಕುಲಾಲ್ ಹಾಗಾದರೆ ರಿಪೋರ್ಟ್ ಮಾಡಬೇಕು ಅಂತ ಬಂಡೆ ಹೌದೌದು ಯಾರಿಗೆ ಯಾರು ಇದು ಮಾಡ್ತಾರ ಜಾಸ್ತಿ ನಾಟಕ ಮಾಡ್ತಾರ ಲೈವಲ್ಲಿ ನಾವು ರಿಪೋರ್ಟ್ ರಿಪೋರ್ಟ್ ಮಾಡಿದರೆ ಮತ್ತೆ ಅವ್ರಿಗೆ ಬರ್ಲಿಕ್ಕೆ ಆಗಲ್ಲ ನಮ್ಮ ಲೈವಿಗೆ. ಶ್ರೀದುರ್ಗ ತುಳು ಕನ್ನಡ ಬ್ಲಾಗ್ಸ್ ಯಾಲ್ನ ಮಲ್ತೆ ಅಂಡಲ್ಲ ಬ್ಲೂ ದೇಯ್ದೆ ಸರ್ ಬಂಡೇರು ದೇಯ್ದೆ ಬ್ರೋ ಬಂಡೇರು ಓ ಅಂದೆ ಓಕೆ 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 ಓಕೆ. ಐಜಿ ಎಂಡ ಗೊತ್ತಾಪು ಜೊತೆ ಇಜಿಂಡ ಗೊತ್ತಾಪು ಜೊತೆ ಬ್ಲೂ ಇತ್ತಂಡ ಗೊತ್ತಾಪು ನಿಜಿನ ಗೊತ್ತಾಪು ಜೊತೆ ಎಂದ್ ಅತ್ತ ನನಗೆ ಗೊತ್ತಾಣತ್ತ ನಂಗೆ ಓಕೆ ಓಕೆ. ಶ್ರೀದುರ್ಗ ರಂಜಿತ್ ಎಂಕುಲು ಗೊತ್ತಾಪುಂಡು ಅವು ಈರು ಹತ್ತು ಪಂಡದು ಓಕೆ. ರಿಪೋರ್ಟ್ ಮಲ್ಪುನಾಗ ಮಾತೆಲ್ಲ ಸೇರ್ದು ಮನ್ಪುಲೆ ರಕ್ಷಣ್ ಕುಳಲು ತಂದ ನಾನಿ ತಾನಿ ತಂದ ನಾನು ಒಂದೊಂದು ಒಂದು ರಕ್ಷಣ್ ಫೇಕ್ ಇವನು ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ ಲೈವಿಗೆ ಬಂದು ಸಹ ಮಾಡಿ ಸಂಪದನ್ನೇ ದೂರ ಪೋಯಿರಿ ಬಲೆ 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 ಬಲೆ. ಶ್ರೀದುರ್ಗಕ್ಕ ರಂಜಿತ್ ಐತ ಯೂಸ್ ನಮ್ಮ ಗೋಪಾಲ್ ಪಂಡದು ಉಂಡು ಐತ ರಂಜಿತ್ ಐತ USEE ನೇಮ್ ಗೋಪಾಲ್ ಪಂಡದು ಉಂಡು ಅಂದ್ಕೊಂಡೆ ಗೋಪಾಲ್ ಹೆಚ್ಚಿ ನಾನು ದುರ್ಗಕ್ಕನ ಲೈವ್ಗೆ ಹೋಗುದಿಲ್ಲ ನಾಳೆಯಿಂದ ಬೇಜಾರಾಗಬೇಡಿ ಯಾಕೆಂದರೆ ಅಲ್ಲಿಗೂ ಬರ್ಬೋದು ಡುಪ್ಲಿಕೇಟ್ ಅವಾಗ ನಾನು ಯಾರು ಅವನು ಯಾರು ಅಂತ ನಿಮಗೆ ಗೊತ್ತಾಗಲ್ಲ. ಇಲ್ಲ ನೀವು ಹೋಗಬೇಕು ನೀವು ಹೋದ್ರೇ ಗೊತ್ತಾಗೋದಲ್ಲ. ನೀವು ನಿಮ್ಮ ಸಬ್ಸ್ಕ್ರೈಬರ್ ಎಷ್ಟು ಅಂತ ದುರ್ಗಕ್ಕನಿಗೆ ಗೊತ್ತುಂಟು 29 ಉಂಟು ಅಂತ. ಸೊ ಅವ್ರು ನೋಡಬೇಕು 29 ಇದ್ದವರಿಗೆ ಪಟಕ್ ಅಂತ ಬ್ಲೂ ಕೊಡಬೇಕು. ಬ್ಲೂ ಕೊಟ್ಟರೆ ಮತ್ತೆ ಇನ್ನೊಬ್ಬರಿಗೆ ಇದು ಬ್ಲೂ ಕೊಡಬಾರ್ದು ಆಗ ಗೊತ್ತಾಗ್ತದಲ್ಲ. ಸಂಗೀತಕ್ಕ ಈರ್ ನವೀನ್ ಬ್ರೋ ನಾರಾಯಣ್ ಬ್ರೋ ಅರ್ಥ ಮಲ್ತೊಂದರೆ ನಾನು ನಿಜ ಪಂದು ಅಂದು ಈರು ನಿಜ ಬಂದು ಎಂಕ್ಲೆ ಪಂಡದು ಈರು ಪಂಡದು ಗೊತ್ತಾಯ್ನಿ ಅಂಚದೊಂದು ಈರು ಡುಪ್ಲಿಕೇಟ್ಲ ಅದು ಉಪ್ಪರ್ ಈರು ನೆರ್ರೆಸುರು ಮಂತಾಡ ಎಂಕ್ಳು ಈರೇನು ಡುಪ್ಲಿಕೇಟ್ ಅಂದೇನೆ ಪಾತೆ ದುರ್ಗ ದುರ್ಗಕ್ಕ ಯೂಸರ್ ನೇಮ್ ಪಣದಿಲ್ಲ ಅಂದೆ ಯೂಸರ್ ನೇಮ್ ಓಕೆ ಓಕೆ. ಮುದ್ದು ಸೂಪರ್ ಪಣದಿಲ್ಲ ಗೋಪಾಲ್ ಹೆಚ್ಚಿ 25 ಪಣದಿಲ್ಲ ಗೋಪಾಲ್ ಹೆಚ್ಚಿ 29 ಅಲ್ಲ ಪಣದಿಲ್ಲ ಓಕೆ 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 ಒಂದು ಅಂದಾಜು ಪಣ್ಣಿ ನಾನು ಓಕೆ. ಸಚಿನ್ ಅನ್ನೇ ಇಂಚಂಜಿ ಮಂತದಿಲ್ಲ ರೀ ದುರ್ಗಕ್ಕ ಗೋಪಾಲ ನೀನು ನನ್ನ ವಿಡಿಯೋಗೆ ಕಾಮೆಂಟ್ ಮಾಡಿ ಆಗ ಅವ್ರು ಬ್ಲೂ ಕೊಡ್ಬೋದಲ್ಲ ಓಕೆ 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 ಓಕೆ. ದೇರ್ಲ ಕಟ್ಟೆನ ಆಕೆನೊಂದುಲ್ಲೇರು ಪೋಲಿ ಶ್ರೀದುರ್ಗಕ್ಕ ಡಿಲೀಟ್ ಹೇಳಿದ ನನ್ನ ಓಕೆ ದುರ್ಗಕ್ಕ ಈಗಲೇ ಮಾಡ್ತೇನೆ ಬಂಡೇರು ಮುದ್ದು ಭಾಗ್ಯಶ್ರೀ ಸೂಪರ್ ಲೈವ್ ಪಣದು ಥ್ಯಾಂಕ್ ಯು ಮುದ್ದಕ್ಕ ಎಂಚ ಉಳ್ಳರು ಇರು ಪಾತೆರೊಂದು ಇಜ್ಜರಿ ಇನ್ನು ಸಂಪತ್ತನ್ನೇ ಓಡಿಪೋಯರು ಓಲ್ ಪಂಡರು ದಾದಿ ಎನ್ನ ಊರ ಉಂದಿ ಪರಂಗಿಬೇಟೆ ನಾರಾಯಣ ಕುಲ ಆಯ್ ಭಾಗ್ಯಕ್ಕ ರಕ್ಷಣ್ ಕುಲಾಲ್ ಯಾರೇ ನೀನು ದೂಜಾ ಹೂವೆ ಸಚಿನ್ ಅನ್ನೇ ಕ್ವಶನ್ ಎಂಚ ಅಂತಂದ ಅದು ಅರ್ಥ ಆಯ್ತು ಎಂಕ್ಲು ಅರ್ಥ ಆಯ್ತು ಅರ್ಥ ಇದನ್ನ ಮಿಸ್ ಮಾಡ್ತೇನೆ ನಾನು ಓದಿನ
ಅವು ರೋಜಾ ಹೂವು ರಕ್ಷಣೆ ಮಾಡೋದಿಲ್ಲ. ಯಾರೆ ನೀನು ರೋಜಾ ಹೂವೇ, ಯಾರೆ ನೀನು ಮಲ್ಲಿಗೆ ಹೂವೇ, ಹೇಳೆ ಗೆಳೆಯ. ದುರ್ಗಕ್ಕ ಕೆಸರುಗೊದ್ದ ವಿಡಿಯೋಗೆ ಕಾಮೆಂಟ್ ಹಾಕಿದ್ದೇನೆ ನೋಡಿ ಈಗಲೇ ಬಂಡೇರು. ಸಚಿನ ನೆಂಚ ಮಂತಂದಿರು, ಗೋಪಾಲ ಹಚ್ಚಿ ಹಾಯ್ ಪಣಂದಿರು, ಬೊಕ್ಕ ರಕ್ಷನ್ ಕುಲಾಲ ಆನೆ ಇಂದಂದಾರಿ ದುಮ್ಕಿದ ಕುಟ್ಟಿ ನಮಕರೋ ಅನ್ನೋದಿಲ್ಲ. ಅಯ್ಯ ಸಪೋರ್ಟ್ ಮೆಸೇಜ್ ಮಾಡೋದಿಲ್ಲ ಎಂಚ ದಾದಂದೆ ಗೊತ್ತಾಪ್ ಜಿಂಕ್. ಓಕೆ. ಓಕೆ ಗೋಪಾಲ, ನಿನ್ನ ಹೆಂಡತಿಯ ಹೆಸರೇನು? ನನ್ನ ಹೆಚ್ಚಿನ ಪ್ರಶ್ನೆಗೆ ಎಂದೇ ಉಲಾಯಲೆಪ್ಪೋಡದೆ. ಓಕೆ ಗೋಪಾಲ್, ನಿನ್ನ ಹೆಂಡತಿ ಹೆಸರೇನು? ಅವರ ಹೆಸರು ಭಾಗ್ಯ ಅಂತ ಮೊನ್ನೆ ಹೇಳಿದ್ರ ಅಂತ ಹಾಗೆ ಅಲ್ವಾ? ಮುದ್ದು ಭಾಗ್ಯಶ್ರೀ ಸೂಪರ್ ಬಣ್ಣದಲ್ಲಿರಿ, ಗೋಪಾಲಣ್ಣೆ ಭಾಗ್ಯ ಬಣ್ಣದಲ್ಲಿರಿ, ಮುದ್ದು ಸೂಪರ್ ಬಣ್ಣದಲ್ಲಿರಿ. ಮಗನ ಹೆಸರು ಬೇಕಾ? ಹೌದು, ಕೊಡಿ ಕೊಡಿ ಕೊಡಿ. ಅಣ್ಣ ಪಲ್ಲೆ ಬಣ್ಣದಲ್ಲಿರಿ, ನಾರಾಯಣ ಕುಲಾಲ್ ಬೊಕ್ಕ ವಿಶೇಷ ಬಣ್ಣದಿಂದ ಅದು ಅಣ್ಣ ಪಲ್ಲೆ. ದುರ್ಗಕ್ಕ ಮುರಣಿ ಗೋಪಾಲ ಈರು ಕ್ಲಾಸಸ್ನ ಮೆಂಬರ್ಶಿಪ್ ತೊಣಿಯಾರ ಅಂತ ಕೇಂಡೇರಿ. ಮುದ್ದು ಭಾಗ್ಯಶ್ರೀ ರೋಮಿ ಓಲುಂಡ ಅಣ್ಣ ಅಂತ ಕೇಂದ್ರ. ರೋಮಿ ಇಲ್ಲಲುಂಡಿ ಎಲ್ಲ ತಿಕ್ಕೊಂಡವೆ ಎಲ್ಲ ತೆಲ್ಲಂಜಿ ಎಲ್ಲಂಜಿ ಸ್ಯಾಟರ್ಡೆ ಸಂಡೇ ವಿತ್ ರೋಮಿ. ಗೋಪಾಲ ಚೆನ್ನ ಮೊಬೈಲ್ ಒಳ್ಳೇದುಂಟು ದೊಡ್ಡದುಂಟು, ಎಷ್ಟು ಅದಕ್ಕೆ ಪಣದೊಳ್ಳೆದು? ಇದು ಸಣ್ಣದು, ದೊಡ್ಡದಲ್ಲ. ಅದು ಫೋಟೋದಲ್ಲಿ ದೊಡ್ಡದು ಕಾಣ್ತದೆ. ಇದು ಕಂಪನಿದ್ದು, ನಮ್ಮ ಕಂಪನಿ ಫೋನ್. ಅದಕ್ಕೆ ಒಂದು 600-700 ಅಂದರೆ ಊರಿದ್ದೊಂದು 10,000 ಇರ್ಬೋದು ಅಂತ. 10-13 ಸಾವಿರ ಇತ್ತು. ಒಂದು 3 ವರ್ಷ ಆಯಿತು ಅದು ತಗೊಂಡು. ಈಗ ಇಂಚ ಇಜ್ಜಿ ದುರ್ಗಕ್ಕ ಯಾನ್ ಬಂಗುಡೆ ಉಳ್ಳೆ ಮೆಂಬರ್ಶಿಪ್ ಎಂಚಗೆ ಪುನಿ. ಇಜ್ಜಿ ದುರ್ಗಕ್ಕ ಯಾನ್ ಬಂಗಡ ಉಳ್ಳೆ ಮೆಂಬರ್ಶಿಪ್ ಎಂಚದೆ ಪುಣ ಅಂಚನ ಡೂಪ್ಲಿಕೇಟ್ ಮೆಂಬರ್ಶಿಪ್ ತೊಂದೆ ನಂದು. ಶ್ರೀ ದುರ್ಗಕ್ಕ ವ್ಲಾಗ್ ಗೋಪಾಲ ಮುರಣಿ ಮಂದಾರ ಸಿಸ್ನ ಲೈವ್ಡು ಇರೆಗೆ ಏರು ನೆರ್ನಿ ಪಲ್ನೆ ಎಂದು ಬಂಡೇರು. ಮುದ್ದು ಓಕೆ ಅನ್ನ ಶುಭರಾತ್ರಿ ಬಂಡೇರು. ಗೋಪಾಲಿ ಹಚ್ಚಿ ರಾಹುಲ್ ಬಂಡೇರು. ಆಯ್ನಿ ರಾಹುಲು ಆಯ್ ಮಾತೆರೆಗಳ ನೆರೊಂತೆ ಏನು ಒಂಜಿನ ಪೋಯ್ನ ಎಂಕ್ಲ ನೆಡ್ತೆಗೆ ಯಾರು ಪಂಡೇರು ಎಂಕ ಗೊತ್ತುಜ್ಜಿ ಎಂಕ್ಲ ನೆಡ್ತೇರು. ನವೀನ್ ಅವರ ಲೈವ್ ನೋಡುವಾಗ ಸಡನ್ ಆಗಿ ಸೋನಿಯಾ ನೆನಪು ಬರ್ತದೆ. ಸೋನಿಯತ್ತೆ ರೋಮಿಯಾ ಒಂಜಿ ನಿಕುಲ್ ಚೂರು ಪಾತೆ ಅಲ್ಲ ಒಂಜಿ ಕಾಲ್ ಮಾಡಿ ಬರಂಡು ಅವೇ ಒಂಜಿ 2 ಸೆಕೆಂಡ್
ಸಾರಿ 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 ಅವೇ ದುರ್ಗಕ್ಕ ಪಣದುಲ್ಲೇರು ಬಾಯ್ ನವೀನ್ ಚೂರು ಬೇಲೆಂಡು ಓಕೆ ಓಕೆ ಬಾಯ್ ಅಕ್ಕ ಗೋಪಾಲಚ್ಚಿ ಸುಮ್ಮನೆ ಹೇಳಿದ್ದು ದುರ್ಗಕ್ಕ ಯಾವಾಗಲೂ ಹೇಳ್ತಾರಲ್ವ ಕಪ್ಪು ಅಕ್ಕ ಮೆಂಬರ್ಶಿಪ್ ತೆಗಿ ಅಂತ ಅದಕ್ಕೆ ತೆಗಿತೀನಿ ಹೇಳಿದ್ದು ಹೌದಾ ಓಕೆ ಓಕೆ ಸಪೋರ್ಟ್ ಸಪೋರ್ಟ್ ಪಣದುಲ್ಲೇರು ಹಾಯ್ ಫ್ರೆಂಡ್ಸ್ ಏರ್ ಲಜ್ಜರ ಮರ ಯಾರು ಹೊರಿಯನ ಎಲ್ಲರೂ ಒಂದಾಗಿ ನಿನ್ನ ನಮಿಸಿನಲಿಯೋದು ನೋಡೋಕೆ ಚೆನ್ನ ಗರಿಕೆ ತಂದರೆ ನೀನು ಆ ಗರಿಕೆ ತಂದರೆ ನೀನು ಕೊಡುವೆ ವರವನ್ನ ಗತಿ ನೀನೆ ಗಣಪನಿಗೆ ಕೈ ಮುಗಿವ ಮುನ್ನ ಶರಣು ಶರಣಯ್ಯ ಶರಣು ಬೆಳಕ ನೀಡಯ್ಯ ಬಾಲೆಲ್ಲ ಬೆಳಗುವ ಬೆಳಕ ನಿನ್ನ ನಂಬಿದ ಜನಕ್ಕೆ ಹುದಯ್ಯ ಎಲ್ಲ ಸುಖ ತಂದೆ ಕಾಯೋ ನಿನ್ನ ಕರಿಮುಖ ಕೋಡೆ ರಾತ್ರಿ ಬರೋಂದು ಇತ್ತೀರ ಲೈವ್ ಚಾಲು ದಿನಗ ಜಾಸ್ತಿ ಜನ ಬೈಜರು ವರ 4 ಜನ ಇರು ವರ 5 ಜನ ಇರು ಬೊಕ್ಕ ಲಾಸ್ಟಿಗೆ 2-3 ಪದ್ಯ ಫಂಡೆ ಹಂಚೇನೆ ಬೊಕ್ಕ ಒಂಜಿ ಪದ್ಯ ಫಂಡಾಗ ಮ್ಯೂಟ್ ಇತ್ತು ನೆನ್ಪೇಜಿ ಮ್ಯೂಟ್ ದೆಪ್ಪರೆ ಆವ ಕುಲವ ರಂಗ ಫಂಡೆ ಅಪ್ಪ ಒಂಜಿ 4 ಜನ ಬರ್ತದೆ ತೂ ಅಂತೀರಿ ದಾದ ಪದ್ಯ ಅನ್ಬೇನೆ ಸೌಂಡ್ ಇಜ್ಜ ಅಂದೆ ರಂಜಿತನ್ನ ಬತ್ತೇರು ಸಂಗೀತಕ್ಕನ ನವೀನ್ ಬ್ರೋ ಎನ್ನ ಪುದರ್ಡ್ ಬತ್ತಂಡ ಒರಿಜಿನಲ್ ಇಯರ್ ಪಂದು ಗೊತ್ತಾಂದೆ ದುಂಬು ಎನ್ನ ಪಾತಿರ್ದಿನ ಓ ಅಂದಲ ಕೇಳ್ನೆ ಐಕ್ ಓ ಸರಿ ಆನ್ಸರ್ ಬರ್ಕೊಂಡು ತೂಲೆ ಅವು ಒರಿಜಿನಲ್ ಓಕೆ ನವೀನ್ ಬ್ರೋ ಸಂಗೀತಕ್ಕ ಅರ್ಥ ಆಯ್ತು ನಿಮಿಷ ಸಂಗೀತಕ್ಕ ನವೀನ್ ಬ್ರೋ ಎನ್ನ ಪುದರ್ಡ್ ಬತ್ತದು ಒರಿಜಿನಲ್ ಇಯರ್ ಪಂದು ಗೊತ್ತಾವ್ರೆ ದುಂಬುದ ಎನ್ನ ಪಾತಿರ್ದಿನ ಒವ್ವು ಅಂಡಲ ಕೇಳ್ನೆ ಐಕ್ ನೋವು ಓವು ಸರಿ ಆನ್ಸರ್ ಬರ್ಪುಂಡು ತೂಲೆ ಅವು ಒರಿಜಿನಲ್ ಓಕೆ ನವೀನ್ ಬ್ರೋ ಸಂಗೀತಕ್ಕ ಆ್ಯಕ್ಚುಲಿ ಎಂಕಿತ್ತಾಯ್ತ ಪ್ರಾಬ್ಲಮ್ ಬರುವೆ ದಯಮಾಡಿ ಎಂಡ ಬ್ಲೂ ಉಂಡು ಇರಡ ಆಲ್ರೆಡಿ ಸೊ ಆ ಜನ ಬತ್ತನ ಐಕ್ ಬ್ಲೂ ಕೊರಂದೆ ಬ್ಲೂ ಬರ್ಪುಜದೆ ಎಂಕದಲ್ಲಿ ಪ್ರಾಬ್ಲಮ್ ಇಜ್ಜ ಅಂದಾಪುಂಡು ಬ್ಲೂ ದೆಪ್ಪುನ ಮುಟ್ಟ ಅದೇ ಗೋಪಾಲ ಶಾಯಿ ಪಣಂದುಲ್ಲೇರು ನೆಟ್ ಬ್ಲೂ ಉಂಡತ್ತೆ ಎಂದು ಪಣಂದುಲ್ಲೇರು ನಾರಾಯಣ ಕುಲಾಲ್ ಕ್ರಿಕೆಟ್ ದಾದಾಲ ಕೇಂಡ ಅಂತ ಕ್ರಿಕೆಟ್ದ ಕ್ವೆಶ್ಚನ್ ಕೊನೆ ಮೂಡೆ ಫೋನ್ ಮೊಗಲ ಪೂರ ಇಪ್ರಾಯ ಇಂದೆಟ್ಟು ನನ್ನ ಮಲ್ಲೇಜ ಅಂದು ಕ್ವೆಶ್ಚನ್ ಇನಿಕ್ಕೆ ಯಾವ ಅಂದು ಕ್ವೆಶ್ಚನ್ ಉತ್ತರ ಕೊಡ್ಪುರ ಪೋಯರು ಪಾಪ ಅಕುಲ್ ಪೂರ ಇತ್ತೇರಕ್ಲಿ ಬೋರಾಣ ಅಂದು ಫೋನ್ ಮಂತನ ಫೋನ್ ಪೂರ ಬಣ್ಣಾಗ ಮಲ್ಲೇಜಿ ಸಪೋರ್ಟ್ ಮಲ್ತೊಂದು ಪ್ಲೇ ಏರ್ ಮತ್ತೆ ಉಳ್ಳಾರು ಒಂತ ಬರ್ತ ಕುಳ್ಳುಗ ಬೊಕ್ಕ ಪೋಯಿ ನಮ್ಮ ಸಂಪತ್ತನ್ನೇ ಓಡೆ ಪೋಯಿರಂದೆ ಗೊತ್ತುಜ್ಜಿ ಆ ನಾರಾಯಣ್ ಬ್ರೋ ಎನ್ನ ಬ್ಲೂ ಉಂಡು ನೆಟ್ ಬ್ಲೂ ಉಂಡು ಅಂಚ ಆಯಗ ಬಂಗ ಆಪು ಅಂದ ಸೊ ನೋ ಪ್ರಾಬ್ಲಮ್ ನಾನು ಏರ್ನ ಬ್ಲೂ ದೆಪ್ಪುಜಿತ್ತೆ ನಮ್ಮ ಮುರಾಣಿ ಇಂಚ ಎತ್ತಿನಾಕಲ್ಲ ಸೊ ತೂಕ ನನ್ನ ಬ್ಲೂ ಕೊರ್ನ ಒಂಚೂರು ಯೋಚನೆ ಬಂತು ಕೊರ್ನಾಡು ತೂದು ಏರಂಡಲ ಡೂಪ್ಲಿಕೇಟ ಸತ್ಯನ ಸುಳ್ಳ ಅಕ್ಲ ಚಾನೆಲ್ ಉಂಡ ವಿಡಿಯೋ ಬಂತೊಂದುಲ್ಲೇರ ಇಜ್ಜ ಅವೇನು ಪೂರ ತೂದು ಬ್ಲೂ ಕೊರ್ನಾಡು ಒಂಜಿ ದಿನ ಏರಗಳ ಬ್ಲೂ ಕೊರಲೆ ಫಸ್ಟ್ ಬತ್ತಿನಾನಿ ಅಕಡೆ ಪನೋಡು ದಿನೋಲ ಲೈವ್ ಬಲೆ ಎಂಕಡೆ ಸಬ್ಸ್ಕ್ರೈಬ್ ಅಂತ ಕಾಮೆಂಟ್ ಮಾಡಲಿ ಬೊಕ್ಕ ಬ್ಲೂ ಕೊರ್ಪ ಪನೋಡು ಅಪ್ಪ ಗೊತ್ತಾಪನ ತಕ್ಕನ ಪೂರ ಭಾದ್ರಪದ ಶುಕ್ಲದ ಚೌತಿಯಂದು ಚಂದಿರನ ನೋಡಿದರೆ ಅಪವಾದ ತಪ್ಪದು. ಆಗಲ್ಲ ನವೀನನ್ನ, ಅವನು ಫಸ್ಟ್ ಬೇರೆ ಐಡಿಯಲ್ಲಿ ಬಂದು ಬ್ಲೂ ಕೇಳ್ತಾನೆ, ಆವಾಗ ನೀವು ಬ್ಲೂ ಕೊಡ್ತೀರಿ, ಮತ್ತೆ ಅವನು ಹೆಸರು ಚೇಂಜ್ ಮಾಡಿದ್ರಿ. ಅದು ನಮಗೆ ಗೊತ್ತಾಗೋದಿಲ್ಲ. ಹೌದು, ನಾನು ಯಾರಿಗೆ ಬ್ಲೂ ಕೊಡಲ್ಲ. ಓಕೆ, ಅವರು ನಮಗೆ ಚಾನೆಲ್ ನೋಡಿ ಮೇಲೆ ಬ್ಲೂ ಕೊಡುವ. ನಾವು ಒಂದೆರಡು ದಿವಸ ಚಾನೆಲ್ ನೋಡಿ ಅವರನ್ನೆಲ್ಲ ಓದಿ ಮತ್ತು ಅವರನ್ನು ತಿಳಿದು ಅವರು ಎಷ್ಟು ವೀಡಿಯೋ ಹಾಕಿದ್ದಾರೆ, ಎಷ್ಟು ವೀಡಿಯೋ ಮಾಡ್ತಿದ್ದಾರೆ ಒಂದು ನೋಡಿ. ಯಾರಾದರೂ ಚಾನೆಲ್ ಮಾಡಿ ವೀಡಿಯೋ ಮಾಡುವವರು ಈ ರೀತಿ ಮಾಡಲ್ಲ, ಗೊತ್ತಾಯ್ತಾ? ಸೊ ಅವರಿಗೆ ವೀಡಿಯೋ ಮಾಡಲಿಕ್ಕೆ ಇರ್ತದೆ, ಅವರು ಆ ರೀತಿ ಮಾಡಲ್ಲ. ಯಾರು ವೀಡಿಯೋ ಮಾಡಲ್ವಾ ಅವರು ಈ ರೀತಿ ಮಾಡಲಿಕ್ಕೆ ಚಾನ್ಸ್ ಉಂಟು. ಅಂದರೆ ಅವರು ಇನ್ನೊಬ್ಬರಿಗೆ ಹಾಳು ಮಾಡಲಿಕ್ಕೆ ನೋಡ್ಬೋದು ಅಷ್ಟೇ, ಹೌದಲ್ವಾ? ಓಕೆ, ಅಕಲ್ಡ ಇತ್ತ ಒಂಜಿ ಕ್ವೆಶ್ಚನ್ ಕೇಳಿ. ಹೌದು, ಹಾಗೆ ಮಾಡಿ. ಓಕೆ, ಬೊಕ್ಕ ಎಲ್ಲಂಜಿ ಅಂಚ ಆಂಡ ಅಕಲ್ಡ ಕೂಡ ಸೇಮ್ ಕ್ವೆಶ್ಚನ್ ಕೇಂಡ ಆಂಡ ಬೊಡ್ಚಪ್ಪ ಮಲ್ಲೇಜ ಅವು ನಮ್ಮ ತೂಕ ನಮ್ಮ ಏರೆಗಳ ಬ್ಲೂ ಕೊರ್ಪಿನ ಬೊಡ್ಚಿ ನಮ್ಮ ಏರೆಗಳ. ಓಕೆನಾ? ಟೆನ್ನಿಸ್ನಲ್ಲಿ ಇಬ್ಬರು ಸಹೋದರಿ ಯಾರು ಹೇಳಿ ನೋಡುವ. ಟೆನ್ನಿಸ್ನಲ್ಲಿ ಇಬ್ಬರು ಲಿಯೆಂಡರ್ ಸಹೋದರಿ ಅಂತ, ವಿಲಿಯಮ್ಸ್ಲ ಸೆರೆನಾ ವಿಲಿಯಮ್ಸ್ಲ ಕೊಡ್ತಿ ಅಲ್ಲ, ಪುದರ್ ಗೊತ್ತುಜಿ. ವಿಲಿಯಮ್ಸ್ ಸಹೋದರಿಯರು ಸೆರೆನಾ ವಿಲಿಯಮ್ಸ್
ಕೊಡ್ತಿ ದಾದನ್ ಗೊತ್ತುಜಿ. ಸರಿ ನವೀನ್ ಬಾವ ಯಾನು ಜಪ್ಪುನಿ. ಓಕೆ ಓಕೆ ಓಕೆ, ಗುಡ್ ನೈಟ್ ಗುಡ್ ನೈಟ್. ಗೋಪಾಲ್ ಹೆಚ್ಚಿ ಬೊಕ್ಕ ಬರ್ತಿ ಶಿಲ್ಪ ಶೆಟ್ಟಿ ಬಣ್ಣದುಲ್ಲೇರಿ ಶುಭರಾತ್ರಿ ಬಣ್ಣದುಲ್ಲೇರಿ ಮಾತೆಲ್ಲ ಓಕೆ ಮಾತೆರೆಗಳ ಶುಭರಾತ್ರಿ ಇತ್ತೆ. ನನ್ನ ನಿಕ್ಕಳು ಕುಲ್ಲುನ ಕುಲಂಡ ಕುಲ್ಲುಳೆ ಚೂರು ಬೊಕ್ಕ ಪೋಪುದು ಜಪ್ಪುನ ಕುಲಂಡ ಜಪ್ಪುಳೆ ತೊಂದರೆಜ್ಜಿ ಬೊಕ್ಕ ಎಲ್ಲ ಪಾತೆರೆಲ್ಲ ಇಜ್ಜಿರಿ ನಿತ್ತೆ ಸಂಪತ್ತನೆಲ್ಲ ಬೈಜ್ಜಿರಿ ದಾದಂದು ಗೊತ್ತುಜ್ಜಿ ಬೇಜಾರಲ್ಲ ಸಂಪತ್ತನ್ನ ಅದಲ್ಲ ಗೊತ್ತುಜ್ಜಿ ದಾದ ವಿಷಯ ಅಂದು ಗೊತ್ತುಜ್ಜಿ. ನಿಮ್ಮ ಹತ್ರ ಮಾತಾಡಿ ಲೈಕ್ ಕೊಡ್ಲಿಕ್ಕೆ ನೆನಪೇ ಇಲ್ಲ ಮಾರ್ರೆ ಒಂಡೆ. ಓ ದೇವರೇ, ಒಂದು ಲೈಕ್ ಕಮ್ಮಿ ಆಗ್ತಿತ್ತಲ್ಲ, ನೀವು ಲೈಕ್ ಕೊಟ್ಟಿದ್ದು ನಮಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಗೋಪಾಲ ಛಾಯ್ ಅಂತಿದ್ದಾರೆ, ಭವ್ಯ ಶುಭರಾತ್ರಿ ಅಂತಿದ್ದಾರೆ. ಎಲ್ಲರಿಗೂ ಶುಭರಾತ್ರಿ. ಯಾರಿಗೆಲ್ಲ ಮಲಗಲಿಕ್ಕುಂಟು ನೀವು ಮಲಗಬಹುದು. ನಾನೊಂದು ಇನ್ನೂ 5-10 ನಿಮಿಷ ನೋಡ್ತೇನೆ, ಮತ್ತೆ ನಾನು ಸಹ ಮಲಗುವುದೇ. ಸೊ ನಾಳೆ ಸಿಗೋಣ. ಬಂದವರೆಲ್ಲ ನಾಳೆ ಬನ್ನಿ, ಹಾಗೇನೆ ಸಪೋರ್ಟ್ ಮಾಡಿ. ಒಂಜಿ ಪದ್ಯ ಬನ್ಕನ ಏರುಳ್ಳೇರು 4 ಜನ ಪುಣಿ ಮೆಲ್ಲ ಒಂಜಿ ಪದ್ಯ ಬನ್ಕ ಏರೆಗಳ ಗೊತ್ತಾಪಿಚ್ಚಿ. ಗೋಪಾಲ ಚೌದು ಮೇಲೆ ನೋಡುವಾಗ ಖಾಲಿ ಖಾಲಿ ಉಂಟು, ಈಗ ಕೊಟ್ಟು ಕಾಯಿ ಫುಲ್ಲಾಗಿದೆ ಅಂಡಿಲ್ಲ. ಹೌದು, ಮೇಲೆ ನೋಡುವಾಗ ಕೈ ಖಾಲಿ ಉಂಟು, ಈಗ ಕೊಟ್ಟೆ ಕೈ ಫುಲ್ಲಾಗಿದೆ ಎಂದು ಬಂದಿರು. ಥ್ಯಾಂಕ್ ಯು ಅಲ್ಲ, ಥ್ಯಾಂಕ್ ಯು. ಒಳಿತು ಮಾಡು ಮನುಸ ನೀ ಇರೋದು 3 ದಿವಸ. ಒಳಿತು ಮಾಡು ಮನುಸ ನೀ ಇರೋದು 3 ದಿವಸ. ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ. ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ. ಹೆಣ ಹನ್ನುತ್ತಾರ, ಮಣ್ಣಾಗ ಹೂಳುತ್ತಾರ. ಚಟ್ಟ ಕಟ್ಟುತ್ತಾರ, ನಿನ್ನ ಸುಟ್ಟು ಹಾಕುತ್ತಾರ. ಒಳಿತು ಮಾಡೋ ಮನುಸ ನೀ ಇರೋದು 3 ದಿವಸ. 3 ದಿನದ ಸಂತೆ ನಗು ನಗುತ ಮಾಡಬೇಕು. ದ್ವೇಷವೆಂಬ ಕಂತೆ ನೀ ಸುಟ್ಟು ಹಾಕಬೇಕು. ಪ್ರೀತಿ ಪ್ರೇಮ ಹಂಚಿ ನೀನು ಹೋಗಬೇಕು ಅಲ್ಲಿ. ಸತ್ತ ಮೇಲೂ ನಿನಗೆ ಹೆಸರು ಉಂಟು ಇಲ್ಲಿ. ಭೂಮಿಯಲ್ಲಿರೋದು ಬಾಡಿಗೆ ಮನೆಯಾಗೆ, ಮ್ಯಾಲೆ ಹೋಗಬೇಕು ನಮ್ಮ ಸ್ವಂತ ಮನೆಗೆ. ಬರಲು ಏನು ತಂದೆ, ಬರದು ಏನು ಹಿಂದೆ. ಹೋ ಒಳಿತು ಮಾಡೋ ಮನುಸ ನೀವಿರೋದು 3 ದಿವಸ.
ಒಲಿತು ಮಾಡೋ ಮನುಸ ನೀ ಇರೋದು 3 ದಿವಸ. ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳು ಜನಕ, ಎಲ್ಲೆ ಕಾಣಬೇಕು ಉಸಿರಿರೋ ಕೊನೆ ತನಕ. ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳು ಜನಕ, ಎಲ್ಲೆ ಕಾಣಬೇಕು ಉಸಿರಿರೋ ಕೊನೆ ತನಕ. ನಾನು ನಾನು ಎಂದು ಮೆರೆಯಬ್ಯಾಡ ಮೂಡ, ನಾನು ಎಂಬುದು ಮಣ್ಣು ಮರೆತು ಹೋಗಬೇಡ. ದ್ವೇಷವೆಂಬ ವಿಷವ ಕುಡಿಯ ಮೇಡ ಮೂಡ, ಪ್ರೀತಿ ಅಮೃತವ ಒಮ್ಮೆ ಸವಿದು ನೋಡ. ಓಕೆ ಬಾಯ್ ಗೋಪಾಲ್ ಬ್ರೋ, ಥ್ಯಾಂಕ್ ಯು ಸೋ ಮಚ್. ಇಷ್ಟವರೆಗೆ ನೀವು ಇದ್ದಿದ್ದೀರಿ, ಥ್ಯಾಂಕ್ ಯು ಸೋ ಮಚ್. ಗುಡ್ ನೈಟ್, ಶುಭರಾತ್ರಿ ನಿಮಗೆ.
ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಇದ್ದೀರಿ ಲೈವ್ಗೆ ಲೈಕ್ ಕೊಡಿ. ಹಾಗೆ ಯಾರು ಹೊರಗೆ ನಿಂತಿದ್ದೀರಾ ಒಳಗೆ ಬಂದು ಮಾತಾಡಿ ಏನಾದರೂ. ಇನ್ನೊಂದು ಸ್ವಲ್ಪ ಹೊತ್ತು ನಾವಿದ್ದು ಹೋಗ್ತಾ ಇದ್ದೇವೆ, ಇನ್ನೊಂದು 8 ನಿಮಿಷ ಅಷ್ಟೇ. 8 ನಿಮಿಷದಲ್ಲಿ ನಾವು ಹೋಗ್ತೇವೆ. ಸೊ ಯಾವುದಾದ್ರೂ ಒಂದು ಹಾಡು ಹೇಳುತ್ತಾ ಮುಗಿಸುವ ಇವತ್ತು. ನಿನ್ನೆ ಒಂದು ಹಾಡು ಹೇಳಿದ್ದೆ ನಾನು, ಅದು ಇದಾಯಿತು, ಸೌಂಡ್ ಇರಲಿಲ್ಲಲ್ಲ. ಸೊ ಇವತ್ತು ಅದನ್ನು ಮತ್ತೊಮ್ಮೆ ಹಾಡುವ. ಯಾರಿಗೆಲ್ಲ ಇಷ್ಟ ಆಗ್ತದೆ ಸಪೋರ್ಟ್ ಮಾಡಿ, ಇಷ್ಟ ಆಗದವರು ನೋಡಿ, ತೊಂದರೆ ಇಲ್ಲ. Rose, you reached something destination. Congratulations. Okay. ಅವಕುಲವು ರಂಗ ಅವಕುಲವು ರಂಗ ಅರಿಯಲಾಗದು. ಅವಕುಲವು ರಂಗ ಅರಿಯಲಾಗದು. ಅವಕುಲವೆಂದರಿಯಲಾಗದು. ಗೋವ ಕಾಯ್ವ ಗೊಲ್ಲನಂತೆ ದೇವಲೋಕದ ಪಾರಿಜಾತವು ಹೂವಸತಿಗೆ ತಂದನಂತೆ. ಅವಕುಲವು ಅವಕುಲವು ರಂಗ ಅರಿಯಲಾಗದು. ಗೋಕುಲದಲ್ಲಿ ಹುಟ್ಟಿದನಂತೆ ಗೋವುಗಳನ್ನು ಕಾಯ್ದನಂತೆ. ಗೋಕುಲದಲ್ಲಿ ಹುಟ್ಟಿದನಂತೆ ಗೋವುಗಳನ್ನು ಕಾಯ್ದನಂತೆ. ಕೊಳಲನೂದಿ ಮೃಗ ಪಕ್ಷಿಗಳ ಮರಳು ಮಾಡಿದನಂತೆ. ತರಳತನದಿ ವರಳ ನೆಗಹಿ ಮರವ ಮುರಿದು ಮತ್ತೆ ಹಾರಿ ತೆರೆದು ಬಾಯಿಯೊಳಗಿರೆಳು ಲೋಕವ ಇರಿಸಿ ತಾಯಿಗೆ ತೋರ್ದನಂತೆ. ತೆರೆದು ಬಾಯಿಯೊಳಗಿರೆಳು ಲೋಕವ ಇರಿಸಿ ತೋರ್ದನಂತೆ. ಅವಕುಲವೋ ಅವಕುಲವೋ ರಂಗ ಅರಿಯಲಾಗದು. ಅವಕುಲವೋ ರಂಗ ಅರಿಯಲಾಗದು. ಗೊಲ್ಲತಿಯರ ಮನೆಯ ಪೊಕ್ಕು ಕಳ್ಳತನವ ಮಾಡಿದನಂತೆ. ಗೊಲ್ಲತಿಯರ ಮನೆಯ ಹೊಕ್ಕು ಕಳ್ಳತನವ ಮಾಡಿದನಂತೆ. ಗೊಲ್ಲತಿಯರ ಬಂದು ಗೊಲ್ಲನ ಪುತನಿಯ ವಿಷವನುಂಡು ಮೆಲ್ಲನೆ ತೃಣನ ಕೊಂದನಂತೆ. ಪಕ್ಷಿ ತನ್ನ ವಾಹನನಂತೆ ಹಾವು ತನ್ನ ಹಾಸಿಗೆಯಂತೆ. ಮುಖನ ತನ್ನ ಮೊಮ್ಮಗನಂತೆ ಮುದ್ದು ಮುಖವ ಚೆಲುವನಂತೆ. ಅವಕುಲವೋ ಅವಕುಲವೋ ರಂಗ ಅರಿಯಲಾಗದು. ಅವಕುಲವೋ ರಂಗ ಅರಿಯಲಾಗದು. ಕರಡಿ ಮಗಳ ತಂದನಂತೆ ಶರದಿ ಮಗಳು ಮಡದಿಯಂತೆ. ಕರಡಿ ಮಗಳ ತಂದನಂತೆ ಶರದಿ ಮಗಳು ಮಡದಿಯಂತೆ. ಧರಣಿಯನ್ನು ಬೆಳೆದನಂತೆ ಇರೆಳು ಲೋಕದ ಒಡೆಯನಂತೆ. ಹಡಗಿನಿಂದಳಿ ಬಂದನಂತೆ ಕಡಲ ದಡಿಯಲಿ ನಿಂದನಂತೆ. ಒಡನೆ ಮಧ್ವರಿಗೊಳಿದನಂತೆ ಒಡೆಯ ಹಯವದನಂತೆ. ಒಡನೆ ಮಧ್ವರಿಗೊಳಿದನಂತೆ ಒಡೆಯ ಹಯವದನಂತೆ. ಅವಕುಲವೋ ಅವಕುಲವೋ ರಂಗ ಹರಿಯಲಾಗದು. ಅವಕುಲವೆಂದರಿಯಲಾಗದು. ಗೋವ ಕಾಯ್ವ ಗೊಲ್ಲನಂತೆ ದೇವಲೋಕದ ಪಾರಿಜಾತವ ಹೂವಸತಿಗೆ ತಂದನಂತೆ. ಅವಕುಲವೋ ಅವಕುಲವೋ ರಂಗ ಅರಿಯಲಾಗದು. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನೋಡ್ತಿದ್ದೀರಾ, ಹಾಡು ಖುಷಿಯಾಗಿದ್ದರೆ ನಮಗೊಂದು ಲೈಕ್ ಮಾಡಿ. ಖುಷಿ ಆಗಿಲ್ಲ ಅಂದರೆ ಬಿಡಿ, ತೊಂದರೆ ಇಲ್ಲ. ಮತ್ತು ಯಾರಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದವ್ರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮಾಡಿದವ್ರು ನೋಡ್ತಾ ಇರಿ. ಇನ್ನೊಂದು 3 ನಿಮಿಷ ಅಷ್ಟೇ. ಸೊ ನಂತರ ನಾವು ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸಿ ನಾಳೆ ಕಾರ್ಯಕ್ರಮಕ್ಕೆ ತಯಾರಾಗ್ತೇವೆ.
ಯಾಲೆ ಏರ್ ಮಾತಾ ಯಾರೆಲ್ಲ ಲೈವನ್ನು ಇಷ್ಟವರೆಗೆ ನೋಡಿ ಸಪೋರ್ಟ್ ಮಾಡಿದ್ದೀರಾ ನಿಮಗೆಲ್ಲರಿಗೂ ಥ್ಯಾಂಕ್ ಯು ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ನಾವು ಇನ್ನು 1 ನಿಮಿಷದಲ್ಲಿ ಮುಗಿಸ್ತಾ ಇದ್ದೇವೆ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ, ಯಾರೆಲ್ಲ ನೋಡಿ ಸಪೋರ್ಟ್ ಮಾಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು. ಹಾಗೆಯೇ ನಾಳೆ 8:30ಯಿಂದ ಮತ್ತೆ ನಾವು ಸಿಗೋಣ. ಯಾರೆಲ್ಲಾದರೂ ಇವತ್ತು ಲೇಟ್ ಬಂದಿದ್ರೆ ನಾಳೆ ಬೇಗ ಬನ್ನಿ, ಮಾತಾಡುವ, ಸ್ವಲ್ಪ ಕ್ವಶನ್ ಕೇಳುವ, ಉತ್ತರ ಹೇಳೋಣ, ಹಾಗೆಯೇ ಸ್ವಲ್ಪ ಹಾಡು ಆಡೋಣ, ಹಾಗೆಯೇ ಸ್ವಲ್ಪ ಮಾತಾಡಿ ಮತ್ತೆ ಬಚ್ಚಿದ ಮೇಲೆ ನಾವು ಹೋಗೋಣ. ಸೊ ನಿಮಗೆಲ್ಲರೂ ಇವತ್ತು ಬಚ್ಚಿದೆ ಅಂತ ಯೋಚಿಸ್ತೇನೆ. ಸೊ ನಾಳೆ ಬನ್ನಿ, ನಾಳೆ 8:00ವರೆಗೆ ಸಿಗೋಣ. ಎಲ್ಲರಿಗೂ ಇಷ್ಟರವರೆಗ ಯಾರೆಲ್ಲ ನೋಡ್ತಾ ಇದ್ದೀರಾ ಅವರಿಗೆಲ್ಲರಿಗೂ ನಮ್ಮ ಕಡೆಯಿಂದ ಅನಂತ ಧನ್ಯವಾದಗಳು. ಉಡಲ್ದ ಸೊಲ್ಮೇಲು ಪಣಂದುಲ್ಲ ಎಂಕ್ಲು ತುಳು ತಕ್ಲೆ ಕಂಡ ಉಡಲ್ದ ಸೊಲ್ಮೇಲು ಕನ್ನಡದ ಕಲೆಯಿಂದ ಅನಂತ ಧನ್ಯವಾದಗಳು. ಸೊ ಮಾತೆಲ್ಲ ಹೋದು ವೀಡಿಯೋ ಬರ್ತದು ಸಪೋರ್ಟ್ ಮಾಡ್ಪ್ಲೆ ಬೊಕ್ಕ ಏರೆಗಳ ಚಾನ್ಸ್ ಇತ್ತು ನಂಡ ವೀಡಿಯೋನು ಚಾಲು ದೀಪಿನ ಪುರ ಒಂಚೂರು ಅಂಚದೀದೆಲ್ಲ ಸಪೋರ್ಟ್ ಮಾಡ್ಪ್ಲೆ ಮಸ್ತ್ ಖುಷಿ ಆಪುಂಡು. ಥ್ಯಾಂಕ್ ಯು ಸೋ ಮಚ್. ಬಾಯ್ ಮಾತೆರೆಗಳ ಟೈಮ್ ಮುಗಿಯೋದು ಮತ್ತು ನಮ್ಮ ಅನಿಸುತ್ತಿದೆ ಯಾಕೋ ಇಂದು ನೀನೇನೆ ನನ್ನವಳೆಂದು, ಮಾಯದ ಲೋಕದಿಂದ ನನಗಾಗಿ ಬಂದವಳೆಂದು. ಆಹಾ ಎಂತ ಮಧುರ ಯಾತನೆ, ಕೊಲ್ಲು ಹುಡುಗಿ ಒಮ್ಮೆ ನನ್ನ ಹಾಗೆ ಸುಮ್ಮನೆ ಅನಿಸುತ್ತಿದೆ ಯಾಕೋ ಇಂದು. ಸುರಿಯುವ ಸೋನೆಯೂ ಸೂಸಿದೆ ನಿನ್ನದೇ ಪರಿಮಳ, ಇನ್ಯಾರ ಕನಸಲು ನೀನು ಹೋದರೆ ತಳಮಳ. ಸೂರ್ಯ ಚಂದ್ರನು ರಜಾ ಹಾಕಿದ ನಿನ್ನಯ ಮೊಗವನು ಕಂಡ ಕ್ಷಣ, ನಾ ಕೈದಿ ನೀನೇ ಸೆರೆಮನೆ, ತಬ್ಬಿ ನನ್ನ ಅಪ್ಪಿಕೊಮ್ಮೆ ಹಾಗೆ ಸುಮ್ಮನೆ ಅನಿಸುತ್ತಿದೆ ಯಾಕೋ ಇಂದು.